काशनासम भगवान की जय बोलो ನೇಮಿನಾಸಂ ಭಗವಾನ್ की जय बोलो चव्वीस तीर्थंकर भगवान की ಬಂಧುಗಳೇ ಜೈನಕಾಶಿ ಮೂಡುಬಿದಿರೆಯಲ್ಲಿ ಪರಮಪೂಜ್ಯ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಕಳೆದ 25 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ನಡೀತಾ ಬರುವಂತಹ ಒಂದು ಕಾರ್ಯಕ್ರಮ ಶ್ರೀ ಆದ್ಯ ಚಾರುಕೀರ್ತಿ ಯಕ್ಷಕಲಾ ಬಳಗದ ವತಿಯಿಂದ ನಡೆಯುವಂತಹ ಯಕ್ಷಗಾನಗಳು ತಾಳಮದ್ದಲೆಗಳು ನಿರಂತರವಾಗಿ ನಡೀತಾ ಇರುವಂಥ ಸರಣಿ ಕಾರ್ಯಕ್ರಮಗಳು 25 ವರ್ಷಗಳನ್ನು ಈಗಾಗಲೇ ಪೂಜ್ಯ ಸ್ವಾಮೀಜಿಯವರ ಪಟ್ಟಾಭಿಷೇಕ ಆಗಿ ಪೂರ್ತಿಯಾಗಿದೆ. ಈ ಸುಸಂದರ್ಭದಲ್ಲಿ ವರ್ಷ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಜೊತೆಯಲ್ಲಿ ಯಕ್ಷಗಾನದ ಈ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದೆ. ಈ ವರ್ಷದ ಮಳೆಗಾಲದ ಸರಣಿ ಕಾರ್ಯಕ್ರಮ ಈಗಾಗಲೇ ಬೇರೆ ಬೇರೆ ತಂಡದವರು ಜೈನ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಆದ್ಯ ಶ್ರೀ ಚಾರುಕೀರ್ತಿ ಯಕ್ಷಕಲಾ ಬಳಗದ ಸರಣಿ ಕಾರ್ಯಕ್ರಮ ಪ್ರತಿ ವರ್ಷದ ಹಾಗೆ ಅದನ್ನೀಗ ದೀಪ ಬೆಳಗಿಸುವುದರ ಮೂಲಕ ಪೂಜ್ಯ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಪಟ್ನ ಶೆಟ್ಟರಾಗಿರುವಂಥ ಶ್ರೀ ಸುದೇಶ್ ಕುಮಾರ್ ಅವರು, ಅದೇ ರೀತಿ ಶ್ರೀಯುತ ಬಾಹುಬಲಿ ಪ್ರಸಾದ್ ಅವರು, ಶ್ರೀ ಕೆ ಆರ್ ಪಂಡಿತ್ ಅವರು, ಸಂಜಯಂತ್ ಕುಮಾರ್ ಅವರು, ಶ್ರೀ ವೀರೇಂದ್ರ ಕುಮಾರ್ ಇಂದ್ರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಮುನಿರಾಜ ರಂಜಾಳರು ಕೂಡ ದಯವಿಟ್ಟು ವೇದಿಕೆ ಬರಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪ್ರವೀಣ್ ಚಂದ್ರ ಅವರು ದಯವಿಟ್ಟು ಬರಬೇಕು. ಪ್ರವೀಣ್ ಸರ್ ಲೈಟರ್ ಉಂಡಲ್ಪ. ಇಪ್ಪತ್ತೈದು ವರ್ಷಗಳಲ್ಲಿ ಪ್ರವೀಣ್ ಜಿ ಬನ್ನಿ. 25 ವರ್ಷಗಳಲ್ಲಿ ನಿರಂತರವಾಗಿ ಬೇರೆ ಬೇರೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೀತಾ ಇದೆ. ಈ ವರ್ಷದ ಕಾರ್ಯಕ್ರಮಗಳಿಗೆ ಪೂಜ್ಯ ಸ್ವಾಮೀಜಿಯವರು ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವೀರೇಂದ್ರ ಕುಮಾರ್ ಅವರು ಬರಬೇಕು. ನಮೋ ಸಿದ್ಧಾಣಂ ನಮೋ ಐರ್ಯಾಣಂ ನಮೋ ವಜ್ಜಾಯ ನಮೋ ಲೋಯೇ ಸವಸ್ಸಾಹೂಣಂ ಜಯ ಬೋಲೋ ಅನಂತಾನ ಸಿದ್ಧ ಪರಮೇಶ್ವರ ಭಗವಾನ್ ಕಿ ಜಯ. ಬಂಧುಗಳೇ, ಈ ಸಂದರ್ಭದಲ್ಲಿ ಇವತ್ತು 2 ತಾಳಮದ್ದಲೆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಶ್ರೀಜಿನ ನೇಮಿನಾಥ ಹೇಳುವಂತಹ ಶ್ರೀಯುತ ಪ್ರವೀಣ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇಣೂರು ತೀರ್ಥಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಪ್ರವೀಣ್ ಕುಮಾರ್ ಅವರು ಆಗಮಿಸಿದ್ದಾರೆ. ವೇದಿಕೆಗೆ ಬಂದು ಈ ಸಂದರ್ಭದಲ್ಲಿ ಉಪಸ್ಥಿತಿರಬೇಕು. ಶ್ರೀಯುತ ಮಹಾವೀರ ಪಾಂಡ್ಯವರು ಯಕ್ಷಗಾನ ಕಲಾವಿದರು, ಗುರುಗಳು ಬಂದು ಅವರು ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ. ಇವತ್ತು ಭಾಗವಹಿಸುವಂತಹ ಎಲ್ಲ ಕಲಾವಿದರನ್ನ ಪೂಜ್ಯ ಸ್ವಾಮೀಜಿಯವರು ಶಾಲು ಹೊದಿಸಿ ಅವರನ್ನ ಗೌರವಿಸಲಿಕ್ಕಿದ್ದಾರೆ. ಸೂರ್ಯನಾರಾಯಣ ಭಟ್ ಕಣಿಯೂರವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಎಲ್ಲ ಜೈನ ಕಥಾ ಪ್ರಸಂಗಗಳಲ್ಲಿ ಸ್ವರ್ಗೀಯ ಶ್ರೀಧರ ಪಾಂಡ್ಯವರ ಕಾಲದಿಂದ ಅತ್ಯಂತ ಹೆಚ್ಚು ಭಾಗವತರಾಗಿ ಭಾಗವಹಿಸಿದಂತಹ ಕಲಾವಿದರು. ಆದ್ಯ ಶ್ರೀ ಚಾರುಕೀರ್ತಿ ಯಕ್ಷಕಲಾ ಬಳಗದ ಪ್ರಾರಂಭದಿಂದಲೂ ಕೂಡ ಸ್ವಾಮೀಜಿಯವರ ಪಟ್ಟಾಭಿಷೇಕ ದಿವಸ ಭಾಗವತರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇದೀಗ ಪೂಜ್ಯ ಸ್ವಾಮೀಜಿಯವರಿಂದ ಗೌರವಾರ್ಪಣೆ. ಪಾಂಡ್ಯ ತೆಗೆದ್ರಾ? ಅದೇ ರೀತಿಯಲ್ಲಿ ಚೆಂಡೆ ಮದ್ದಲೆ ಸಹಕರಿಸ್ತಿರುವಂಥವರು ಶ್ರೀ ರವಿರಾಜ್ ಜೈನ್ ಕಾರ್ಕಳ ಅವರು ಕೂಡ ವೇದಿಕೆಗೆ ಬಂದು
ಪೂಜ್ಯ ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ಶ್ರೀಧರ ಪಾಂಡೆಯವರು ಬರೆದ ಕಾರ್ಯಕ್ರಮ ಪ್ರಸಂಗಗಳು ಮಾತ್ರವಲ್ಲದೆ ಮೇಳದ ಕಲಾವಿದರಾಗಿಯೂ ಕೂಡ, ಜೊತೆಯಲ್ಲಿ ಆದ್ಯ ಶ್ರೀ ಚಾರುಕೀರ್ತಿ ಯಕ್ಷಕಲಾ ಬಳಗದ ಜೈನ ಮಠದ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ರವಿರಾಜ್ ಜೈನ್ ಅವರು ಸಹಕರಿಸ್ತಾ ಇದ್ದಾರೆ. ದೇವಾನಂದ ಭಟ್ ಅವರ ಸುಪುತ್ರ ಇದ್ದಾರೆ, ಇವತ್ತಿನ ಮದ್ದಲೆ ವಾದನದಲ್ಲಿ ಚಂಡೆವಾದನ ನಮಗೆ ಸಹಕರಿಸ್ತಾ ಇದ್ದಾರೆ. ಅವರು ಕೂಡ ಈ ಸನ್ಮಾನವನ್ನು ಸ್ವೀಕರಿಸಬೇಕು. ವಿದ್ಯಾರ್ಥಿ ದೆಸೆಯಲ್ಲಿ ಬಹಳ ಒಳ್ಳೆಯ ಮದ್ದಲೆ ವಾದಕರಾಗಿ ಕೆಲಸ ಮಾಡಿದವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ. ಜೊತೆಯಲ್ಲಿ ಶ್ರೀಯುತ ಮುನಿರಾಜ ರೆಂಜಾಳರು ಪಶುಪತಿ ಶಾಸ್ತ್ರಿಗಳು ದಯವಿಟ್ಟು ಬರಬೇಕು. ಹಿರಿಯ ಅಧ್ಯಾಪಕರು, ನಿವೃತ್ತ ಮುಖ್ಯೋಪಾಧ್ಯಾಯರು, ಬೇರೆ ಬೇರೆ ವೈದಿಕ ಪ್ರಸಂಗಗಳನ್ನು ಬಹಳ ರಸವತ್ತಾಗಿ ಜನರಿಗೆ ಉಡಪಡಿಸುವಂಥವರು. ಕಲಮುಣಕೂರು ಶಾಲೆಯಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿ ಇದೀಗ ಯಕ್ಷಗಾನದ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹವ್ಯಾಸಿ ಕಲಾವಿದರಾಗಿ ಭಾಗವಹಿಸ್ತಿರುವವರು ಹಿರಿಯರು. ಪಶುಪತಿ ಶಾಸ್ತ್ರಿಗಳಿಗೆ ಪೂಜ್ಯ ಸ್ವಾಮೀಜಿಯವರಿಂದ ಗೌರವಾರ್ಪಣೆ. ಬಾಲಕೃಷ್ಣ ಭಟ್ ಅವರು, ಪುತ್ತಿಗೆ ಬಾಲಕೃಷ್ಣ ಭಟ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಅವರು, ನಮ್ಮ ವಿದ್ಯಾರ್ಥಿ ಹೌದು. CA ಆಗಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಬಹಳಷ್ಟು ಯಕ್ಷಗಾನದ ತಾಳಮದ್ದಲೆ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿ ಮತ್ತು ಅರ್ಥಧಾರಿಗಳಾಗಿ ಭಾಗವಹಿಸಿದರು. ಪುತ್ತಿಗೆಯ ಬಾಲಕೃಷ್ಣ ಭಟ್ರು ಇದೀಗ ಪೂಜ್ಯ ಸ್ವಾಮೀಜಿಯವರನ್ನು ಗೌರವಿಸಲಿಕ್ಕಿದ್ದಾರೆ. ಇವತ್ತು ಸಮುದ್ರ ವಿಜಯನ ಪಾತ್ರವನ್ನು ಅವರು ನಿರ್ವಹಿಸಲಿಕ್ಕಿದ್ದಾರೆ. ನೇಮಿನಾಥನ ತಂದೆ ಸಮುದ್ರ ವಿಜಯನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಶ್ರೀಯುತ ಮುನಿರಾಜ ರೆಂಜಾಳರು ನಮ್ಮ ಎಲ್ಲ ಜೈನ ಕಥೆಗಳ ಹಿಂದಿನ ಪ್ರೇರಕ ಶಕ್ತಿಯವರು. ನಾಡಿನ ಬೇರೆ ಬೇರೆ ಕಡೆ ನಾವು ಜೈನ ಕಥೆಯನ್ನು ಪ್ರಸಂಗವನ್ನು ಪ್ರಸ್ತುತಪಡಿಸುವಾಗ ಮುನಿರಾಜ ರೆಂಜಾಳರು ಪ್ರಾರಂಭದಿಂದಲೂ ಕೂಡ ಜೈನ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಹಿಂದಿನ ಭಟ್ಟಾರಕರ ಕಾಲದಲ್ಲಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದವರು. ಅವರಿಗೆ 25ನೇ ವರ್ಷದ ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರಿಂದ ಗೌರವಾರ್ಪಣೆ. ಡಾಕ್ಟರ್ ಪ್ರಭಾತ್ ಬಲ್ನಾಡ್ ಅವರು ಸೂತ್ರಧಾರಿ ಮತ್ತು ಎಲ್ಲ ಸಂಯೋಜನೆಯ ಕಷ್ಟವನ್ನು, ಹೊಣೆಗಾರಿಕೆಯನ್ನು ಅವರು ನಿಭಾಯಿಸ್ತಾರೆ ಸೂತ್ರಧಾರಿಯಾಗಿ. ಅವರ ಶ್ರಮ ಮತ್ತು ಅವರ ಕಲೆಯ ಬಗೆಗಿನ ಪ್ರೀತಿ ತುಂಬ ಅಭಿನಂದನಾರ್ಹ ಅಂತ ಈ ಸಂದರ್ಭದಲ್ಲಿ ಅಂದ್ಕೊಳ್ತೇನೆ. ಶ್ರೀಜಿನ ನೇಮಿನಾಥ ಎನ್ನುವಂತಹ ಈ ಕಥಾಭಾಗವನ್ನು ಇದೀಗ ತಮ್ಮ ಮುಂದೆ ಶ್ರೀ ಆದ್ಯ ಚಾರುಕೀರ್ತಿ ಯಕ್ಷಕಲಾ ಬಳಗದವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಸಮುದ್ರ ವಿಜಯನ ಪಾತ್ರದಲ್ಲಿ ಬಾಲಕೃಷ್ಣ ಭಟ್ ಅವರು ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ವಿಜಯನ ಪಾತ್ರದಲ್ಲಿ ಪಶುಪತಿ ಶಾಸ್ತ್ರಿಗಳು ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಅವರು 2 ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಇವತ್ತು, ವಿಜಯನಾಗಿ ಮತ್ತು ರಾಜ ಭಟನಾಗಿ 2 ಪಾತ್ರದಲ್ಲಿ ಪಶುಪತಿ ಶಾಸ್ತ್ರಿಗಳು ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಶ್ರೀಯುತ ಮುನಿರಾಜ ರೆಂಜಾಳರು ನೇಮಿನಾಥನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ನಾನು ಪ್ರಭಾತ್ ಬಲ್ನಾಡು ಪರಾಶಯನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದೇವೆ. ಈಗಾಗಲೇ ತಿಳಿಸಿದಂತೆ ಹಿಮ್ಮೇಳದಲ್ಲಿ ಸೂರ್ಯನಾರಾಯಣ ಭಟ್, ಶ್ರೀ ರವಿರಾಜ್ ಜೈನ್ ಹಾಗೂ ದಿವಿದೇಶ್ ಅವರ ಸಂವಿಧಾನದೊಂದಿಗೆ ಇದೀಗ ಈ ಸುಂದರ ಕಥಾನಕವನ್ನು ಪ್ರಸ್ತುತಪಡಿಸಬೇಕು ಎಂಬುದಾಗಿ ಕಲಾವಿದರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಜಯತು ತೀರ್ಥಚರಿತನೆ ಜಯ ಜಯ ಜಯತು ತೀರ್ಥಾಚರಿತನೆ ಜಯತು ಆದಿನಾಥನೇ ಜಯತು ಪ್ರಥಮ ತೀರ್ಥಂಕರನೇ ಜಯ ಜಯ ಜಯತು ಪ್ರಥಮ ತೀರ್ಥಂಕರನೇ ಜಯ ಜಯ ಜಯತು ತ್ರೈ ಜಗವಲ್ಯನೇ ಶರಣು 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 ಜಯ ಜಯ ಹರಿವಾಹಿನಿ ಜನನಿ ಶುಭವನು ಕರುಣಿಸು ಕಲ್ಯಾಣಿ ಆ ಹರಿವಾಹಿನಿ ಜನನಿ ಶುಭವನು ಕರುಣಿಸು ಕಲ್ಯಾಣಿ ಶುಭವನು ಕರುಣಿಸು ಕಲ್ಯಾಣಿ ಪರಮ ಪವನೆ ತವ ಚರಣ ಭಕುತಿಯುಳ್ ಪರಮ ಪವನೆ ತವ ಚರಣ ಭಕುತಿಯುಳ್ ಸ್ಮರಿಸುವೆ ನೇಮೇಶ್ವರನ ಯಕ್ಷಿಯೇ ಹರಿವಾಹಿನಿ ಜನನಿ ಶುಭವನು ಕರುಣಿಸು ಕಲ್ಯಾಣಿ ಜನನಿ ಪರಮ ಪರ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಆದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ
ತನಗೇನು ಮುಂದೇನು ಎನ್ನುವ ನಿನ್ನಯ ಬಿಟ್ಟು ಜಿನಪಾದ ದರುಶನ ಪಥ ಚಿಂತೆಯಿಂದು ತನಗೇನು ಮುಂದೇನು ಎನ್ನುವ ನಿನ್ನಯ ಬಿಟ್ಟು ಜಿನನಾಥ ದರುಶನ ಪಥ ಚಿಂತೆಯಿಂದು ಅನಗ ಚಾರಿತ್ರ್ಯವ ತೋರಿ ಬಿದಿರೆಯ ಅನಘ ಚಾರಿತ್ರ್ಯವ ತೋರಿ ಬಿದಿರೆಯ ಪುಣ್ಯವನಿಯ ಪುನೀತ ಗೈದಿಗರಿಂಗೆ ನಮನ ಅನಘ ಚಾರಿತ್ರ್ಯವ ತೋರಿ ಬಿದಿರೆಯ ಪುಣ್ಯವನಿಯ ಪುನೀತ ಗೈದಿಗರಿಂಗೆ ನಮನ ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಜ ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಜಿನೇ ಕೊಂಡಾಡಿರೋ ಭಟ್ಟರಗರಿವರ ಕೊಂಡಾಡಿರೋ ಭಟ್ಟರ ಕರಿವರ ಇವರ ಮಾತಿದು ಮಾಣಿಕ್ಯದಂತೆ ಇವರ ಮಾತದು ಮಾಣಿಕ್ಯದಂತೆ ಜಿನ ತತ್ವ ವಿಶಾಲತೆ ಮುಂತೆ ಜಿನ ತತ್ವ ವಿಶಾಲತೆ ಮುಂತೆ ವಿದ್ಯಾದಾನದಿ ಬಡಬಗು ಸಮತೆ ವಿದ್ಯಾದಾನದಿ ಬಡಬಗು ಸಮತೆ ಆಹಾ ಕಿತ್ತಡಿಯವರಗ್ನಿ ವರ್ಣವಸನಗೊಂದು ಸತ್ತಿಗೆಯಾದರು ಚಾರು ಕೀರ್ತಿಗಳು ನೋಡಿರೋ ಭಟ್ಟಾರ ಗರಿವರ ಮೆರೆಯುದಿಯ ಪರಮೇಷ್ಠಿ ಸಿದ್ಧರಾಗಿರಿದು ಧ್ಯಾನಿಸಿ ಚತುರ್ವಿಂಶತಿ ಪರಮತೀರ್ಥಂಕರರ ವಂದಿಸಿ ತೀರ್ಥಂಕರರ ವಂದಿಸಿ ಸ್ಮರಿಸಿ ಗಣಧರರ ಎರಗಿ ಯಕ್ಷ ಯಕ್ಷಿ ಗುರುವಿಗೆ ಶಿರವ ಬಾಗುತ ಮುನಿ ಯತಿಯರ್ಗೆ
ಶಿರವಾಗುತ್ತ ಮುನಿ ಯತಿ ಜರ್ಗೆ ಶಾರದೆಯ ನೆನೆದೊರವೆ ನೇಮಿನಾಥ ಚರಿತೆಯನು ವೀರನು ಪರಾಜಯನು ಅರಸು ಪೀಠದಲ್ಲಿ ಕುಳಿತ ಕಾಲಕ್ಕೆ ಸಮುದ್ರ ವಿಜಯನಿಗೆ ಜಯವಾಗಲಿ, ಹೀಗೆ ನಮ್ಮ ಸಭಾಸದರು ಒಕ್ಕೊರಲಿನಿಂದ ಹೇಳುತ್ತಾ ಇದ್ರೆ ಉಳಿದವರದನ್ನು ಅನುಮೋದಿಸುವ ರೀತಿಯಲ್ಲಿ ಎದ್ದು ನಿಂತು ಉಘೆ ಉಘೆ ಅಂತ ನನ್ನ ಬಗ್ಗೆ ಕೊಂಡಾಡುವುದಕ್ಕೆ ಪ್ರಾರಂಭಿಸಿದರೆ ಮನಸ್ಸು ತುಂಬಿ ಬರುತ್ತದೆ. ಹೌದು, ಹೇಳಿ ಕೇಳಿ ಅರಸರು ಭೂಮಿಯನ್ನು ಜಯಿಸುವುದು ದೊಡ್ಡ ವಿಷಯ. ಆದ್ರಿಂದಲೇ ಭೂಮಿಂಜಯ ಅಂತ ಕೆಲವರಿಗೆ ಹೆಸರಾದದ್ದು. ಯಾಕೆ ಭೂಮಿಯನ್ನು ಜಯಿಸಿ ಬಂದ್ರು, ಒಂದಷ್ಟು ಭೂಮಿ ವಿರುದ್ಧಾಯಿತು, ಅಲ್ಲಿಗೆ ಅಭಿಯೋಗ ಮಾಡಿದ್ರು. ಆದರೆ ನಮ್ಮ ಹೆಸರೇ ಹಾಗಲ್ಲ, ಶರಧಿ ವಿಜಯ ಅಥವಾ ಸಮುದ್ರ ವಿಜಯ. ಭೂಮಿಯನ್ನು ಗೆಲ್ಲುವುದಕ್ಕೆ ಇಲ್ಲದೆ ಸಮುದ್ರಕ್ಕೆ ಹೋದದ್ದಲ್ಲ. ಸಮುದ್ರದ ಮಧ್ಯದಲ್ಲೇ ಒಂದು ಪಟ್ಟಣವನ್ನು ಮಾಡಿಕೊಂಡು ಅದಕ್ಕೆ ದ್ವಾರಾವತಿ ಅಂತಲೋ ದ್ವಾರಕಾ ಅಂತಲೋ ಹೆಸರನ್ನು ಇರಿಸಿಕೊಂಡು ಅದನ್ನು ಆಳ್ವಿಕೆ ಮಾಡುವುದರ ಮೂಲಕ ಭೂಮಿಯ ಒಂದು ಭಾಗವೂ ನಮ್ಮ ಜೊತೆಗಿರುತ್ತಾ, ಆ ಕಡೆಯಿಂದ ಸಮುದ್ರದಿಂದ
ಏನೆಲ್ಲ ಹೇರಳವಾದಂತಹ ಸಂಪತ್ತು ಅದು ಸಿಗಬಹುದೋ ಅದಕ್ಕೂ ನಮ್ಮದ್ದೇ ಅಧಿಕಾರ ಹೇಳುವಂತಹ ಮುದ್ರೆಯನ್ನು ಒತ್ತುವುದು ಅದು ಈ ಸಮುದ್ರ ವಿಜಯ ಅಥವಾ ಶರದಿ ವಿಜಯ ಅಂತ ಹೇಳುವಂತಹ ನಮ್ಮ ಹೆಸರಿನ ಹಿಂದೆ ಇರುವಂತಹ ಮೌಲ್ಯ. ಓಹೋ. ಆದ್ರಿಂದಲೇ ಈ ದ್ವಾರಕ್ಕೆ ಸಮುದ್ರ ಮಧ್ಯದಲ್ಲಿ ಉಳಿದುಕೊಂಡು ಉಳಿದವರಿಗೆ ದುರ್ಭೇದ್ಯವಾಗಿ ನಮ್ಮವರು ಅನುಕಾಲವು ಸಂಪತ್ತಿನಿಂದ ಕೂಡಿದವರಾಗಿ ಮುದದಿಂದ ಬಾಳುವುದಕ್ಕೆ ಅವಕಾಶವಾದದ್ದು ಅದು ಜಿನೇಶನ ದಯದಿಂದ ಅಂತಲೇ ನಾವು ತಿಳಿದುಕೊಂಡದ್ದು ಒಂದು ಅಂತಾದ್ರೆ, ಉಳಿದಂತೆ ನಮ್ಮ ಆಳ್ವಿಕೆಯಲ್ಲಿ ನಾವು ಪ್ರಜಾರಂಜನೆಯನ್ನೇ ಅಥವಾ ಪ್ರಜೆಗಳ ಸಂತೋಷವನ್ನೇ ಗುರಿಯಾಗಿರಿಸಿಕೊಂಡಾಗ ಒಬ್ಬ ಅರಸ ಮುದದಿಂದ ಇರುವುದು ಯಾವಾಗ ಕೇಳಿದ್ರೆ, ಒಬ್ಬ ಪ್ರಜೆಯಾದರೂ ಸಂಕಟದಲ್ಲಿದ್ದ ಅಂತ ಆದ್ರೆ ಆ ಸಂಕಟ ನನ್ನದ್ದೇ ಅಂತ ಭಾವಿಸಿ ನಾನು ಸಂಕಟವನ್ನು ಪಡಬೇಕಾಗ್ತದೆ. ಯಾರಿಗೂ ಯಾವ ಕಾಲಕ್ಕೂ ಏನೂ ಇಲ್ಲ ಅಂತ ಆದ್ರೆ, ಯಾವ ಸಮಸ್ಯೆಯೂ ಇಲ್ಲ, ಯಾವ ಸಂಕಟವೂ ಇಲ್ಲ ಅಂತ ಆದ್ರೆ ಅರಸನಾದವ ಮುದವನ್ನು ತಾಳಿ ಉಳಿಯಬಹುದು. ಈ ಕಾಲಕ್ಕೆ ಒಡ್ಡೋಲಗದಲ್ಲಿ ಕೂತು ಯಾರಿಗೆ ಯಾವ ಸಮಸ್ಯೆ ಹೇಗೆ ಅಂತ ವಿಚಾರಿಸುವ ಕಾಲಕ್ಕೆ ಎಲ್ಲರೂ ಸಂತೋಷದಿಂದ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿದ ಮಾತನ್ನು ಕೇಳಿದ್ರಿಂದ ನಾನು ಮುದವನ್ನು ತಾಳಿದ್ದು. ಮತ್ತೆ ಏನು, ನನಗೆ ಯುವರಾಜನಾಗಿ ನನ್ನ ಮಗನಾದಂತಹ ಪರಾಶಯ, ಯಾಕೆ ಹೆಸರೇ ಹಾಗೆ, ನಮ್ಮ ಆಶಯದಂತೆ ನಾವು ಬದುಕುವುದಲ್ಲ, ಇನ್ನೊಬ್ಬರ ಆಶಯಕ್ಕೆ ಇನ್ನೊಬ್ಬರ ಆಸೆಗೆ ಅವರ ಒತ್ತಾಸೆ ಏನು ಹೇಳುವುದನ್ನು ತಿಳಿದು ಬದುಕುವಂತಹ ಒಬ್ಬ ಬೇಕು. ರಾಜನಾದವನಿಗೆ ಅದು ಕರ್ತವ್ಯ. ತನ್ನ ಆಯ್ಕೆಗಳೇನು, ತನ್ನ ಇತಿಮಿತಿಗಳೇನು ಇದನ್ನಿರಿಸಿಕೊಂಡು ಮಾತ್ರ ಆತ ಆಲೋಚನೆ ಮಾಡುವುದಲ್ಲ. ತನ್ನ ಪ್ರಜಾವರ್ಗದ ಆಶೆ ಏನು, ಅವರ ಆಶಯ ಏನು, ಅವರಿಗಿರುವಂತಹ ಇತಿಮಿತಿ ಏನು, ಅದನ್ನೆಲ್ಲ ನಿವಾರಿಸಿಕೊಂಡು ಅವರು ಸಮೃದ್ಧಿಯಾದಂತಹ ಬಾಳ್ವೆಯನ್ನು ಬಾಳಬೇಕು ಅಂತಾದ್ರೆ ಅವರಿಗೆ ಹೇಗೆ ಬೇಕು ಇತ್ಯಾದಿಯನ್ನೆಲ್ಲ ಗಮನಿಸಿ ಒಬ್ಬ ರಾಜ ಇರಬೇಕಾಗ್ತದೆ. ಹೇಳುವುದರಿಂದಲೇ ಪರಾಶಯ, ಇನ್ನೊಬ್ಬರ ಆಶಯವನ್ನು ಹೊಂದಿಸಿಕೊಂಡು ಬದುಕುವ ಅವನೇ ಯುವರಾಜನಾಗಿದ್ದಾನೆ ಈ ಕಾಲಕ್ಕೆ. ನಮ್ಮ ಬಗ್ಗೆ ಹೆಮ್ಮೆ ಆಡುವುದಲ್ಲ ನಾನು, ಮತ್ತೆ ನಮ್ಮ ಆಡಳಿತವನ್ನು ಒಮ್ಮೊಮ್ಮೆ ನೋಡುವ ಸುಧರ್ಮ ಸಭೆಯನ್ನು ಅಥವಾ ಸ್ವರ್ಗದ ಸಭೆಯನ್ನು ಅದೇನು ಅಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ನಮ್ಮದೀಗ ಉಂಟು. ನಾವೇ ಹೇಳಿದರೆ ಹೆಮ್ಮೆ ಆಗುತ್ತದೆ, ಆದರೆ ನಮ್ಮ ಪ್ರಜಾ ಜನರು, ನಮ್ಮ ಬಗ್ಗೆ ಅಭಿಮಾನವೊಂದನ್ನು ಹೊಂದಿದಂತಹ ಜನರು ಹಾಗೆ ಆಡುವಾಗ ನಮಗೆ ನೆನಪಾಗುವುದೇನು, ಏನು ಎಲ್ಲವೂ ಸರಿಯಾಗಿ ಉಂಟು ಅಂತ ಮೈಮರವೇ ಸಲ್ಲದು, ಹೀಗೆಯೇ ಮುಂದುವರಿಬೇಕು ಹೇಳುವಂತಹ ಎಚ್ಚರ ಸದಾ ನಮ್ಮ ಒಳಗಿರಬೇಕು. ಆದ್ದರಿಂದಲೇ ಅರಸನಾದವ ಕೇವಲ ವರ್ತಮಾನದಲ್ಲಿ ಎಲ್ಲ ಸರಿ ಉಂಟು ಅಂತ ಆಲೋಚನೆ ಮಾಡಿದರೆ ಸಾಲದಲ್ವ, ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕಲ್ಲ. ಆಲೋಚನೆ ಮಾಡಿದಾಗ ಅರಸಿಯಾದಂತಹ ಅರಸಿ ಶಿವದೇವಿಯಲೆ ತರಳ ನೇಮಿಯ ಪಡೆದು ಅರಸಿ ಶಿವದೇವಿ ಜಲೆ ಕರಳ ನೇಮಿಯ ಪಡೆದು ಗುರು ಅಮಿತ ಗತಿಯರಲಿ ವರ ಶಾಸ್ತ್ರ ಕಲಿಸಿ ಧಾರ್ಮಿಕ ನೃಪನು ಕರೆಸಿ ಸಚಿವರ ಬಳಿಗೆ ಪುರವಾರ್ತೆಯನ್ನು ಕೇಳ್ದ ಮೇರೆ ಬಬೋಲಗದೆ ಈ
ಜೊತೆಗೆ ಅದನ್ನು ನೆಚ್ಚಿಕೊಂಡಿರುವಂತಹ ಪ್ರಜಾವರ್ಗದ ಅಭ್ಯುದಯವು ಈ ಉಭಯ ಕ್ಷೇಮಗಳನ್ನೂ ಸಮಾನಾಗಿ ಕಾಪಿಟ್ಟುಕೊಳ್ಳಬೇಕಾದಂತಹ ಹೊಣೆಗಾರಿಕೆಯನ್ನು ಹೊಂದಿದ್ದರಿಂದಲೇ ಅರಸನಾದವ ಬಹುಪತ್ನಿತ್ವ ಅದು ಕೇವಲ ಸಂಸಾರದ ಸುಖವನ್ನು ಅನುಭವಿಸಲಿಕ್ಕೆ ಅಂತ ಅಲ್ಲ, ತನ್ನ ಅರಸೊತ್ತಿಗೆ ತನ್ನದಾದಂತಹ ಅಧಿಕಾರ ಅದು ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಆಗಬೇಕು, ಅದು ಮುಂದೆ ಸಾಗಬೇಕು. ಈ ಎಲ್ಲ ಹಿನ್ನೆಲೆಯಿಂದ ಮತ್ತೋರ್ವಳು ಅರಸಿಯಾದಂತಹ ಶಿವದೇವಿಯಲ್ಲಿ ಉದಿಸಿದಂತಹ ಮಗ ನೇಮಿನಾಥ ಅಥವಾ ನೇಮಿಚಂದ್ರ ಅಂತ ಅವನನ್ನು ಹೆಸರಿಸಿದ್ದೇವೆ. ಹೇಳಿ ಕೇಳಿ ಒಂದು ಚಕ್ರದ ಅರೆಗಳು ಅಥವಾ ಒಂದು ಚಕ್ರವನ್ನು ಮಧ್ಯದಿಂದ ಅದರ ಪರಿಧಿಗೆ ಸಂಧಿಸುವಂತಹ ಕೋಲುಗಳು, ಅದಕ್ಕೆ ನೇಮಿ ಅಂತಲೂ ಹೆಸರುಂಟು. ನಮ್ಮ ಸಂಸಾರ ಚಕ್ರದ ಪರಮ ಲಕ್ಷ್ಯ ಯಾವುದು, ಅದನ್ನೊಂದು ಕೇಂದ್ರ ಬಿಂದು ಅಂತ ನಾವು ಸ್ವೀಕರಿಸಿದರೆ ಸಂಸಾರದ ಹೊರಬಾಹೆಯಲ್ಲಿ ತಿರುಗುವಂತಹ ನಮ್ಮನ್ನೆಲ್ಲ ಒಳಗೆ ಸಂಧಿಸುವವ ಹೇಳುವಂತಹ ಒಳಾರ್ಥವೂ ಉಂಟು ಅದರಲ್ಲಿ. ಅವನ ಉದಯ ಆದ ನಂತರ ಅವನ ಬೆಳವಣಿಗೆಯನ್ನು ನೋಡುವ ಕಾಲಕ್ಕೆ ಒಂದೊಂದು ದಿವಸವೂ ಆತನ ಚರ್ಯೆಗಳನ್ನು ಆತನ ಕ್ರಿಯೆಗಳನ್ನು ಗಮನಿಸ್ತಾ ಇದ್ದ ಹಾಗೆ ಮನಸ್ಸಿನಲ್ಲಿ ಆನಂದ, ನಮ್ಮ ಜೀವನವೇ ಸಾರ್ಥಕ ಆದಂತಹ ಭಾವ. ಇನ್ನೇನು ಗುರುಮಠಕ್ಕೆ ಕಳಿಸಬೇಕು ಅಂತ ನಾವು ಆಲೋಚನೆ ಮಾಡುದು. ಯಾಕೆ ಮಕ್ಕಳನ್ನು ಗುರುಮಠಕ್ಕೆ ಕಳಿಸುವುದು ಯಾಕೆ, ಪಾಠವನ್ನು ಹೇಳಿಸುವುದು ಯಾಕೆ, ಅವನಿಗೇನೋ ಗೊತ್ತಿಲ್ಲ ಅಂತಲ್ವ ನಾವು ನಮ್ಮ ಮಗನನ್ನು ನೋಡುವಾಗ ನಮಗೆ ಒಂದೊಂದು ಅನಿಸುವುದು ಏನು, ಎಲ್ಲ ಇವನಿಗೆ ಗೊತ್ತಿಲ್ಲದ್ದು ಯಾವುದು, ಶಾಸ್ತ್ರವೋ ಆ ಕಾಲಕ್ಕೆ ಎಷ್ಟು ಬೇಕು ಅಂತ ನಾವು ಆಲೋಚನೆ ಮಾಡ್ತೇವೋ ಅದಕ್ಕಿಂತ ಮಿಗಿಲಾದದ್ದನ್ನು ನಾವು ಪ್ರದರ್ಶಿಸಿ ತೋರಿಸಿದ ಕಾಲಕ್ಕೆ ಇವರನ್ನು ಈಗ ಕಳಿಸುವುದು ಯಾಕೆ ಅಂತ ನಮಗೆ ಅನಿಸುವುದು. ಗತಿ ಅಂದರೆ ಜ್ಞಾನ ಅಂತ, ಗತಿ ಹೇಳುವ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಉಂಟಂತೆ. ಅಮಿತ ಗತಿ ಅಂದರೆ ಅಮಿತವಾದಂತಹ ಜ್ಞಾನ ಅಂತ. ಜ್ಞಾನ ಎಲ್ಲರಲ್ಲೂ ಒಂದಷ್ಟಷ್ಟು ಇರ್ತದೆ, ಆದರೆ ಪರಿಪೂರ್ಣ ಅಲ್ಲ, ಅದಕ್ಕೊಂದು ಮಿತಿ ಅಂತ ಇದೆ. ಆದರೆ ಯಾರಿಗೆ ಆ ಮಿತಿ ಇಲ್ವೋ, ಅಮಿತವಾದಂತಹ ಗತಿಯನ್ನು ಹೊಂದಿದ್ದಾನೋ ಅಂಥವನನ್ನು ಗುರು ಅಂತ ನಾವು ಸ್ವೀಕರಿಸುವುದಲ್ವೋ. ಆ ಬಗೆಯಲ್ಲಿ ಆಲೋಚನೆ ಮಾಡಿದರೆ ಒಮ್ಮೊಮ್ಮೆ ನನಗೆ ಅನ್ನಿಸುವುದು, ನನ್ನ ಮಗನನ್ನು ನೋಡಿದಾಗ ಇವನೇ ಯಾಕೆ ಗುರು ಆಗಕೂಡದು, ಯಾಕೆ? ಅಮಿತವಾದಂತಹ ಜ್ಞಾನ, ಅಮಿತವಾದಂತಹ ಗತಿ ಅಂದ್ರೆ ಅಮಿತವಾದಂತಹ ಜ್ಞಾನ, ಜ್ಞಾನವನ್ನು ಅವ ಹೊಂದಿದ್ದಾನೆ ಅಂತಾದರೆ ಕೇವಲ ಕಾಟಾಚಾರಕ್ಕೆ ಗುರುಕುಲಕ್ಕೆ ಕಳಿಸಬೇಕಷ್ಟೇ ಬಿಟ್ರೆ ಕಲಿತಾಗಬೇಕಾದದ್ದಿಲ್ಲ ಅಂತ. ಅಂತಹ ಜ್ಞಾನ ಸಂಪನ್ನನು, ಶಾಸ್ತ್ರಗಳಲ್ಲಿ ನೈಪುಣ್ಯವನ್ನು ಹೊಂದಿದವನು ನನ್ನ ಮಗನಾದಂತಹ ನೇಮಿನಾಥ ಹೇಳುವುದರಲ್ಲಿ ಹೆಮ್ಮೆಯಾಗುತ್ತದೆ. ಅವನ ಬೆಳವಣಿಗೆಯನ್ನು ಸದಾ ಗಮನಿಸುತ್ತಾ ಸಂಸಾರದಲ್ಲಿರುವಂತಹ ಸಾರ್ಥಕ್ಯ ಭಾವವನ್ನು ಕಂಡು ಹಾಗೆ ಪ್ರಜೆಗಳ ಕ್ಷೇಮ ಏನು ಹೇಳುವುದನ್ನು ಮರೆಯದೆ ಒಮ್ಮೆ ಸಚಿವರ ಕಡೆಗೆ ತಿರುಗಿ, ಹೇಗೆ ಪ್ರಜೆಗಳೆಲ್ಲ ಸುಕ್ಷೇಮವೇ, ಯಾರದ್ದಾದ್ರೂ ಏನಾದರೂ ದೂರು ಉಂಟೋ ಅಂತ ಕೇಳಿದಾಗ ಎಲ್ಲರೂ ತಲೆಯಲ್ಲಾಡಿಸ್ತಾರೆ, ಏನು ಇಲ್ಲ, ಎಲ್ಲ ಸರಿ ಉಂಟು ಅಂತ. ಇಷ್ಟು ಸರಿ ಉಂಟು ಅಂತ ಆದ್ರೆ ಮತ್ತೆ ಸಭೆಯಲ್ಲಿ ಕೂತುಕೊಂಡು ಮಾತಾಡ್ಲಿಕ್ಕೆ ಏನೂ ಇಲ್ಲ. ಹಾಗಾಗಿ ಸಭೆಯನ್ನು ವಿಸರ್ಜಿಸಿದ್ದೇನೆ, ನೋಡೋಣ. ಅತ್ತಲು ಬರ ಜಯನು ತೋ
ಅದು ಓ ಎಂತದ್ದ? ಅದು ಕೇಳದಿದ್ರೆ ಸ್ವಲ್ಪ ದೀರ್ಘ ಸ್ವರ ಸೇರಿಸುವುದು. ಹಾ 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 ಹಾಗೆ ಸ್ವರ ಸೇರಿಸಿದ್ರೆ ಎಲ್ಲಿಗೂ ಕೇಳುತ್ತದೆ. ನಾವು ವೇದಿಕೆಗೆ ಬರುವಾಗಲೇ ನಮ್ಮನ್ನು ನೋಡಿ ಹೊಗಳಿದ ರೀತಿ ಉಂಟಲ್ಲ, ಅದನ್ನು ಕೇಳಿದಾಗ ನಾನು ಉಬ್ಬಿ ಹೋದೆ. ನಮ್ಮನ್ನು ನೋಡುವಾಗಲೇ ಅವರಿಗೆ ಆನಂದ ಆಗುವುದು. ಜೋಡಿ ಅಂದ್ರೆ ಹೀಗಿರ್ಬೇಕು, ಜೋಡೆತ್ತಿನ ಹಾಗೆ ಅಂತೇಳಿ ಅಲ್ವಾ? ಜೊತೆ ಅಂದ್ರೆ ಈ ಪರಾಶಯ ಮತ್ತು ವಿಜಯನ ಜೊತೆ, ಕೃಷ್ಣ ಮತ್ತು ವಿಜಯನ. ಒಂದು ಮಾತು ಹೇಳ್ತೇನೆ ಕೇಳು. ಯಾವುದು ಆಗಬೇಕಾದ್ರೂ ಕೂಡ ನಮ್ಮ ಪೂರ್ವಜನ್ಮದ ಪುಣ್ಯದ ಫಲ ಬೇಕಂತೆ. ಬುದ್ಧಿಯನ್ನು ಕಟ್ಟಿಕೊಂಡು ಬಂದಷ್ಟು. ಅದಕ್ಕೆ ಅಲ್ವ ಹೇಳಿದ್ದು, ಭಾಗ್ಯವು ಕರ್ಮಾನುಸಾರ ಬರುತ್ತದೆ. ಇಲ್ಲದಿದ್ದರೆ ಅಖಂಡವಾದಂತಹ ಈ ಜಂಬೂ ದ್ವೀಪದಲ್ಲಿ ಅದೆಷ್ಟು ಅರಮನೆಗಳು, ಅದೆಷ್ಟು ಬೀಡುಗಳು, ಅದೆಷ್ಟು ಯಾಜಮಾನ್ಯದ ರೀತಿ ನೀತಿಗಳು. ಆದ್ರೆ ನಮ್ಮಲ್ಲಿ ಇದ್ದ ಹಾಗೆ ಇನ್ನೊಂದು ಕಡೆ ಉಂಟ ಹೇಳು? ಇಲ್ಲ. ಅಖಂಡವಾದಂತಹ ಜಂಬೂ ದ್ವೀಪದಲ್ಲಿ ಯದುವಂಶ ಅಂತ ಹೇಳಿದ್ರೆ ಏನು? ಹೌದು. ಆ ಯದುವಂಶದಲ್ಲಿ ಇರುವಂತಹ ನಮ್ಮ ದ್ವಾರಾವತಿ ಪಟ್ಟಣ ಅಂತ ಹೇಳಿದ್ರೆ ಏನು? ಎಂತದ್ದಿದು? ದ್ವಾರಾವತಿ ಪುರವರದೀಶ್ವರ, ನಮ್ಮ ದೊಡ್ಡಪ್ಪನಿಗೆ ಹೇಳುವಂತ ಹೆಸರು. ಹೌದೌದು. ಅಲ್ಲ, ಕೆಲವು ಸಲ ನನ್ನನ್ನು ನೋಡಿ ಕೂಡ ಹೇಳ್ತಾರೆ, ಅದು ಕೆಲವರು ದ್ವಾರಾವತಿ ಪುರವರದೀಶ್ವರ ಅಂತ ಹೇಳಿ. ನಾವು ತಿರುಗಾಟ ಮಾಡುವುದು ಹೆಚ್ಚಾಗ್ತದೆ, ಹಾಗಾಗಿ ನಮ್ಮನ್ನೇ ಈಶ್ವರ ಅಂತ ಹೇಳಿ ಹಾಗಂತ ಪರಿಗಣಿಸುವವರು ಇದ್ದಾರಪ್ಪ. ಆದ್ರೆ ಯಾವತ್ತೂ ಕೂಡ ನಾವು ಹೇಳುದುಂಟು, ಈಗ ನಾನಲ್ಲ, ಮುಂದೆ ಮುಂದೆ ನಾನೇ. ಹೌದೌದು. ಈಗ ಸದ್ಯಕ್ಕೆ ನಾನು ಯುವರಾಜ ಮಾರಾಯ ಅಂತ ಹೇಳುದು. ಮತ್ತೆ ನಾನೇ, ನನ್ನ ಜೊತೆಯಲ್ಲಿ ನೀನು ಇರಲೇಬೇಕಲ್ವಾ ವಿಜಯ? ಈ ಜಂಬೂ ದ್ವೀಪದಲ್ಲಿ ಇರುವಂತಹ ವಿಶೇಷವಾದಂತಹ ಸಾಮ್ರಾಜ್ಯಗಳಲ್ಲಿ ಯದುವಂಶದ ಈ ದ್ವಾರಾವತಿ ಪುರ ಶ್ರೇಷ್ಠವಾದದ್ದು. ಈ ದ್ವಾರಾವತಿ ಪುರದ ನಿರ್ಮಾಣದ ಹಿಂದೆ ಈ ಪರಾಶಯನ ಪಾತ್ರ ಎಷ್ಟು? ಎಂತೆಂತ ಕೆಲಸ ಮಾಡಿದ್ದು ಆ ಕಾಲಕ್ಕೆ. ನಿನಗೆ ಎಲ್ಲೆಲ್ಲಿಂದ ಏನೆಲ್ಲ ಒಳ್ಳೇದುಂಟ ಎಲ್ಲವನ್ನು ತಂದು 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 ಸುರಿದದ್ದೇ ಇಲ್ಲಿಗೆ ಅಲ್ವಾ? ಹೌದು. ಹಾಗಾಗಿ ಅಲ್ವೇ ಇಡೀ ನಾಡಿನಲ್ಲಿ ದ್ವಾರಾವತಿ ಪುರ ಅಂತ ಹೇಳಿದ್ರೆ ಶ್ರೇಷ್ಠ ಹೇಳುವಂತಹ ಒಂದು ಹೆಮ್ಮೆಯ ವಿಚಾರ ನಮ್ಮ ಜನಗಳು ಅನುಭವಿಸುವಂತಹದ್ದು. ಎಷ್ಟು ಬೆವರು ಸುರಿಸಿದ್ದೇವೆ ಧಾರಾಕಾರವಾಗಿ. ನೀನು ಬೆವರು ಸುರಿಸಿದ್ಯಾ? ಮತ್ತೆ ಕಟ್ಲಿಕ್ಕೆ ನಾನು ಒಟ್ಟಿಗೆ ಇದ್ದಲ್ವಾ? ನೀನು ಒಟ್ಟಿಗೆ ಇದ್ದಿ ಅಂತ ಹೇಳಿ. ಕೆಲವು ಸಲ ಒಟ್ಟಿಗೆ ಇದ್ದವರಿಗೂ ಬೆವರು ಇಳೀತದೆ. ಈ ಕಲ್ಲು ನೋಡಿದ್ರೆ ಸಾಕು, ಇದು ಇಲ್ಲಿಯದ್ದಲ್ಲ, ಬಹು ದೂರದ್ದು. ಈ ವಜ್ರ ನೋಡಿದ್ರೆ ಸಾಕು, ಇದು ಎಷ್ಟು ಆಳದಿಂದ ತೆಗೆದದ್ದು ವಿಜಯ ಗೊತ್ತಿಲ್ಲ. ವಿಜಯ, ನಾನಾದರೂ ಇದನ್ನು ಕಟ್ಟುವ ನಿರ್ದೇಶನವನ್ನು ನೀಡಿದ್ದೇನೆ, ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಆದ್ರೆ ವ್ಯವಸ್ಥೆಯ ಹಿಂದೆ ಇದ್ದವನು ನೀನು, ಓಡಾಡಿದವನು ನೀನು. ನನ್ನ ಬೆರಳೇ ನೋವಾಗಿ ಹೋಗಿದೆ. ಅದು ಮಾಡಿ ಇದು ಮಾಡಿ ಅದು ಮಾಡಿ ಇದು ಮಾಡಿ ಹೀಗೆ ಹಿಡಿದು ಹಿಡಿದು ಈಗ ಇದು ನೋವು. ಈಗ ನಿನಗೆ ಬೆರಳಿನಿಂದಾಗಿ ಕೈ ನೋವು ಪ್ರಾರಂಭ ಆಗಿದೆ. ಇಲ್ಲವಾದರೆ ಹೀಗೆ ತೋರಿಸೇ ಇದ್ರೆ ಸಮಯಕ್ಕೆ ಸರಿಯಾಗಿ ಬರ್ತಾರ, ಕೆಲಸ ಆಗುದಿಲ್ಲ. ಎಲ್ಲಾ ಉಪಕರಣಗಳು ಕೈ ಕೊಡುವುದೇ, ಆಗುದಿಲ್ಲ. ವಿಜಯ, ಭಾಗ್ಯದ ವಿಚಾರ ಮಾತಾಡ್ತಾ ಇದ್ದೆ ನಾನು. ಯದುವಂಶದಲ್ಲಿ ನಮ್ಮ ಹಿರಿಯರಾದಂತಹ ಸೂರರಾಜ, ಅವರ ಮಗನಾದಂತಹ ಅಂಧಕ ವೃಷ್ಟಿ, ಆ ಅಂಧಕ ವೃಷ್ಟಿಯ ಪತ್ನಿ ಸುಭದ್ರೆ, ನಮ್ಮ ಅಜ್ಜ ಮತ್ತು ಅಜ್ಜಿ, ನಮ್ಮ ದೊಡ್ಡಪ್ಪನಾಗಿರುವಂತಹ ಯಾವ ಸಮುದ್ರ ವಿಜಯ ಇದ್ದಾರೆ, ಅವರ ಸಹಿತವಾಗಿ 10 ಜನ ಮಕ್ಕಳು ಜನಿಸಿದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಸಾಕಿ ಸಲಹಿದವರು ನಮ್ಮ ಅಜ್ಜ ಅಂಧಕ ವೃಷ್ಟಿ ಮತ್ತು ನಮ್ಮ ಅಜ್ಜಿ. ಹೌದು. ಸಮುದ್ರ ವಿಜಯ ಮಹಾರಾಜರಿಗೆ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿದಂತಹ ಯುವರಾಜ ಪದವಿ ಅದು ಈ ಪರಾಶಯನದಾಗಿತ್ತು. ಯಾಕೆಂದ್ರೆ ದೊಡ್ಡಪ್ಪನೇ ಹೇಳಿದ ಹಾಗೆ ಯೋಗ ಮತ್ತು ಯೋಗ್ಯತೆ, ಇದು ಎರಡಲ್ಲಿ ನಿನಗೆ ಯೋಗ್ಯತೆಯೇ ಶ್ರೇಷ್ಠವಾಗಿದೆ ಮಗನೇ. ದ್ವಾರಾವತಿ ಪಟ್ಟಣದ ನಿರ್ಮಾಣದ ಹಿಂದೆ ಅಥವಾ ಇಲ್ಲಿರುವಂತಹ ಎಲ್ಲ ವ್ಯವಸ್ಥೆಯನ್ನ ಸುವ್ಯವಸ್ಥೆಗೊಳಿಸುವಲ್ಲಿ ನಿನ್ನ ಪಾತ್ರ ಮುಖ್ಯವಾದದ್ದು. ಹಾಗಾಗಿ ನೀನೇ ಮುಂದಿನ ಯುವರಾಜ ಎಂಬುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿ ಎಷ್ಟು ದೊಡ್ಡ ಸಮಾರಂಭ ಮಾಡಿದ್ರು ನೋಡು. ನಾನೇ ಅಲ್ಲೋ ಓಡಾಡಿದ್ದು ಒಟ್ಟಿಗೆ, ನನಗೂ ಒಂದು ಸಂತೋಷ ಆದದ್ದಕ್ಕೆ ಲೆಕ್ಕ ಉಂಟ ಅಲ್ವಾ? ನಮ್ಮ ಪರಾಶಯ ಇಷ್ಟು ದೊಡ್ಡಕ್ಕೆ ಏರುವಾಗ ಒಟ್ಟಿಗೆ ಇರುವಂತ ನಾನು ಕೂಡ ಮೇಲಕ್ಕೆ ಹೋದ ಹಾಗೆ ಅಂತ ಎಣಿಸಿದ್ದು. ನೋಡು, ಮತ್ತೆ ನಾನು ಅಲ್ಲಿಗೆ ಬರ್ತೇನೆ. ಭಾಗ್ಯವು ಕರ್ಮಾನುಸಾರ ಬರ್ತದೆ.
ಅದು ಇಲ್ಲದೇ ಇದ್ರೆ ನಮ್ಮ ಈ ಪರಂಪರೆಯಲ್ಲಿ ಇರುವಂತಹ ನನ್ನ ಸಹೋದರ ಅನೇಕರು ಇದ್ದಾರೆ, ನನ್ನ ಚಿಕ್ಕಪ್ಪಂದಿರು ಇದ್ದಾರೆ. ಹೌದು. ಅಂತದ್ರಲ್ಲಿ ನನಗೆ ಆ ಪಟ್ಟ ದೊರಕಬೇಕು ಅಂತೇಳಿ ಆದ್ರೆ ಇದು ನನ್ನ ಭಾಗ್ಯ ವಿಶೇಷವಲ್ವೇ? ಭಾಗ್ಯ ವಿಶೇಷ ಹೌದು. ಹಾ, ಆದರೆ ಅದನ್ನು ಏನೋ ಒಂದು ಗುರುತಿಸಿರ್ಬೇಕಲ್ಲ. ಗುರುತಿಸುವಿಕೆ ಬೇಕಲ್ವಾ? ಬೇಕೇ ಬೇಕು. ಹಾಗಿದ್ರೆ ಯಾವ ಕಾರಣದಿಂದ ಗುರುತಿಸಿದ್ದಾರೆ? ಏನು? ಅಗಣಿತದ ಭಾಗ್ಯದೊಳು ಶೌರ್ಯದಿ ಜಗದ ದುಷ್ಟರ ವಧಿಸಿ ಪವರದೆ ನನ್ನ ಸಾಧನೆಗಳು ಅಗಣಿತದ ಭಾಗ್ಯದಳು ಶೌರ್ಯದಿ ಜಗದ ದುಷ್ಟರ ವಧಿಸಿ ಪವರದೆ ಜಗದ ಪಾಲಗೆ ಪ್ರೀತ ಎನಿಸಿದೆ ಯೋಗ ಫಲದೆ ಜಗದ ಪಾಲಗೆ ಪ್ರೀತನೆನಿಸಿದೆ ಯೋಗ ಫಲದೆ ವಿಜಯ ವಿಜಯ, ಓ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಆ ಈ ನಾಲ್ಕು ಕೂಡ ಬಂದಿರುವಂಥದ್ದು ಒಂದೇ ಮೂಲದಿಂದ. ಅದೌದು. ಆದರೆ ಅವುಗಳ ಬೆಲೆ ನಿಗದಿ ಆಗುವಂಥದ್ದು ಆ ಅವುಗಳ ಗುಣವಿಶೇಷತೆಗಳಿಂದ. ಹಾ 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 ಒಂದು ದಿನದಲ್ಲಿ ಹಾಳಾಗುವಂತಹ ಹಾಲು, 2 ದಿನದಲ್ಲಿ ಹಾಳಾಗುವಂತಹ ಮೊಸರು, 3 ದಿನದಲ್ಲಿ ಹಾಳಾಗಬಲ್ಲಂತಹ ಯಾವ ಬೆಣ್ಣೆ, ಆದರೆ ದೀರ್ಘಕಾಲ ಆಯುಷ್ಯವನ್ನು ಹೊಂದಿರುವಂತಹ ತುಪ್ಪ. ಅದು ಒಂದೊಂದು ಸಂಸ್ಕಾರ ಕೊಡ್ತಾ ಹೋದಾಗೆ ದೀರ್ಘ 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 ಆಗ್ತಾ ಹೋಗುವಂಥದ್ದು. ಯಾದವ ಕುಲದವರಿಗೆ ಇದರ ಇತಿಹಾಸವನ್ನು ನಾನು ಹೇಳಬೇಕಾಗಿಲ್ಲ, ನಾವೆಲ್ಲ ಗೋಪಾಲಕರು, ನಮಗೆ ಗೊತ್ತಿಲ್ವೋ? ಎಲ್ರಿಗೂ ತಿಳಿದಂತ ವಿಚಾರವೇ. ಎಲ್ಲರಿಗೂ ಗೊತ್ತಿಲ್ಲ. ಹಾ, ತುಪ್ಪ ಮಾಡುವುದಕ್ಕೆ ಎಷ್ಟು ಕಾಯಿಸಬೇಕು ಅಂತ ಗೊತ್ತಿಲ್ಲ. ಹಾ, ಬೆಣ್ಣೆ ಮಾಡಬೇಕಿದ್ರೆ ಅದನ್ನು ಹೇಗೆ ಇಡಬೇಕು ಅಂತೇಳಿ ಗೊತ್ತಿಲ್ಲ. ಹಾ, ಹಾಲಿಗೆ ಎಷ್ಟು ಹೆಪ್ಪಾಗಬೇಕು ಅಂತಲೇ ಗೊತ್ತಿಲ್ಲ. ಮರು ದಿವಸ ತಿನ್ಲಿಕ್ಕೆ ಆಗುದಿಲ್ಲ. ಹೌದಪ್ಪ. ಹೌದು. ಈಗ ನಾನು ಹೇಳಲಿಕ್ಕೆ ಹೊರಟಂತ ವಿಚಾರ ಏನು ಗೊತ್ತಾ? ಏನು? ಇದು 4 ಒಂದೇ ಮೂಲದಿಂದ ಬಂದರೂ ಕೂಡ ಗುಣವಿಶೇಷತೆಗಳು ಬೇರೆ. ಅದಿರ್ಲೇಬೇಕಲ್ಲ. ಯಾಕೆಂತ ಹೇಳಿದ್ರೆ ಹುಟ್ಟಿನಿಂದ ಯಾವತ್ತೂ ಕೂಡ ಎಲ್ಲವೂ ಕೂಡ ಶ್ರೇಷ್ಠ ಅಂತ ಅನಿಸಿಕೊಳ್ಳುವುದಿಲ್ಲ. ನಾವು ಆರ್ಜಿಸಿರುವಂತಹ ಯಾವ ಕರ್ಮ ಇದೆ, ಪುಣ್ಯ ಇದೆ, ಅಥವಾ ನಾವು ಮಾಡುವಂತಹ ಸಾಧನೆ ಏನಿದೆ, ಆ ಸಾಧನೆಯ ಸಂಸ್ಕಾರದ ಕಾರಣದಿಂದಾಗಿ ನಾವು ಎಷ್ಟು ಎತ್ತರಕ್ಕೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಲಿನ ಬದಲಿಗೆ ಅದು ತುಪ್ಪವಾಗಿ ಪರಿಣಮಿಸಲಿಕ್ಕೂ ಸಾಧ್ಯವಾಗ್ತದೆ ಹೇಳುವಂತದ್ದು. ಒಂದೇ ಅಪ್ಪನಿಗೆ 4 ಮಂದಿ ಮಕ್ಕಳಿದ್ರೆ ಎಲ್ಲರೂ ಒಂದೇ ರೀತಿ ಇರ್ತಾರ? ಇರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇವತ್ತು ನನ್ನ ಜೀವನದಲ್ಲಿ ಕೂಡ ಅದನ್ನೇ ನಾನು ಕಾಣ್ತಾ ಇದ್ದೇನೆ. ಓಹೋ. ಈಗ ನಿನ್ನಲ್ಲಿ ನಾನು ಕೇಳಿದ್ದು ಅದಕ್ಕೆ, ಏನು? ನನ್ನನ್ನು ನಾನು ತುಂಬಾ ಹೊಗಳಿಕೊಳ್ಳಿಕ್ಕೆ ಆಗುದಿಲ್ಲ. ಆಗ ನೀನು ಕೇಳಿದಂತ ಮಾತು ಬರೀ ಅಷ್ಟೇ ಅಂತ ಹೇಳಿ. ಇವತ್ತು ಜಗತ್ತಿನಲ್ಲಿ ಇರುವಂತಹ ಯಾವೆಲ್ಲ ದುಷ್ಟರಿದ್ದಾರೆ ಅವರೆಲ್ಲರಿಗೂ ಕೂಡ ತಕ್ಕ ಶಾಸ್ತಿಯನ್ನ ಮಾಡಬೇಕೆಂಬುದಾಗಿ ನಮ್ಮ ದೊಡ್ಡಪ್ಪ ಸೂಚಿಸಿದಂತ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ತಕ್ಕ ಶಾಸ್ತಿಯನ್ನ ಮಾಡಿ ಅವರೆಲ್ಲರೂ ಕೂಡ ಹದ್ದು ಬಸ್ಸಿನಲ್ಲಿರುವಂತೆ ಮಾಡಿದವನು ಈ ಪರಾಶಯನಿದ್ದಾನೆ. ನನಗೆ ಗೊತ್ತಿಲ್ವ ಅದು? ಮತ್ತೆ ಬಂಡಿಯ ಹಾಗೆ ಬಂದವನು ಮುರಿದು ಕೊಂದದ್ದು. ಹಾ, ಕೆಲವರಿಗೆ ಗುದ್ದಿ ಕೊಂದದ್ದು. ಈಗ ಅಹಿಂಸೋ ಕಾರಿದ್ದಷ್ಟು ಹಾ ರಕ್ತ ಕಾರಿದ್ದು ನೋಡು. ಓ, ಅಹಿಂಸೋ ಪರಮೋ ಧರ್ಮ ಹೇಳುವಂತಹ ಜೈನ ಧರ್ಮದಲ್ಲಿ ಹುಟ್ಟಿರುವಂತಹ ನಾವು ಅನಿವಾರ್ಯವಾದ ಹಿಂಸೆಯನ್ನ ಮಾಡಬಹುದು, ಉದ್ಯೋಗ ಹಿಂಸೆಯನ್ನ ಮಾಡಬಹುದು ಎಂದು ಧರ್ಮವೇ ಹೇಳಿದೆ. ಅದು ಇನ್ನೊಬ್ಬರಿಗೆ ಹಿಂಸೆ ಕೊಡುವವರು ಇರುವಾಗ ನಾವು ಹಿಂಸೆ ಕೊಡದಿರ್ಲಿಕ್ಕೆ ಆಗ್ತದೋ? ನಮ್ಮ ಉದ್ದೇಶ ಹಿಂಸೆ ಅಲ್ಲ, ಅಲ್ವೇ ಅಲ್ಲ. ಆದ್ರೆ ಕೆಟ್ಟದು ಮಾಡಿದಾಗ, ಅನ್ಯಾಯ ಮಾಡಿದಾಗ ಅನ್ಯಾಯಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಹೇಳುವಂತ ರೀತಿಯಲ್ಲಿ ನಾವು ಹೋರಾಟ ಮಾಡಿದ್ದುಂಟು. ಹಿಂಸೆ ನಿಲ್ಲಿಸುವುದಕ್ಕಾಗಿಯೇ ಹಿಂಸೆ ಮಾಡಿ, ಅಷ್ಟು ಮಾತ್ರ ಅಲ್ಲ, ಮುಳ್ಳಿನಿಂದಲೇ ತೆಗಿಬೇಕಲ್ವೋ? ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಯಶಸ್ಸನ್ನು ಸಾಧಿಸಿ ಇವತ್ತು ಜಗಮೆಚ್ಚಿದಂತಹ ಪರಾಕ್ರಮಿಯಾದಂತಹ ಪರಾಶಯ, ಜಗದೇಕ ವೀರನಾದಂತಹ ಪರಾಶಯ, ಈ ಮಾತುಗಳನ್ನ ನೀನು ಕೇಳಿದ್ದಿ. ಜೈ ಅಂತೇಳಿ ಹೇಳಿದ್ದೇನೆ ಅಲ್ವಾ? ಹೌದು. ಹಾಗಿದ್ರೆ ಇನ್ನು ನನಗೆ ಯಾರು ಸರಿ, ನನಗೆ ನಾನೇ ಸಾಟಿ, ನನ್ನ ಹಾಗೆ ಇನ್ನೊಬ್ಬರಿಲ್ಲ ಹೇಳುವಂತ ಒಂದು ವಿಶೇಷವಾದ ಹೆಮ್ಮೆಯೊಂದಿಗೆ ನನ್ನ ಮಿತ್ರನಾಗಿರುವಂತ ವಿಜಯ, ನಿನಗೂ ನನ್ನ ಈ ಯಶಸ್ಸಿನ ಪಾಲು ಸಲ್ತದೆ ಅಂತ ಹೇಳ್ತಾ ಸಂತೋಷದಿಂದ ಇರುವಂತಹ ಕಾಲ.
ಏನ್ ನಗಾಡ್ತಾ ಇದ್ದಿ? ಹಾ? ಬರಿದೇ ಅಗ್ಗಳಿಕೆಯ ವರವೇ ಪರಾಶಯ. ಏನು? ಬರಿದೇ ಅಗ್ಗಳಿಕೆಯ ವರವೇ ಪರಾಶಯ. ಅಗ್ಗಳಿಕೆಯ ವರವೇ ಪರಾಶಯ. ನೆರೆದ ಸಭೆಯ ಮಧ್ಯದೇ ತರಳ ನೇಮಿ ಚಂದ್ರ ಕಿರುಬೆರಳಿನಲ್ಲಿನ್ನ. ಯಾರು ಯಾರು? ತರಳ ನೇಮಿ ಚಂದ್ರ ಕಿರುಬೆರಳಲ್ಲಿ ನಿನ್ನ ಉರುಳಿಸಿದನು ಧರೆಗೆ. ಬರಿದೆ ಅಗ್ಗಳಿಗೆಯ ಪರವೆ ಪರಾಶಯ. ನೆರೆದ ಸಭೆಯ ಮಧ್ಯದೆ ತರಳ ನೇಮಿ ಚಂದ್ರ ಕಿರುಬೆರಳಲಿನಿಂದ ಉರುಳಿಸಿದನು ಧರೆಗೆ ಪರಾಶಯ. ಮಿತ್ರ ವಿಜಯ. ಪರಾಶಯ. ಹಾ. ನಾವು ಎಣಿಸುವುದು ಹಾಗೆ, ಹ್ಮ್. ಯಾವುದೆಲ್ಲ ಬೆಳ್ಳಗಿರ್ತದೋ ಅದೆಲ್ಲ ಹಾಲು ಅಂತಲೇ ತಿಳ್ಕೊಳ್ತೇವೆ. ಹಾ. ಬೆಳ್ಳಗಿರುವುದೆಲ್ಲ ಹಾಲ ಅಲ್ಲಪ್ಪ. ಅಲ್ಲವೇ ಅಲ್ಲ. ಹ್ಮ್. ಲೋಕದ ಮಂದಿ ಎಲ್ಲ ನಮ್ಮನ್ನು ಹೊಗಳುತ್ತಾರೆ. ಹಾ. ನಮ್ಮಷ್ಟು ಶೂರರಿಲ್ಲ, ಹಾ. ನಮ್ಮಷ್ಟು ಧೀರರಿಲ್ಲ. ಹಾ. ದುಷ್ಟರನ್ನು ಬಡಿದಿದ್ದೇವೆ, ಹಾ. ಶಿಷ್ಟರನ್ನು ಪರಿಪಾಲಿಸಿದ್ದೇವೆ, ಹಾ. ಅಹಿಂಸೆಯನ್ನು ಪ್ರಚುರಪಡಿಸಿದ್ದೇವೆ. ಹಾ. ಎಲ್ಲ ಹೇಳುವುದೆಲ್ಲ ಹೌದು. ಈಗ ನನಗೆ ಹೇಳಿದಲ್ಲಲ್ಲ ನೀನು? ಸೀದಾ ನೇರವಾಗಿ ಹೇಳಿ ಏನೋ. ಹಾ. ಹಾಗೆ ನಾವು ಹೊಗಳುತ್ತಾ 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 ತನ್ನಷ್ಟಕ್ಕೆ ಉಬ್ಬಿ 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 ಹಾ. ನಾವು ಪರಿಪೂರ್ಣರಾದೆವು ಅಂತ ತಿಳ್ಕೊಳ್ಳೋದು. ಹಾ. ಹೆಚ್ಚು ಉಬ್ಬಿದಾಗ ಅಡಿಯಲ್ಲೆಂಥದ್ದುಂಟು ಕಾಣುವುದೇ ಇಲ್ಲ. ಅದು ದೇಹ ಅಷ್ಟು ದೊಡ್ಡದಾಗಿರ್ತದೆ. ಕೆಲವರ ಹೊಟ್ಟೆ ಉಂಟಲ್ಲ, ಹ್ಮ್, ದೊಡ್ಡದಾಗಿ ಬೆಳೀತದೆ. ಹಾ. ಸ್ವಲ್ಪ ಸ್ವಲ್ಪ ಬೆಳೆದಾಗ ಕಾಲಿಗೆ ಅಂತ ಕಂತಿದ್ದು ಅಂತ ಗೊತ್ತಾಗ್ತದೆ. ಹಾ. ಸ್ವಲ್ಪ ದೊಡ್ಡದಾಗಿ ಬೆಳೆದ್ರೆ ಹ್ಮ್. ಅಡಿಯಲ್ಲಿ ಏನುಂಟು ಅಂತಲೇ ಕಾಣುವುದೇ ಇಲ್ಲ. ಹೌದಪ್ಪ. ನಮ್ಮ ವಿಷಯವೂ ಹಾಗೆ ಆಗಿದೆ. ಹಾ. ಅವರು ಹೊಗಳ್ತಾರೆ, ಇವರು ಹೊಗಳ್ತಾರೆ, ನಾವೇ ಯುವರಾಜರು ಹಾ. ಅಂತ ಹೇಳಿ ನೆಮ್ಮದಿಯಿಂದ ನಾವು ಕೂತುಕೊಂಡಿದ್ದೇವೆ ಈ ಕಾಲಕ್ಕೆ. ಈಗ ನನ್ನ ವಿಷಯವೇ ಅಲ್ಲಪ್ಪ, ನಾನು ನೇರವಾಗಿ ಹೇಳಲಿಕ್ಕಿಲ್ಲ. ಹಾ. ಹಾಗೆ ನೆಮ್ಮದಿಯಾಗಿ ಇರುವಾಗಲೇ ಹಾ. ಮೊನ್ನೆ 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 ಒಂದು ದೊಡ್ಡ ಸಭೆ ಸೇರಿತ್ತಲ್ಲ. ಸಭೆ? ಹೌದು. ಮತ್ತೆ ಈಗ ಸಭೆ ಸೇರುವುದಕ್ಕೆಲ್ಲ ಒಂದು ಕಾರಣ ಬೇಕು ಅಂತಿಲ್ಲ. ಕೆಲವೊಮ್ಮೆ ಸಭೆಗೆ ಎಲ್ಲೆಲ್ಲಿಂದಾದ್ರೂ ದುಡ್ಡು ಕೊಟ್ಟು ಕರ್ಕೊಂಡು ಬರ್ಬೇಕಾಗ್ತದೆ. ಹಾ. ಹಾ. ನಮ್ಮ ಸಭೆ ಹಾಗಲ್ಲ. ಹಾ. ಇದು ದ್ವಾರಾವತಿಯ ಸಭೆ. ಹೌದು. ಎಂತೆಂತ ಮಂದಿ ದೊಡ್ಡ ದೊಡ್ಡ ಮಂದಿ ಇದ್ರಲ್ಲಿ ಆ ಸಭೆಯಲ್ಲಿ ಸಭೆ. ಹೌದೌದು. ಹಾ. ಬಾಹುಬಲಿಯ, ಭುಜಬಲಿಯ, ಎಂತೆಂಥವರು, ಹಾ. ರಾಜರ ಎಲ್ಲರಿದ್ದಂತಹ ಒಂದು ದೊಡ್ಡ ಸಭೆ ಅದು. ಹಾ. ಹಾ. ಸಭೆಯಲ್ಲಿ ಏನು ಶೌರ್ಯ ಪ್ರದರ್ಶನ. ಹಾ. ಯಾರಿಗೆ ಎಷ್ಟು ಸಾಮರ್ಥ್ಯ ಉಂಟು ಎಂಬುದನ್ನು ಪ್ರದರ್ಶಿಸಬೇಕು. ಶೌರ್ಯ ಪ್ರದರ್ಶನ. ಹ್ಮ್. ಎಂತೆಂಥವರು ಬಂದಿದ್ರು, ಎಂತೆಂಥವರನ್ನು ನೀವು ಜಯಿಸಿದ್ರಿ, ಎಲ್ಲರನ್ನು ಕೆಳಗೆ ಹಾಕಿದ್ರಿ. ಹಾ. ಅಷ್ಟೊತ್ತಿಗೆ ನೋಡಿ ಎದ್ದು ಬಂದದ್ದು ಪಾಲಕ, ಪುಟ್ಟಬೋರ, ಮೀಸೆ ಮೂಗಿನ ಕೆಳಗೆ ಕಪ್ಪಾಗಲಿಲ್ಲ, ಹ್ಮ್. ಸಣ್ಣವ, ಹ್ಮ್. ಎಳಸು, ಹಾ. ಶಿ ದೇ ಜ ಬಂದ ಅಲ್ಲ. ಅದೆಂತದ? ಅದೆಲ್ಲ ಗುಟ್ಟು. ಹಾ. ಕೆಲವರೆಲ್ಲ ಕಿವಿ ಕೊಡ್ತಾರೆ, ಕೆಲವರು ಮಾತಾಡ್ತಾರೆ ಹಿಂದಿನಿಂದ. ಹಾ. ಅವರಿಗೆ ಗೊತ್ತಾಗಬಾರ್ದು ಅಂತಲೇ ಹಾಗೆಲ್ಲ ಸಣ್ಣ ಸಣ್ಣದ್ದು ಕೆಲವೊಮ್ಮೆ ಹೇಳಬೇಕಾಗ್ತದೆ. ಅದೆಂತಂತ ಗೊತ್ತಾಗ್ಲಿಲ್ಲಲ್ಲ. ಶಿ ದೇ ಜ
ಶಿವದೇವಿಜ ಹಾ 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 ನೇಚಂ ಹಾ ಬಂದನೋ ಇಲ್ವೋ? ನೇಚಂ ಹೌದು, ಅದೆಂತದ್ದು? ನೇಮಿ ಚಂದ್ರ. ಹಾ 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 ಸಣ್ಣ ಹುಡುಗ, ನನ್ನ ತಮ್ಮ ನೇಮಿಚಂದ್ರ. ತಮ್ಮ ನೇಮಿ ಚಂದ್ರ ಆದ್ರೂ ಅಣ್ಣನನ್ನು ನಡೆಸಿಕೊಂಡದ್ದು ಸರಿಯಾಗಿದೋ? ಅಂದ್ರೆ ಆ ಕಣದಲ್ಲಿ ಹಾ ಕಿರು ಬೆರಳಿನಿಂದ ಹೀಗೆ ದೂಡಿದಾಗ ನೀವು ಬಡಕ ಬಿದ್ದು ಬಡ 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 ಉರುಳಿ ಹೋದ್ರಲ್ಲ. ಹಾ ಈಗ ಇಷ್ಟು ಹೊತ್ತು ನೀನು ಮಾತಾಡಿದ್ದು ನನ್ನ ವಿಷಯ ಹೇಳಿಯೇನೋ? ಹಾ ಹೇಳಿಯೇನೋ? ಅಯ್ಯ ಓ, ಏನು ತಿಳ್ಕೊಂಡಿದ್ದೀನಿ? ನೇಮಿ ಚಂದ್ರನು ಕಿರಿಯ ಎನ್ನುವ ಪ್ರೇಮದಲ್ಲಿ ಬರಿದೆ ಬಿದ್ದನು. ಅವನು ಕಿರಿಯವ. ಬರಿದೆ ಬಿದ್ದೆ ಕಿರಿಯ ಎನ್ನುವ ಪ್ರೇಮದಿಂದಲೇ ಬರಿದೆ ಬಿದ್ದೆನೋ. ಭೀಮ ಬಾಲನಗೆ ಆದನು ಸಮನೆ ವಿಜಯ. ಭೀಮ ಬಲ ಎನಗೆ ಆತನು ಸಮನೆ ವಿಜಯ. ಓ ವಿಜಯ, ಓ ನೇಮಿ ಚಂದ್ರನು ಕಿರಿಯ ಎನ್ನುವ ಪ್ರೇಮದಿಂದಲೇ ಬರಿದೆ ಬಿದ್ದೆ. ಭೀಮ ಬಲ ಎನಗೆ ಆತನು ಸಮನೆ ವಿಜಯ. ಅಲ್ಲ ಮಾರೇ ವಿಜಯ, ಕೃಷ್ಣಯ್ಯ, ನಿನಗೆ ಸೀದದಲ್ಲಿ ವಿಷಯಕ್ಕೆ ಬರಲಿಕ್ಕೆ ಆಗುದಿಲ್ವಾ? ನೇರವಾಗಿ ಹೇಳಿದ್ರೆ ಕೆಲವೊಮ್ಮೆ ಸಿಡಿಲು ಬಡದಾಗ ಆಗ್ತದೆ. ನಾನು ಹೀಗೆ ನೀನು ಹೀಗೆ 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 ಮಾಡಿದ್ರೆ ಅದು ಸುಖವಾಗಿ ಅಲ್ಲೇ ನಿಲ್ತದೆ. ನಾನು ನಿನ್ನನ್ನು ನೋಡುದು ಇವತ್ತು ನಿನ್ನೆ ಅಲ್ಲ, ಅಲ್ಲಪ್ಪ, ಬಹಳ ಸುದೀರ್ಘವಾದ ಮಿತ್ರತ್ವ ನಮ್ಮದು. ಹೌದು. ಯಾವಾಗ ನೋಡಿದ್ರು ನಿನ್ನ ಮಾತು ಹೀಗೆ. ಹ್ಮ್, ನೀನು ನಿನಗೆ ನೇರವಾಗಿ ವಿಷಯಕ್ಕೆ ಬಂದು ಹೇಳಿದ್ರೆ ಏನಾಗ್ತಾ ಇತ್ತು? ಅವತ್ತು ಮೊನ್ನೆ ಸಭೆಯಲ್ಲಿ ನೀನು ಇದ್ದವರನ್ನೆಲ್ಲ ಬಡ್ದು 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 ಹಾಕಿದ್ದಿ. ಕೊನೆಗೆ ನೇಮಿನಾಥ ಬಂದ. ಇಷ್ಟು ಹೇಳುದು ಬಿಟ್ಟು ಕೆಲವರು ಹಾಗೆ, ಕೆಲವರು ಹೀಗೆ, ಕೆಲವರು ಹೇಳ್ತಾರೆ. ಇದೆಲ್ಲ ಯಾಕೆ ಮಾರಾಯ? ಕೆಲವೊಮ್ಮೆ ಅಭ್ಯಾಸ ಇರ್ತದೆ ಕೇಳುವವರಿಗೆ. ಹಾ, ಏನು ಹೇಳ್ತಾರೆ ಅಂತ ಕೇಳಲಿಕ್ಕಿಲ್ಲ, ಸುಮ್ಮನೆ ಹೂ 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 ಅಂತ ಹೇಳು. ಸ್ವಲ್ಪ ತಿರುಗಿಸಿ ಹೇಳಿದ್ರೆ ಎಂತ ಹೇಳ್ತಾನಪ್ಪ, ಎಂತ ಹೇಳ್ತಾನೆ ಅಂತೇಳಿ ಕಿವಿ ಕೊಟ್ಟು ಕೇಳುದು, ಕೇಳಬೇಕು ಅಂತಲೇ ಹೇಳಿದ್ದು. ವಿಜಯ, ಓ ಮೊನ್ನೆ ಮೊನ್ನೆ ನಡೆದಂತಹ ಘಟನೆಯನ್ನು ನೀನೀಗ ಉಲ್ಲೇಖ ಮಾಡಿದ್ದು. ಹೌದು, ನಮ್ಮದೇ ರಾಜ್ಯಸಭೆಯಲ್ಲಿ ಸಕಲ ಜಗಜಟ್ಟಿಗಳು ಕೂಡಿರುವಂತಹ ಒಂದು ಘನವಾದಂತಹ ಸಭೆಯದು. ಸಕಲ ಗೌರವಾನ್ವಿತರಿದ್ದಂತಹ ಸಭೆ. ಹೌದು, ಜಗಜಟ್ಟಿಗಳು ಮಾತ್ರ ಅಲ್ಲ. ಹೌದು. ಅಲ್ಲಿ ನಡೆದಂತಹ ಶಕ್ತಿ ಪ್ರದರ್ಶನ, ಪ್ರತಿಯೊಬ್ಬ ಜಟ್ಟಿಗಳು ಕೂಡ ತನ್ನ ಸಾಮರ್ಥ್ಯವೇ ಮೇಲು ಎಂಬುದಾಗಿ ಪ್ರದರ್ಶನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಸಾಮರ್ಥ್ಯವನ್ನು ನೋಡಿದಂತಹ ನನಗೆ ನನ್ನೆದುರು ಅವರೇನು ಅಂತ ಹೇಳಿ ಅನಿಸಿದ್ದು ಹೌದು. ಮತ್ತೆ ಹಾಗಾಗಿ ಅಖಾಡ ಕೇಳಿದಂತಹ ನಾನು ಅಲ್ಲಿದ್ದಂತ ಎಲ್ಲ ಜಟ್ಟಿಗಳನ್ನು ಕೂಡ ಸದೆ ಬಡೆದು ನನ್ನ ಭೀಮ ಬಲವನ್ನು ಪ್ರದರ್ಶನ ಮಾಡಿ ಪರಾಶಯ ಏನು ಜಗತ್ತಿಗೆ ತೋರಿಸಿಕೊಟ್ಟವನು. ಎಂತೆಂತ ದೊಡ್ಡವರನ್ನು ತೋರದವನ್ನೆಲ್ಲ ಬೀಳಿಸಿದ್ದಿ. ಮತ್ತೆ ಹೇಗಿದ್ರು ಆನೆ ಮರಿಗಳಾಗೆ ಮತ್ತೆ ಅಯ್ಯ ಸಿಂಹ ಹೋಗಿ ಹಾರಿದ ಹಾಗೆ ಆಗಿದೆ. ಮತ್ತೆ ನೋಡು, ನನ್ನ ಸಾಮರ್ಥ್ಯ ನಿನಗೆ ಗೊತ್ತುಂಟು. ಆದ್ರೆ ಮಧ್ಯದಲ್ಲಿ ಒಂದು ಮಾತು ಹೇಳಿದ್ದಿ ನೀನು. ಕೊನೆಗೆ ಅವನು ನೇಮಿನಾಥ ಬಂದ, ನಿನ್ನನ್ನ ಒಂದು ಬೆರಳಿನಲ್ಲಿ ಅಂತ ಹೇಳಿದ್ ನೀನು. ಹೀಗೆ ಮುಟ್ಟಿದ್ದಷ್ಟೇ, ಅಷ್ಟೊತ್ತಿಗೆ ಬಡ 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 ಉರುಳಿದ್ದಷ್ಟೇ. ಅಯ್ಯೋ ವಿಜಯ, ನೀನು ನನ್ನನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಮಾರಾಯ. ನನ್ನ ತಮ್ಮ ಸಣ್ಣ ಹುಡುಗ ಅಲ್ವಾ? ಸಣ್ಣ ಹುಡುಗ. ಅವನು ನನ್ನ ಹತ್ತಿರ ಬಂದು ಪ್ರೀತಿಯಿಂದ ಬಂದು ಅಣ್ಣ ಅಂತ ಹೇಳಿಕೊಂಡು ನನ್ನನ್ನು ದೂಡ್ತೇನೆ ಹೀಗೆ ದೂಡಿದ ಕೂಡಲೇ ನಾನು ಬಿದ್ದ ಹಾಗೆ ನಟನೆ ಮಾಡಿದ್ದಲ್ವಾ? ಮತ್ತೆ ನಟನೆಯ ಮತ್ತೆಂತದ್ದು
ನೇಮಿನಾಥನಿಗೆ ಬೇಸರ ಆಗಬಾರ್ದು. ಈಗ ನೋಡು, ಸಣ್ಣ ಮಕ್ಕಳೆಲ್ಲ ಬರುವಾಗ ನಾವೆಲ್ಲ ಅವರೆದುರು ನಮಗೆ ಗೊತ್ತುಂಟು ಅಂತ ಅವ್ರ ಜೊತೆ ಆಟ ಆಡ್ಲಿಕ್ಕೆ ನಿಂತ್ರೆ ನಾಳೆ ಇನ್ನು ಆಟ ಆಡ್ಲಿಕ್ಕೆ ಬರುವುದಿಲ್ಲ ಅವರು. ನಿನಗೆ ಅದೆಲ್ಲ ಗೊತ್ತಿಲ್ಲ, ಸಂಸಾರ ಎಲ್ಲ ಸರಿ ಸಾಗಿಸವಲ್ಲ ನೀನಲ್ಲ. ನನಗೆ ಬೇಕಾದಷ್ಟು ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ಗೊತ್ತುಂಟು ನನಗೆ. ಅವ ಮುಟ್ಟಿದ ಹಾಗೆ ಮಾಡಿದ, ನಾನು ಬಿದ್ದ ಹಾಗೆ ಮಾಡಿದೆ. ಅದು ಬಿಟ್ರೆ ಮತ್ತೇನು ಇಲ್ಲ. ಇದಕ್ಕೆ ನೀನು ಇಷ್ಟು ನನಗೆ ಹೇಳುದಾ? ನಾನು ಏನು ಅಲ್ಲ ಅಂತ ಹೇಳುದಾ? ಅಲ್ಲಿಗೆ ಮುಗಿಲಿಲ್ಲ ಅಂದ್ರೆ ಕಿರಿದು ಬಲನೆ ನೇಮಿಶೂರನು ತಿಟಂಗ ಕಿರಿದು ಬಾಲನೆ ನೇಮಿಶೂರನು ತವ ಊರಿದನು ಗದೆ ಎತ್ತುತ್ತ, ತವ ಊರಿದನು ಗದೆ ಎತ್ತುತ್ತ, ಮೀರಿದ ಶೌರ್ಯವ ತೋರ್ವನು ಯುವರಾಜ, ಮೀರಿದ ಶೌರ್ಯವ ತೋರ್ವನು ಯುವರಾಜ, ಯುವರಾಜ ಪುರಕ್ಕಾಗಿ ಮಾಡ್ಬರವಲ್ಲ. ಕೃಷ್ಣ ವಿಜಯ, ಸ್ವಲ್ಪ ನಾವು ಹೊರಗೆ ನೋಡಿಕೊಂಡು ಇರಬೇಕು. ಹಾ ತಿರುಗಾಟ ಕಡಿಮೆ ಮಾಡಿದರೆ ವಿಷಯ ಗೊತ್ತಾಗುವುದೇ ಇಲ್ಲ. ಹಾ ಹಾ ಈಗೀಗ ನಿನಗೊಂದು ಕೊಂಬು ಬಂದ ಹಾಗೆ ಕಾಣ್ತಾ ಉಂಟು ಅಂತೇಳಿ ನಾನು ಹೇಳುವುದಿಲ್ಲ, ಹಾ ಉಳಿದವರು ಹೇಳುವುದು ಹಾಗೆ. ಪರಾಶಯನಿಗೆ ಕೊಂಬು ಬಂದಿದೆ, ಈಗ ಮೊದಲಿನ ಹಾಗೆ ಇಲ್ಲ, ತಿರುಗಾಟ ಕಡಿಮೆ ಮಾಡಿದ್ದಾನೆ, ಏನೋ ಬಹುಶಃ ಮುಖ್ಯ ಹುದ್ದೆ ಸಿಕ್ಕಿರಬೇಕು. ಈ ಹುದ್ದೆ ಬಂದ ಕೂಡಲೇ ತಿರುಗಾಟ ಕಡಿಮೆ ಅದು. ಆದ್ರೆ ನಾನು ಹಾಗೆಲ್ಲ, ನನಗೆ ಅದೇ ಹುದ್ದೆ. ಹಾಗೆ ತಿರುಗುತ್ತಾ ತಿರುಗುತ್ತಾ ಇರುವಾಗ ಮೊನ್ನೆ ಶುಕ್ರವಾರ ಉಂಟಲ್ಲ, ನೀನು ಬೇಡ ಅಂತೇಳಿ ಅಲ್ಲ, ಈಗ ಬೇಡ ಅಂತೇಳಿ ನಿನ್ನ ಶಂಕವನ್ನೊಂದು ಬದಿಯಲ್ಲಿ ಇರಿಸಿದ್ಯಲ್ಲ. ನನ್ನ ಶಂಕ ಪಾಂಚಜನ್ಯ, ದೈವದತ್ತವಾದಂತಹ ಪಾಂಚಜನ್ಯ. ಹೌದು, ಅದನ್ನು ಎತ್ತಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನೀನೇ ಆಗಬೇಕಷ್ಟೇ. ಶ್ರೇಷ್ಠವಾದಂತಹ ಪಾಂಚಜನ್ಯವನ್ನ ಎತ್ತುವುದು ಬಿಡು, ಅದನ್ನು ಅಲುಗಾಡಿಸ್ಲಿಕ್ಕೆ ಸಾಮಾನ್ಯನಿಗೆ ಸಾಧ್ಯ ಇಲ್ಲ. ಕೆಲವರಿಗೆ ಅವರ ಶಂಕ ಮಾತ್ರ ಊದ್ಲಿಕ್ಕೆ ಬರುವುದು. ಮನೆಯಲ್ಲಿ ನೋಡಿ, ಪೂಜೆಯ ಸಂದರ್ಭದಲ್ಲಿ ಆ ಮನೆಯ ಶಂಕವನ್ನು ಎಲ್ಲ ಹೆಂಗಸರಿಂದ ಊದ್ಲಿಕ್ಕೆ ಬರುವುದಿಲ್ಲ. ಹಾಗೆ ಹಾಗೆ ಬಾಕಿದವರು ಊದಿದ್ರೆ ಪುರು 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 ಅಂತಲೇ ಮಾತ್ರ ಆಗುದು, ಅದು ಬೂಮ್ ಓಂ ಶಬ್ದವೇ ಬರುವುದಿಲ್ಲ. ನಿನ್ನ ಶಂಕವನ್ನು ಊದಿದಾಗ ಊದುವುದು ಮಾತ್ರ ಅಲ್ಲ, ಎತ್ತಲಿಕ್ಕಾಗುದಿಲ್ಲ ಅಂತ ಶಂಕ ನಮ್ಮದು. ಹೌದು, ಅದನ್ನು ಎತ್ತಿ ಊದಬೇಕು ಅಂತೇಳಿ ಆದ್ರೆ, ಅದರಲ್ಲಿ ಓಂಕಾರದ ಜೇಂಕಾರ ಬರಬೇಕು ಅಂತೇಳಿ ಆದ್ರೆ ನೀನೇ ಆಗಬೇಕು. ಆದ್ರೆ ಮೊನ್ನೆ ಶುಕ್ರವಾರ ಓಂಕಾರ ಬಂದಾಗ ನೀನೇ ಇದ್ದಿ ಅಂತೇಳಿ ಎಣಿಸಿಕೊಂಡು ಆ ಶಂಕ ಇದ್ದಲ್ಲಿಗೆ ಹೋದ್ರೆ ಅಲ್ಲಿ ಜನ ಬೇರೆ. ಈಗ ನಿನಗೆ ವಾರ ಎಲ್ಲ ಸರಿ ನೆನಪುಂಟು, ಶುಕ್ರವಾರವೇ, ಶುಕ್ರವಾರ ದೇವಿ ದಿವಸ. ಹಾಗೆ ಹೋಗಿ ನೋಡಿದಾಗ ಅಲ್ಲಿ ಇದ್ದದ್ದು ನೇಚಂ, ಪುನಃ ಅದೇ ಹೆಸರು ಗೊತ್ತಾಗ್ತದೆ, ಕಿವಿ ಕೊಡುವವರಿದ್ದಾರೆ. ಹಾಗೆ ಈಗ ಅವನ ಹೆಸರು ಹೇಳುವಾಗ ಯಾರಿಗೂ ಗೊತ್ತಾಗಬಾರ್ದು. ನೇಚಂ ಅಂದ್ರೆ ಎಂತದ್ದಪ್ಪ ಅಂತೇಳಿ ತಲೆಬಿಸಿ ಮಾಡುವಾಗ ನಮ್ಮ ವಿಷಯ ಮುಗಿಯುತ್ತದೆ. ಹೌದು, ಈಗ ನೇನು ಹೇಳುವುದು ಅತ್ಯಂತ ಘನತರವಾದಂತಹ ಆ ವಿಶೇಷವಾದ ಪಾಂಚಜನ್ಯವನ್ನ ಎತ್ತಿ ಹಿಡಿದು ಅದನ್ನ ಊದಿದ, ಶಂಖನಾದ ಮಾಡಿದ ನೇಮಿಚಂದ್ರ. ಅಲ್ಲಿಗೆ ಮುಗಿಲಿಲ್ಲ, ಇನ್ನುಂಟು, ಇನ್ನೂ ಉಂಟಾ? ಇನ್ನೂ ಉಂಟು. ಆಯುಧಾಗಾರದಲ್ಲಿ ಇರಿಸಿದಂತಹ ನಿನ್ನ ಶಾರಂಗ ಧನುಸ್ಸು ಯಾರಿಗಾದರೂ ಅದನ್ನು ಎತ್ತಿ ನೆಟ್ಟಗೆ ಮಾಡಿ ಅದರ ತುದಿಯನ್ನು ಬಗ್ಗಿಸಿ ಸಿಂಜಿನಿಯನ್ನು ಎಳೆದು ಕಟ್ಟಿ ಒಂದು ಠೇಂಕಾರ ಮಾಡ್ಲಿಕ್ಕೆ ಆದೀತೋ? ನನ್ನದಾದಂತ ಗದೆಯನ್ನ ಯಾರಿಗೂ ಎತ್ತಲಿಕ್ಕೂ ಸಾಧ್ಯ ಇಲ್ಲ. ಮೊನ್ನೆ ಒಂದು ದಿವಸ ಆಯುಧ ಮಂಗಳವಾರ ಇರಬೇಕು, ನಿನಗೆ ವಾರ ಸರಿ ನೆನಪುಂಟು. ಹೌದು, ಅಂದ್ರೆ ದಾಖಲೆ ಕೊಡುವಾಗ ವಾರ ಸರಿಯಾಗಿ ಕೊಡಬೇಕು. ಅಲ್ಲಿ ಉಂಟು, ಇಲ್ಲಿ ಉಂಟು, ಅಲ್ಲಿ ಉಂಟು, ಇಲ್ಲಿ ಉಂಟು, ಅಲ್ಲಿ ಹಾಗೆ ಆಗಿದೆ, ಇಲ್ಲಿ ಹೇಗೆ ಆಗಿದೆ ಅಂತ ಹೇಳಿದ್ರೆ ಯಾರು ಒಪ್ಪುವುದಿಲ್ಲ.
ಹೇಳಿದ ಮೇಲೆ ಹುಡುಕುವಾಗ ಸಿಗಬೇಕು, ಸಿಗಬೇಕು. ಇಲ್ಲ ಇದ್ರೆ ಕರೆಕ್ಟ್ ಆಗಿ ಹೇಳಬೇಕು. ಹೌದು. ಹಾಗೆ ಸರಿಯಾಗಿ ಹೇಳಬೇಕು. ಸರಿಯಾಗಿ ಹೇಳಿದಾಗ ಎಲ್ಲ ಅರ್ಥ ಆಗ್ತದೆ. ನಿಮಗೆ ಗೊತ್ತಾಗುವ ವಾರ ಹೇಳಿ. ಎಲ್ಲಿಯಾದ್ರೂ ನೀನು ಆ ದಿವಸ ಹೊರಗೆ ಹೋಗಿದ್ದಿದ್ರೆ ನಿಮಗೆ ವಿಷಯ ಗೊತ್ತಾಗ್ಲಿಕ್ಕಿಲ್ಲ. ಹಾಗೆ ಸಿಂಜಿನಿಯನ್ನು ಜೋಡಿಸಿ ಒಂದು ಟೈ ಅಂತೇಳಿ ಮಾಡಿದ್ದರಲ್ಲಿ ಎಲ್ಲ ಕಡೆ ಕೇಳಿತ್ತು. ನಾನು ಹೋದೆ, ನಮ್ಮ ಕೃಷ್ಣ ಅಲ್ಲಿರಬೇಕು ಆಯುಧಾಗಾರದಲ್ಲಿ ಅಂತ ಹೋಗಿ ನೋಡಿದ್ರೆ ಅಲ್ಲಿದ್ದದ್ದು ನೇಚಂ. ವಿಜಯ, ಓ, ಸ್ವಲ್ಪ ಚಿಂತಿಸಬೇಕಾದ ವಿಚಾರ ಇದು. ಇನ್ನೂ ಉಂಟು. ಈಗ ನೀನು ಈಗ ಹೇಳಿದ್ದು ಸಾಕ ಅಂತ? ಇನ್ನೂ ಉಂಟು. ನನಗೆ ಈಗಾಗಲೇ ಇಲ್ಲ, ಹೇಳು. ಸರಿಯಾಗಿ ಅರ್ಥ ಆಗುವ ಹಾಗೆ ಹೇಳಬೇಕು. ಇಲ್ಲ ಇದ್ರೆ ನಾಳೆ ನೀವು ಸುಮ್ಮನೆ ನನ್ನ ಮೇಲೆ ಆಪಾದನೆಯನ್ನು ಹಾಕಿದ್ರೆ ನನಗೆ ಕಷ್ಟ ಆಗ್ತದೆ. ನಿನ್ನ ಮೇಲೆ ಆಪಾದನೆ ಹಾಕುವ ಪ್ರಶ್ನೆ ಇಲ್ಲ. ನಿನ್ನನ್ನು ಬಿಡುವ ಹಾಗೂ ಇಲ್ಲ, ಹಿಡ್ಕೊಳ್ಳುವ ಹಾಗೆ ಇಲ್ಲ ಅಂತೇಳಿ ಆದೀತು. ಇನ್ನೊಂದು ಗದೆ ಇತ್ತಲ್ಲ, ಕೌಮೋದಕಿ ಗದೆ. ಹೌದು, ಮೊನ್ನೊಂದು ದಿವಸ ಹೋಗ್ತೇನೆ ಸೋಮವಾರ, ಅಲ್ಲಿ ಬಯಲಲ್ಲಿ ನಿಂತುಕೊಂಡು. ಈಗ ನೀನು ಶುಕ್ರವಾರದಿಂದ ಈಚೆ ಬರುದಾ? ಮೊದಲು ಶುಕ್ರವಾರ, ಆನಂತರ ಮಂಗಳವಾರ, ಮುಂದೆ ಹೋದದ್ದು. ಹಾಗೆ ಬಯಲಲ್ಲಿ ಹೋಗಿ ನೋಡ್ತೇನೆ. ಆ ನೇಚಂ ಗದೆಯನ್ನು ಹಿಡಿದು ಗರ 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 ತಿರುಗಿಸುತ್ತಾ ಇತ್ತು. ಶಂಖ, ನಿನ್ನ ಚಕ್ರ, ನಿಮ್ಮ ಗದೆ ಎಲ್ಲ ಅಷ್ಟು ಸಾಮರ್ಥ್ಯ. ಅದೆಲ್ಲ ದೊಡ್ಡ ಸಮಸ್ಯೆ ಅಲ್ಲ ತಿರುಗಿಸುವುದು. ಇದನ್ನೆಲ್ಲ ನೋಡಿದಂತಹ ಆ ನಿಮಗೆ ಪಟ್ಟ ಕೊಟ್ಟವರಿದ್ದಾರಲ್ಲ, ಮೊನ್ನೆ ನಾನು ಗಮನಿಸಿದ್ದೆ ಅಲ್ಲಿ. ಎಲ್ಲಿ? ಆ ಮಲ್ಲರೊಟ್ಟಿಗೆ ಯುದ್ಧ ಮಾಡುವಾಗ ಖುಷಿಯಾದದ್ದು. ಯಾರಿಗೆ? ದೊಡ್ಡಪ್ಪನಿಗೆ, ನಮ್ಮ ದೊಡ್ಡಪ್ಪನಾಗಿರುವಂತ ಸಮುದ್ರ ವಿಜಯ ಮಹಾರಾಜರಿಗೆ. ಖುಷಿಯಾಗಿ ಮುಖ ನೋಡಬೇಕಿತ್ತು. ನೀನು ನೋಡ್ತಾ ಇರಲಿಲ್ಲ. ನೀನು ಆ ಕಡೆ ಈ ಕಡೆ, ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಯಾರು ನಿನ್ನನ್ನು ಮಾತಾಡಿಸ್ತಾರೆ ಅಂತ ನಾನು ನೋಡ್ತಾ ಇದ್ದೆ. ಮುಖ ಎಲ್ಲ ಉಬ್ಬಿ ಸಂತೋಷದಿಂದ ಇದ್ದು ಮುಂದಕ್ಕೆ ಕೆಲವರೆಲ್ಲ ಕೂತವರು ಹೇಳ್ತಾ ಇದ್ದರು, ಯುವರಾಜ ಆದರೆ ಇವನೇ ಆಗಬೇಕು ಅಂತೇಳಿ. ದೊಡ್ಡಪ್ಪನಿಗೆ ಅದೇ ಭಾವನೆ ಇದ್ದ ಹಾಗೆ ಇತ್ತು. ಅದೇ ಹೇಳಿದ್ದು, ದೀಪ ದಾಟಿ ಕತ್ತಲೆ ಗೊತ್ತೇ ಆಗುದಿಲ್ಲ ನಮಗೆ ಅಂತೇಳಿ. ವಿಜಯ, ಚಿಂತಿಸಬೇಕಾದಂತ ವಿಚಾರ ಇದು. ಬಿಡಲು ನೇಮಿಯ ಶೂರತನವನು ಕೃಷ್ಣಯ್ಯ, ನನ್ನ ತಮ್ಮನಾಗಿರುವಂತಹ ನೇಮಿನಾಥ ಪ್ರದರ್ಶನ ಮಾಡಿದಂತಹ ಏನೆಲ್ಲ ಅವನ ಸಾಧನೆಗಳಿದ್ದಾವೆ ಅದೆಲ್ಲವನ್ನು ಕೂಡ ಗಮನಿಸಿದವನು ನಾನು ಇದ್ದೇನೆ. ನನ್ನನ್ನು ಕಿರು ಬೆರಳಿನಿಂದ ಮುಟ್ಟಿದಾಗ ನಾನು ಉರುಳಿ ಬಿದ್ದೆ. ನಿನಗೆ ಹೇಳಿರಬಹುದು ಅದೊಂದು ನಾಟಕ ಅಂತ ನಾನು. ಆದರೆ ಎಲ್ಲೋ ಒಂದು ಕಡೆ ಅವನ ಸಾಮರ್ಥ್ಯದ ಅರಿವು ನನಗೆ ಆದದ್ದು ಹೌದು. ವಿಶೇಷವಾದಂತಹ ನನ್ನದಾಗಿರುವಂತಹ 8 ಆಭರಣಗಳಲ್ಲಿ, ಪಾಂಚಜನ್ಯವೇ ಮೊದಲಾದಂತಹ ಆಯುಧಗಳಲ್ಲಿ ಅವನು ಕೈಯಾಡಿಸ್ತಾನೆ, ಅವನದನ್ನು ಮುಡ್ತಾನೆ, ಅವನನ್ನು ಎತ್ತಾನೆ, ಸಿಂಜಿನ ಜೋಡಿಸ್ತಾನೆ. ಸಾಮರ್ಥ್ಯ ಉಂಟು ಅವನಲ್ಲಿ. ಆದರೆ ಈಗ ವಿಚಾರ ಇರುವಂತದ್ದು, ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅವನಿಗೆ ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ. ಪರಾಶಯನಾಗಿರುವಂತಹ ನಾನು ಸಮುದ್ರ ವಿಜಯನಿಂದ ಯುವರಾಜ ಪದವಿಯನ್ನು ಸ್ವೀಕಾರ ಮಾಡಿದಂತಹ ಕಾರಣ ಏನು? ಪರಾಶಯನ ಯೋಗ್ಯತೆ, ಅವನ ಪರಾಕ್ರಮ, ಅವನ ಜಾಣ್ಮೆ, ಜಗತ್ತನ್ನೇ ಅವನು ಗೆದ್ದಂತಹ ರೀತಿ. ಹಾಗಾಗಿ ಅವನು ಯುವರಾಜ. ಹಾಗಿದ್ರೆ ಎಲ್ಲಿಯೋ ಒಂದು ಕಡೆ ಕಿರಿಯನಾಗಿರುವಂತಹ ನೇಮಿನಾಥ ನನಗೆ ಪ್ರತಿಸ್ಪರ್ಧಿ ಆಗುವ ಹಾಗೆ ಕಾಣ್ತಾ ಇದ್ದಾನೆ. ನನಗೂ ಹಾಗೆ ಅನಿಸಿತ್ತು ಮೊನ್ನೆ ಸಭೆಯಲ್ಲಿಯೂ ಕೂಡ. ಯಾವಾಗ ಅವನು ಪಾಂಚಜನ್ಯವನ್ನು ಎತ್ತಿ ಊದುತ್ತಾನೆ ಅಂತೇಳಿ ಆದರೆ ಅವನಲ್ಲಿ ಪರಾಕ್ರಮ ಇದೆ. ಆದರೆ ಆ ಪರಾಕ್ರಮ ಹೇಳುವಂಥದ್ದು ನನ್ನ ಯುವರಾಜ ಪದವಿಗೆ ಸಂಚಕಾರ ತರುತ್ತದೆ ಅಂತೇಳಿ ಆದರೆ ನಾನು ಸುಮ್ಮನಿರುವುದಕ್ಕೆ ಸಾಧ್ಯ ಇಲ್ಲ. ಕೇಂದ್ರಕ್ಕೆ ಜೋಡಿಸುವಂತ ಸಾಮರ್ಥ್ಯ ಉಂಟು ಅಂತೇಳಿ ಸಮುದ್ರ ವಿಜಯರು ಹೇಳುತ್ತಾ ಇದ್ರು.
ಹೀಗೆ ಮಾಡಿ ಕೇಂದ್ರಕ್ಕೆ ಸೇರಿಸುವುದು. ನೇಮಿ 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 ಅಂದರೆ ಜೋಡಣೆ ಅಂತೇಳಿ ಹೇಳ್ತಾ ಇದ್ದದ್ದು. ಅಯ್ಯ, ಓ ದೊಡ್ಡಪ್ಪನ ಗಮನವನ್ನು ಅವನು ಸೆಳೆದಿದ್ದಾನೆ ಅಂತ ಹೇಳಿದ್ರೆ ನನ್ನ ಪೀಠವನ್ನು ಭದ್ರಪಡಿಸುವಂತ ಕೆಲಸವನ್ನು ನಾನು ಮಾಡಬೇಕಲ್ವೇ? ಪೀಠ ಬೇಕು ಅಂತೇಳಿ ಆದ್ರೆ ಅದನ್ನು ಭದ್ರಪಡಿಸಬೇಕು. ಹಾಗಾಗಿ ಸುಮ್ಮನಿರುವುದು ಸರಿಯಲ್ಲ. ಇದಕ್ಕೆ ಏನು ಬೇಕು ಅದನ್ನು ಮಾಡುವಂತ ಜಾಣ್ಮೆ ಪರಾಶಯನಿಗೆ ಇದೆ. ಪರಾಶಯನ ಸಾಮರ್ಥ್ಯ ಹೇಳುವಂತದ್ದು ಕೇವಲವಾದಂತಹ ದೈಹಿಕ ಸಾಮರ್ಥ್ಯವಲ್ಲ, ಅವನಲ್ಲಿರುವಂತಹ ಬೌದ್ಧಿಕ ಸಾಮರ್ಥ್ಯ, ಅವನಲ್ಲಿರುವಂತಹ ಮಾನಸಿಕ ದೃಢತೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ರೀತಿ. ಖಂಡಿತವಾಗಿಯೂ ಕೂಡ ಇದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಗೆಳೆಯ, ನೀನು ಚಿಂತಿಸಬೇಡ, ನೀನು ಚಿಂತಿಸುವ ಅಗತ್ಯವೇ ಇಲ್ಲ. ನನ್ನ ಜೊತೆಯಲ್ಲಿ ನೀನು ಯಾವಾಗಲೂ ಇರ್ತಿ, ನಾನು ಯುವರಾಜನಾಗಿ ಇರ್ತೇನೆ, ಮುಂದಿನ ಮಹಾರಾಜ ನಾನೇ ಆಗಿರ್ತೇನೆ. ಇದಕ್ಕೆ ಸದಾ ನನ್ನ ಆಶೀರ್ವಾದ. ಆಶೀರ್ವಾದ? ನಿನಗೆ ಅಷ್ಟು ಪ್ರಾಯ ಆಯ್ತಾ ಮಾರ ಈಗ? ಶುಭ ಹಾರೈಕೆ. ಹಾ, ಶುಭ ಹಾರೈಕೆ ಇರ್ಲಿ, ತಡ ಮಾಡುವುದಲ್ಲ. ಇದಕ್ಕೆ ಏನು ಆಗಬೇಕು ನನ್ನ ಮನಸ್ಸಿನಲ್ಲಿ ಇದೆ, ಆ ಕಡೆಗೆ ಮನಸ್ಸು ಮಾಡುತ್ತಾ ತೆರಳೋಣ ತೆರಳೋಣ ಬಾ. ಯುವರಾಜ ಪರಾಜಯ ಜವದಿಂದ ಬಲ್ದಯ ತವ ಭಾವ ಬೇಳೆನ್ನೊಳು ಅವನಿಯೊಳ್ ಕ್ಷೇಮವೇ ಅವ ಕಾರ್ಯದಿ ಬಂದೆ, ಅವನಿಯೊಳ್ ಕ್ಷೇಮವೇ ಅವ ಕಾರ್ಯದಿ ಬಂದೆ, ಸಾವಧಾನದಿ ಬೇಳೆಲೋ ಯುವರಾಜ. ದೊಡ್ಡಪ್ಪ, ಓಹೋ ಯುವರಾಜ, ಇದೋ ನಿಮ್ಮ ಪಾದಾರವಿಂದಗಳಿಗೆ ಪರಾಶಯ ವಂದಿಸಿಕೊಂಡಿದ್ದಾನೆ. ಪರಾಶಯ ಒಳ್ಳೇದಪ್ಪ. ಏನು ಬಹಳ ವೇಗದಿಂದ ಬಂದ ಹಾಗುಂಟು ದೊಡ್ಡಪ್ಪ. ನೀನು ಬರುವ ವೇಗವನ್ನು ಗಮನಿಸುವಾಗ ಏನೋ ಗುರುತರವಾದಂತಹ ಯಾವುದೋ ಕೆಲಸವನ್ನೇ ಹೊತ್ತು ಬಂದಾಗುಂಟು. ಲೋಕೋತ್ತರವಾದಂತಹ ವಿಜಯವನ್ನು ಸಾಧಿಸುವುದರ ಮೂಲಕವಾಗಿ ನಮ್ಮದಾಗಿರುವಂತಹ ಈ ದ್ವಾರಾವತಿಪುರವನ್ನು ವಿಸ್ತರಣೆ ಮಾಡುವುದು ಮಾತ್ರವಲ್ಲದೆ ಇಡೀ ಲೋಕದಲ್ಲೇ ಅಖಂಡವಾದ ಜಂಬೂದ್ವೀಪದಲ್ಲಿ ದ್ವಾರಾವತಿಪುರ ಏನು ಹೇಳುವುದನ್ನು ತೋರಿಸಿಕೊಟ್ಟವರು ನಾವು. ಹೌದಪ್ಪ, ಹೆಸರೇ ಉಂಟಲ್ಲ ದ್ವಾರಾವತಿ ಅಂತ. ದ್ವಾರ ಅಂದ್ರೆ ಬಾಗಿಲು ಅಂತ. ಬಾಗಿಲಿನಿಂದ ಆಗುದು ಎರಡೇ ಕೆಲಸ, ಒಂದ ಒಳಗೆ ಬರುವುದಿಲ್ಲ, ಹೊರಗೆ ಹೋಗುದು ಅಲ್ವೋ? ಹೌದು. ಆದ್ರಿಂದ ಈ ಅಖಂಡವಾದಂತಹ ಭೂಮಂಡಲಕ್ಕೆ ಅಥವಾ ಆರ್ಯಾವರ್ತಕ್ಕೆ ಒಳಗೆ ಬರುವುದಿದ್ರು ಇದೇ ಬಾಗಿಲು. ಯಾರು ಇಲ್ಲಿಗೆ ಬೇಡ ಅಂತ ಆದ್ರೆ ಕಳಿಸುವುದಿದ್ರು ನಾವೇ ಅಲ್ಲೋ? ಹೌದು. ಆ ಮಟ್ಟಕ್ಕೆ ನಮ್ಮನ್ನು ಏರಿಸಿ ನಿಲ್ಲಿಸುವಲ್ಲಿ ಪರಾಶಯನದ್ದು ಪರಾಯಶ ಹೌದು, ಪರಾಯಶ ಅಲ್ಲ, ಪರಾಯಶ ಹೌದು ಅಲ್ವೋ? ಈಗ ನೋಡಿದ್ರೆ ಅಲ್ಲ, ನಾನು ಯಾವಾಗ್ಲೂ ಹೇಳುವುದಕ್ಕುಂಟು, ಒಡ್ಡೋಲಗದಲ್ಲಿ ಕೂತ್ರೆ ಎಲ್ಲ ಕ್ಷೇಮವೋ ಅಂತ ಕೇಳಿದ್ರೆ ಎಲ್ಲರೂ ಕ್ಷೇಮ ಅಂತಾನೆ ಹೇಳುದು, ಎಲ್ಲರೂ ತಲೆ ಆಡಿಸುವವರೇ. ಹೌದು. ಯಾಕೆ ಹೀಗೆ ಒಮ್ಮೆ ಆಲೋಚನೆ ಮಾಡಿದಾಗ, ಈಗ ಕ್ಷೇಮ ಅಲ್ಲದೆ ಇದ್ರೆ ಒಬ್ಬನಿಗೆ ಒಂದು ಕುಂದುಕೊರತೆ ಉಂಟು ಏನೋ ಹೇಳುವುದಕ್ಕುಂಟು ಅಂತ ಆದ್ರೆ, ಯುವರಾಜನಾದಂತಹ ನೀನು ಅದನ್ನೆಲ್ಲ ಆಲಿಸಿ ಅದು ನನ್ನ ಸಭೆಗೆ ಬರುವುದಕ್ಕಿಂತ ಮೊದಲೇ ಅಲ್ಲೇ ಇತ್ಯರ್ಥ ಮಾಡಿ ಕಳಿಸಿ ಆಗ್ತದೆ ನೀನು. ಆದ್ರಿಂದಲೇ ಈ ನಾನು ಕೇಳುವಾಗ ಎಲ್ಲರೂ ಕ್ಷೇಮ ಅಂತಲೇ ಹೇಳುದು. ಅಯ್ಯ, ಇವತ್ತು ನೋಡಿದ್ರೆ ನೀನೇ ಇಲ್ಲಿಗೆ ಓಡೋಡಿ ಬಂದ ರೀತಿಯನ್ನು ಗಮನಿಸಿದ್ರೆ ಏನೋ ವಿಶೇಷವಾದಂತಹ ಕಾರ್ಯ ಉಂಟು. ಅದು ನನ್ನಲ್ಲಿ ಹೇಳುವುದಕ್ಕುಂಟು, ಆದರೆ ನಿನ್ನಲ್ಲೇ ಬಗೆ ಹರಿಯದೆ ಅದನ್ನು ನನ್ನಲ್ಲೇ ಭಿನ್ನಯಿಸಬೇಕಾದಂತಹ ಗುರುತರವಾದಂತಹ ಕಾರ್ಯವೊಂದುಂಟು ಹೇಳುವುದನ್ನು ತರ್ಕಿಸುವುದಕ್ಕೆ ಬರ್ತದೆ. ಏನಯ್ಯ, ಕ್ಷೇಮವೋ ಎಲ್ಲ ಲೌಕಿಕವಾದ ಎಲ್ಲಾ ವಿಚಾರಗಳನ್ನ ದಿನನಿತ್ಯವೂ ಗಮನಿಸ್ತಾ ಇರುವಂತ ನಮಗೆ ನಮ್ಮ ಮನೆಯ ವಿಚಾರ ಇನ್ನೂ ಕೂಡ ಕಾಣಲಿಲ್ಲಲ್ಲ. ಮನೆಯದ್ದು ಉಳಿದೋಯ್ತು. ಹೌದು. ಹಿರಿಯ ಜನಕ ಮನದಿರವ ಅರುಗ ಬಂದೆ ತರಳ ನೇಮಿ ಚಂದ್ರ, ನನ್ನ ತಮ್ಮ ನೇಮಿನಾಥ ಜನಕ ಹಿರಿಯ ಜನಕ ಮನದಿರವ ಅರುಗ ಬಂದೆ ತರಳ ನೇಮಿ ಚಂದ್ರನು
ತರಳ ನೇಮಿ ಚಂದ್ರನೋ ಮೆರವ ಯೌವನದಿಂದ ಪರಿಣಯವಾಗದ ಪರಿಗೆ ಚಿಂತಿಪ ಎಲ್ಲರೂ ನೇಮಿ ಚಂದ್ರ ಮೆರವ ಯೌವನದಿಂದ ಪರಿಣಯವಾಗದ ಪರಿಗೆ ಚಿಂತಿಪರೆಲ್ಲರೂ ಹಿರಿಯ ಜನಕ ಮನದಿರವ ಅರುಗ ಬಂದೆ ತರಳ ನೇಮಿ ಚಂದ್ರನು ಜನಕ ಮೆರೆಯ ಯೌವನದಿಂದ ಪರಿಣಯವಾಗದ ಪರಿಗೆ ಚಿಂತಿಪರೆಲ್ಲರೂ ದೊಡ್ಡಪ್ಪ, ಪರಾಶಯ. ಸಂಸಾರದಲ್ಲಿ ಸಮತೋಲನ ಅಂತ ಹೇಳಿದ್ರೆ ಏನು? ಏನು? ವ್ಯವಹಾರ ಮತ್ತು ನಿಶ್ಚಯ ಧರ್ಮ, ಹಾ, ಇದು ಎರಡನ್ನೂ ಕೂಡ ಸಮಾನವಾಗಿ ಯಾರು ತೆಗೆದುಕೊಂಡು ಹೋಗ್ತಾನೋ ಅದು ನಿಜವಾದ ಯಶಸ್ಸು ಒಬ್ಬ ಮನುಷ್ಯನ ಜೀವನದಲ್ಲಿ. ಹೌದಪ್ಪ. ಹಾಗೆಯೇ ಸಂಸಾರ ಮತ್ತು ವ್ಯವಹಾರವನ್ನ ಯಾರು ಸಮತೂಕಿಸಿಕೊಂಡು ಹೋಗ್ತಾನೋ ಕೆಲವು ಸಲ ಕೆಲವರಿಗೆ ವ್ಯವಹಾರವೇ ಜಾಸ್ತಿ ಆಗಿ ಬಿಡ್ತದೆ, ಹಾ, ಕೆಲವರಿಗೆ ಸಂಸಾರದಲ್ಲೇ ಮುಳುಗಿರುತ್ತಾರೆ. ಮತ್ತೆ ಕೆಲವರದ್ದು ಅವರದ್ದು ವ್ಯವಹಾರ ಜಾಸ್ತಿ ಆದ್ರೆ ಇವರ ಸಂಸಾರ ನೋಡ್ಲಿಕ್ಕೆ ಇನ್ನೊಬ್ಬ ಬರ್ಬೇಕಾಗ್ತದೆ, ಅಂಥದ್ದು ಉಂಟು. ಹೌದು. ಹಾಗಾಗಿ ಎರಡನ್ನೂ ಸರಿದೂಗಿಸಬೇಕಾದದ್ದು, ಎರಡನ್ನೂ ಸರಿದೂಗಿಸಬೇಕಾದದ್ದು. ಮಹಾರಾಜರಾಗಿ ನಿಮಗೆ ನಾನು ಯುವರಾಜನಾಗಿ ಹೇಳಬೇಕಾದದ್ದಿಲ್ಲ. ಇಲ್ಲವೇ ಇಲ್ಲ. ಹಾಗೆಂತ ನೀನು ಹೇಳುವ ಧಾಟಿ ನೋಡಿದ್ರೆ ಏನೋ ಹೇಳುವುದಕ್ಕೆ ಹೊರಟ ಹಾಗೆ ಉಂಟು ದೊಡ್ಡಪ್ಪ. ಓ, ವ್ಯಾವಹಾರಿಕವಾಗಿ ಸಾಂಸಾರಿಕವಾಗಿ ಎಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗ್ತಾ ಇರುವಂತಹ ನೀವು ಒಂದುಂಟು. ಹಾ, ಈಗ ಸಾಂಸಾರಿಕವಾಗಿ ನಮಗೆಲ್ಲ ಆಲೋಚನೆ ಮಾಡಿದ್ರೆ, ಹಾ, ನಿನ್ನನ್ನು ಆಲೋಚಿಸಿದ್ರೆ, ನಿನಗೆಲ್ಲ ಸಂಸಾರದಲ್ಲಿ ಈಗ ವ್ಯವಹಾರದಲ್ಲೂ ಸಂಸಾರದಲ್ಲೂ ಸರಿದೂಗಿಸಿಕೊಂಡು ಹೋಗಬೇಕು ಅಂತಾದ್ರೆ ಹಾ, ನಿನಗೆ ವ್ಯವಹಾರದಲ್ಲಿ ಸ್ವಲ್ಪ ಕಡಿಮೆ, ಸಂಸಾರದಲ್ಲಿ ಜಾಸ್ತಿ ಬೇಕಾದೀತು. ಹಾ, ಹಾ. ಯಾಕೆ? ಸಂಸಾರ ದೊಡ್ಡದು ನೋಡು, ಪತ್ನಿಯರು ಜಾಸ್ತಿ ಇದ್ದಾರೆ. ಹೌದೌದು. ಆದ್ರಿಂದಲೇ ದೊಡ್ಡ ಸಂಸಾರ. ಹೌದು, ನಮಗೆ ಸ್ವಲ್ಪ ವ್ಯವಹಾರ ಹೆಚ್ಚಾಗಿ ಸಂಸಾರ ಕಡಿಮೆ ಆದ್ರೂ ನಡೀತದೆ. ಹಾ, ಹಾ, ನಿನಗೆ ಹಾ. ಹಾಗಲ್ಲ ದೊಡ್ಡಪ್ಪ. ಓ, ಈಗ ಅದುವೇ ಸಮಸ್ಯೆ ಆದದ್ದು. ಏನು? ಇಷ್ಟು ದೊಡ್ಡ ಸಂಸಾರವನ್ನು ಸಾಗಿಸ್ತಿರುವಂತಹ ಈ ಪರಾಶಯನ ಜೊತೆಯಲ್ಲಿರುವಂತಹ ನೇಮಿನಾಥ, ನನ್ನ ತಮ್ಮ ನೇಮಿನಾಥ. ಹೌದಪ್ಪ. ಅವನ ಬಗ್ಗೆ ನೀವು ಸ್ವಲ್ಪ ಕಡಿಮೆ ಆಲೋಚನೆ ಮಾಡಿದಾಗೆ ಕಾಣ್ತದೆ. ನನಗೆ ಒಮ್ಮೆ ನಗು ಬಂತಪ್ಪ. ಹಾ, ಯಾಕೆ ಗೊತ್ತೋ? ನಾ ಬಾಯಿ ಬಿಟ್ಟು ಹೇಳುವುದು ಕಡಿಮೆ ಇರಬಹುದು, ಹಾ, ಆದ್ರೆ ಆಲೋಚನೆ ಅವನ ಬಗ್ಗೆ ಜಾಸ್ತಿ ಇರುವುದು ನನಗೆ. ಹೌದೇ? ಹೌದಪ್ಪ. ಅವನ ಬಗ್ಗೆ ಆಲೋಚನೆ ಅಲ್ಲ, ಹಾಗೆಂತ ಉಳಿದವರ ಬಗ್ಗೆ ಆಲೋಚನೆ ಇಲ್ಲ ಅಂತ ಅಲ್ಲ. ಹಾ, ಅವ ಏನು, ಅವನದ್ದೇನು, ಆ ಬಗ್ಗೆ ಆಲೋಚನೆ ಉಂಟು. ಈಗ ಅವನಿಗೆ ಎಂತದ್ದು ಕಡಿಮೆ ಆಯ್ತಪ್ಪ ಸಂಸಾರದಲ್ಲಿ? ದೊಡ್ಡಪ್ಪ. ಓ, ಪ್ರಾಯ ಪ್ರಬುದ್ಧನಾಗಿ ಬೆಳೆದಿದ್ದಾನೆ, ಯಾರು? ಸರ್ವ ರೀತಿಯಲ್ಲಿಯೂ ಕೂಡ ಸಮರ್ಥನಿದ್ದಾನೆ. ಹೌದು, ಸಮರ್ಥನಿದ್ದಾನೆ. ಈಗ ಪ್ರಾಯ ಪ್ರಬುದ್ಧ ಅಂತ ಹೇಳಿ ನಿಮಗೆ ಪ್ರಾಯ ಆಗಿದೆ ಅಂತ ಗೊತ್ತಾಗ್ಲಿಲ್ವಾ? ನಮ್ಮ ಹುಡುಗಲ್ವಾ, ತರಳ. ಈ ಅಪ್ಪಂದಿರು ಮಾಡುವ ಸಮಸ್ಯೆ ಕಳೆದು ಇನ್ನೊಂದು ಪೌಗಂಡ ಅಂತ ಹೇಳುದು ಮಧ್ಯದ ವಯಸ್ಸಿಗೆ. ಮತ್ತೆ ಕೌಮಾರ್ಯ, ಮತ್ತೆ ಯೌವನ ಇನ್ನುಂಟು. ಇನ್ನು ಎಂತದ್ದು, ನೀನು ಎಂತದ್ದು ಹೇಳುದು? ಈಗ ಪ್ರಾಯ ಪ್ರಬುದ್ಧನಾಗಿದ್ದಾನೆ ಅಂದ್ರೆ ಅಲ್ಲ, ಅವ ಪ್ರಬುದ್ಧ ಹೌದು, ಹಾಗೆಂದುಕೊಂಡು ಪ್ರಾಯದಿಂದಲೇ ಅದು ಹೇಗೆ ಹೇಳು ದೊಡ್ಡಪ್ಪ? ಓ, ಪ್ರಾಯ ಪ್ರಬುದ್ಧತೆ ಮಾತ್ರವಲ್ಲ, ಮದುವೆ ಆಗೋ ವಯಸ್ಸಾಯ್ತಲ್ಲ ಅವನಿಗೆ. ಎಲ್ಲ ನೀವು ಇದರ ಬಗ್ಗೆ ಆಲೋಚನೆಯೇ ಮಾಡಲಿಲ್ಲ ಇಲ್ಲಿವರೆಗೆ ಅಂತ ನನಗೆ ಚಿಂತೆ. ಓಹೋ ಹೋ ಹೋ ಹೋ, ಒಂದೊಂದು ಸಲ ಹಾಗಾಗುವುದುಂಟು. ನಮ್ಮ ಮಕ್ಕಳು ನಮ್ಮ ಕಣ್ಣ ಮುಂದೆ ಬೆಳೆಯುತ್ತಾ ಇದ್ರೆ, ಯಾಕಂದ್ರೆ ಪ್ರತಿ ದಿವಸವೂ ನಾವು ಅವರನ್ನು ನೋಡುವುದರಿಂದ ನಮಗೆ ಆ ಬೆಳವಣಿಗೆ ಕಾಣುವುದೇ ಇಲ್ಲ. ಅದು ಒಂದಷ್ಟು ಸಮಯದ ನಂತರ ಯಾರೋ ಒಬ್ರು ನೆಂಟರೋ ಅವರೋ ಇವರೋ ಬಂದು ನೋಡಿದ್ರೆ, ಒಂದಷ್ಟು ವರ್ಷ ಕಳೆದ ಮೇಲೆ, ಓಹ್ ನಿಮ್ಮ ಮಗ ಈಗ ಇಷ್ಟು ಬೆಳೆದಿದ್ದಾನಲ್ವ, ನಮಗೆ ಗೊತ್ತೇ ಆಗುದಿಲ್ಲ. ಯಾಕೆ? ನಾವು ನಿತ್ಯವೂ ನೋಡ್ತೇವೆ, ನಮಗೆ ಆ ಬೆಳವಣಿಗೆಯಲ್ಲಿ ವಿಶೇಷ ಕಾಣುವುದಿಲ್ಲ. ಎಲ್ಲ ಅದು ಕಂಡದ್ದು ಹೌದು ಅಲ್ವ? ನನಗೆ ಹಾಗಾಗಿ ಅನಿಸಿದ್ದು, ನಿಮ್ಮ ವ್ಯವಹಾರ ಕೆಲಸದ ಒತ್ತಡದಿಂದಾಗಿ ಮಗನನ್ನ ನೀವು ಮರೆತಿದ್ದೀರೋ ಏನೋ ಅಂತ ನನಗೆ ಹಾಗೆ ಅನಿಸಿದ್ದು. ಸರಿ ಸರಿ ಸರಿ. ಹಾಗಾಗಿ ದೊಡ್ಡಪ್ಪ, ಒಳ್ಳೇದು. ಒಬ್ಬ ಜವಾಬ್ದಾರಿಯುತ ಯುವರಾಜನಾಗಿ ಹೌದಪ್ಪ, ನಾನು ಮಾಡಬೇಕಾದಂತ ಕರ್ತವ್ಯವನ್ನು ಮಾಡಲೇಬೇಕಲ್ವೇ? ಇದರಿಂದ ಒಂದು ಲೋಕಕ್ಕೂ ಪಾಠ ಆಯ್ತು. ಈಗ ಪರಾಶಯ ತಾನು ಮಾತ್ರ ಮದುವೆ ಆಗುವುದಲ್ಲ, ಇನ್ನೊಬ್ಬರ ಮದುವೆ ಬಗ್ಗೆ ಅವನಿಗೆ ಆಲೋಚನೆ ಉಂಟು ಅಂತ ಆಯ್ತಲ್ವ? ಹೌದಲ್ವಾ? ಹೌದೌದು. ನನ್ನ ತಮ್ಮನಿಗೂ ಯೋಗ್ಯ ವಯಸ್ಸಿನಲ್ಲಿ ಮದುವೆ ಆದ್ರೆ ಎಲ್ಲವೂ ಕೂಡ ಸಂಸಾರ ನೆಟ್ಟಗಾಗಿ ಹೋಗ್ತದೆ.
ಇಲ್ಲದಿದ್ರೆ ಏನಾಗ್ತದೆ, ಯಾವುದೋ ಪ್ರಾಯದಲ್ಲಿ ಮದುವೆ ಆಗುವುದು, ಮತ್ತೆ ಯಾವಾಗಲೂ ಮಕ್ಕಳಾಗುವುದು, ಮತ್ತೆ ಏನೇನೋ ಆಗುವುದು. ಹೌದು. ಅದಕ್ಕಿಂತ ಯಾವ ಯಾವ ಪ್ರಾಯದಲ್ಲಿ ಏನಾಗಬೇಕದು ಆಗ್ಲೇಬೇಕಲ್ವಾ? ಷೋಡಶ ಸಂಸ್ಕಾರಗಳನ್ನು ನೀಡುವಂತ ಸಂದರ್ಭದಲ್ಲಿ ಆ ಸಂಸ್ಕಾರಗಳು ಆಯಾಯ ಪ್ರಾಯದಲ್ಲೇ ಸಿಗಬೇಕಲ್ವೇ? ಹೌದೇ ಹೌದು. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ಎಲ್ಲ ರೀತಿಯಿಂದಲೂ ಕೂಡ ಯೋಗ್ಯನಾಗಿರುವಂತಹ ನೇಮಿನಾಥನಿಗೆ ಪರಿಣಯವನ್ನೇ ಸಗಬೇಕು ಅಂತ ನೆನಪು ಮಾಡಲಿಕ್ಕೋಸ್ಕರ ಬಂದದ್ದಷ್ಟೇ ದೊಡ್ಡಪ್ಪ. ಸಹಜವಾದಂತಹ ಅಭಿಪ್ರಾಯವನ್ನೇ ಹೇಳಿದೆ ಮಗ. ಸಹಜ ನುಡಿಯುವುದು ಕೇಳ್ಪರಾಜಯ ಸಹಜ ನೇಮಿ ಚಂದ್ರ ಗರುಗುತ್ತ ಸಹಮತದಿ ಪರಿಣಯವಗೈವುದೇ ವಿಹಿತವು ಎಂದ ಪರಾಶಯ. ದೊಡ್ಡಪ್ಪ, ಇನ್ನೊಬ್ಬರ ಆಶಯವನ್ನು ಮನದಿಂಗಿತವನ್ನು ಅರ್ಥ ಮಾಡಿಕೊಳ್ಳುವವ ಅಂತ ನಿನ್ನನ್ನು ಕಂಡದ್ದು ಸಾರ್ಥಕ ಅಂತ ಅನಿಸಿತು ಈ ಕಾಲಕ್ಕೆ. ಯಾಕೆ? ನನ್ನ ಮನಸ್ಸಿನಲ್ಲಿ ಇನ್ನೂ ಹುಡುಗ ಹುಡುಗ ಅಂತಲೇ ಇದ್ದದ್ದು. ಆದರೆ ಅವನ ಪ್ರಬುದ್ಧತೆ, ಅವನ ಯೌವನ, ಅದನ್ನು ಕಂಡು ಅರಿತು ಸಹಜವಾದಂತಹ ಮಾತುಗಳನ್ನೇ ಆಡಿದ್ದಿ ನೀನು. ಹೌದು, ಮದುವೆಯಾಗುವಂತಹ ಪ್ರಾಯ ಉಳಿದವರಿಗೆಲ್ಲ ಹೇಗೆ ನಾವು ನಿಶ್ಚಯಿಸುವುದು ಹೇಳು? ಅವರ ಅಧ್ಯಯನ ಮುಗಿಸಿ, ನೀ ಹೇಳಿದೆ ನೋಡು ಷೋಡಶ ಸಂಸ್ಕಾರ ಅಂತ, ಸ್ನಾತಕನಾದ ನಂತರದಲ್ಲಿ ಮದುವೆಗೆ ಇವ ಸ್ನಾತಕನಾಗಿದ್ದಾನೆ, ಇವ ಗುರುಕುಲದಲ್ಲಿ ಕಲಿತು ಹೊರಗೆ ಬಂದಿದ್ದಾನೆ, ಇನ್ನು ಮದುವೆ ಆಗ್ಲಿಕ್ಕೆ ಆಯಿತು ಅಂತ ಅಲ್ವೋ? ಹೌದು. ನಮ್ಮ ಮಗನ ಬಗ್ಗೆ ನಿನಗೆ ಗೊತ್ತುಂಟಲ್ಲ, ಅವನಿಗೆ ಕಲ್ತ ಆಯಿತು ಅಂತಲೂ ಇಲ್ಲ. ಯಾಕಂದ್ರೆ ಕಲೀಲಿಕ್ಕೆ ಉಂಟು ಅನ್ನುವುದೇ ಇಲ್ಲ. ಸರ್ವವನ್ನು ತಿಳಿದವನ ಹಾಗೆ ಇದ್ದಾನೆ. ಹೌದಪ್ಪ, ಎಲ್ಲದರಲ್ಲೂ ಸಮರ್ಥನಿದ್ದಾನೆ. ಅವನಿಗೆ ಗೊತ್ತಿಲ್ಲ ಅನ್ನುವುದನ್ನು ನಾವು ಆಲೋಚನೆ ಮಾಡಿದ್ರೆ ಅವನದನ್ನು ಗೊತ್ತಿದ್ದು ಬಂದು ನಿಲ್ತಾನೆ. ಗುರುಗಳ ಅಗತ್ಯವೇ ಅವನಿಗೆ ಬರಲಿಲ್ಲ. ಆದ್ರಿಂದಲೇ ಕಾಣಬೇಕು, ನನಗೆ ಅವ ಸ್ನಾತಕನಾಗಿ ಮದುವೆಯಾಗುವ ಪ್ರಾಯ ಬಂತು ಹೇಳುವುದು ಅರಿವಿಗೆ ಬಾರದೇ ಹೋಯಿತು. ಅದನ್ನು ಸಕಾಲದಲ್ಲಿ ನೀನು ಎಚ್ಚರಿಸಿದೆ, ಸಹಜವಾದಂತಹ ಮಾತನ್ನೇ ಆಡಿದ್ದಿ, ಒಳಿತು. ದೊಡ್ಡಪ್ಪ, ಮತ್ತೆ ಏನೂ ಇಲ್ಲ, ಮದುವೆ ಎಂದು ನಿಶ್ಚಯ ಮಾಡಿ ಯೋಗ್ಯವಾದ ಕನ್ಯೆಯನ್ನು ಆರಿಸಿ, ಅದು ನಿಮ್ಮ ಕೆಲಸ. ಒಮ್ಮೆ ಮದುವೆ ಅವನಿಗೆ ನಿಶ್ಚಯ ಆಗಿ ಮದುವೆಯ ವ್ಯವಸ್ಥೆ ಉಂಟಲ್ಲ, ಅದು ನನ್ನ ಕೆಲಸ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಸರಿ ಅವನ ಮದುವೆ ವ್ಯವಸ್ಥೆಯನ್ನು ನೀವು ಮಾಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ಸರಿ, ಆದ್ದರಿಂದಲೇ ನೇಮಿನಾಥನನ್ನು ಕರೆದು ಪರಿಣಯದ ಪ್ರಸ್ತಾಪವನ್ನು ಮಾಡಿ ಅವನ ಸಹಮತವನ್ನು ಅಂಗೀಕರಿಸಿಕೊಂಡು ಮುಂದಡಿಯುತ್ತೇನೆ. ನೋಡೋಣ. ಸಹಮತವನ್ನು ಕೇಳಬೇಕು, ಒಪ್ಪದಿದ್ದರೆ ಒಪ್ಪಿಸಬೇಕು ದೊಡ್ಡಪ್ಪ. ಯಾಕೆ ಗೊತ್ತೇ? ಸಂಸಾರ ಹೇಳುದು ಬೆಳಿಬೇಕಲ್ವೇ? ಹೌದು, ಸಂಸಾರಿಯಾಗಿ ಅವನು ಮುಂದೆ ಹೋಗಬೇಕಲ್ವೇ? ಸರಿ, ಒಪ್ಪಿಸುವಂತ ಜವಾಬ್ದಾರಿ ನಿಮ್ಮದು. ಹೋಗಿ ಬರ್ತೇನೆ. ಆಯ್ತು. ಬಾಲನೇಮಿ ಚಂದ್ರನಾದಿದ ಲೀಲೆಯೊಳಾಡುತ್ತ ಇರಲು ಇರಲು ಜನಕ ಕರೆಯನು ಕೇಳಿ ತ್ವರಿತದಿ ಪೊರಟ ಆಗ, ಜನಕ ಕರೆಯನು ಕೇಳಿ ತ್ವರಿತದಿ ಪೊರಟ ಆಗ ನೇಮಿ ಚಂದ್ರ ಸಿದ್ದೇಭ್ಯ. ಜಗತ್ತಿನಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಮಗುವಿಗೂ ಕೂಡ ಹುಟ್ಟುವಾಗ ಉಸಿರಿರುತ್ತದೆ, ಹೆಸರಿರುವುದಿಲ್ಲ.
ಸತ್ತ ಮೇಲೆ ಹೆಸರಿರುತ್ತದೆ, ಉಸಿರಿರುವುದಿಲ್ಲ ಅಂತ ತುಂಬ ಜನ ಪ್ರಾಜ್ಞರು ಆಡುವ ಮಾತು. ಸತ್ತ ಮೇಲೂ ಹೆಸರು ಉಳಿಯುವಂತಹ ಕೆಲಸ ಮಾಡಿದ್ರೆ ಮಾತ್ರ ಹೆಸರು ಉಳಿಯುವುದು ವಿನಃ ಇಲ್ಲದಿದ್ರೆ ಬದುಕಿರುವಾಗಲೇ ಹೆಸರಿರುವುದಿಲ್ಲ. ಆದರೂ ಸತ್ತ ಮೇಲೆ ಹೆಸರು ಉಳಿತದೋ ಇಲ್ವೋ ಅದು ಪ್ರಶ್ನೆ ಬೇರೆ. ಹುಟ್ಟಿದ ಮಗುವಿಗೊಂದು ಹೆಸರಿಡಬೇಕಲ್ಲ, ಗುರುತಿಸುವುದಕ್ಕಾಗಿ ಆದರೂ. ಹಾಗೆ ಬಾಲ್ಯದಲ್ಲಿ ನನ್ನಪ್ಪ ನನಗಿಟ್ಟ ಹೆಸರು ನೇಮಿ. ಅದಕ್ಕಿಂತ ಮೊದಲೇ ದೇವೇಂದ್ರನೇ ನಮ್ಮ ನಾಮಕರಣಕ್ಕೆ ಬಂದಿದ್ದನಂತೆ. ನಮ್ಮ ಹಿರಿಯರೆಲ್ಲ ಹೇಳುವುದನ್ನು ಕೇಳಿದ್ದೆ. ನನ್ನ ಭಾಗ್ಯ ಅದು. ಅದನ್ನು ಲೋಕಕ್ಕೆಲ್ಲ ಅರ್ಥ ಆಗುವ ಹಾಗೆ ನನ್ನಪ್ಪ ಸಮುದ್ರ ವಿಜಯರು ನನ್ನ ಮಗ ನೇಮಿ ಎಂಬುದಾಗಿ ಕೊಂಡಾಡಿ ಹೆಸರನ್ನು ಇರಿಸಿದ್ದಾರೆ. ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ, ಪೋಷಕರು ಕೂಡ ತನ್ನ ಮಗುವಿಗೆ ಹೆಸರಿಡುವ ಹೊತ್ತಿಗೆ ಸಾಕಷ್ಟು ಆಲೋಚನೆಯನ್ನ ಮಾಡಿಯೇ ಹೆಸರನ್ನು ಇಡುತ್ತಾರೆ. ರಾಮ ಅಂತ ಹೆಸರಿಡ್ತಾರೆ ವಿನಃ ರಾವಣ ಅಂತ ಯಾರು ಹೆಸರು ಇಡುವುದಿಲ್ಲ. ಯಾಕೆ? ನನ್ನ ಮಗ ರಾಮನ ಹಾಗೆ ಆಗಬೇಕು, ಆದರ್ಶ ಪುರುಷನಾಗಬೇಕು, ಇದವರ ಆಲೋಚನೆ. ಹಾಗಿದ್ದಾಗ ಪ್ರತಿಯೊಂದು ಮಗು ಯೋಚನೆ ಮಾಡಬೇಕಾದದ್ದು, ನನಗೆ ನನ್ನ ಹಿರಿಯರು ಯಾಕೆ ಈ ಹೆಸರಿಟ್ರು, ಅದು ಸಾರ್ಥಕ ಆಗುವ ಹಾಗೆ ನನ್ನ ಬದುಕನ್ನು ಹೇಗೆ ನಡೆಸಬೇಕು ಅಂತ ಪ್ರತಿಯೊಬ್ಬರೂ ಆಲೋಚನೆ ಮಾಡಿದರೆ ಈ ಜಗತ್ತು ಸುಖವಾಗಿರ್ತದೆ, ಸುಲಲಿತವಾಗಿರ್ತದೆ ಅಂತ. ನಾನಂತೂ ಪದೇ ಪದೇ ಯೋಚಿಸ್ತೇನೆ, ನೇಮಿ ಅಂತ ಹೆಸರಿಟ್ಟಿರುವಂತಹ ಹಿಂದಿನ ಅರ್ಥ ಏನು ಅಂತ ಯೋಚನೆ ಮಾಡಿದರೆ 10 ಅರ್ಥಗಳಲ್ಲಿ ಒಂದು ನಿಯಮಕ್ಕೆ ಬದ್ಧನಾಗುವುದು ಅಂತ. ನೇಮ ಅಂದ್ರೆ ನಿಯಮ ಅಂತ ಅರ್ಥ. ಹಾಗಾಗಿ ಯಾರು ನಿಯಮಕ್ಕೆ ಬದ್ಧನಾಗಿ ಜೀವನವನ್ನು ನಡೆಸ್ತಾನೆ ಅವನು ನೇಮಿ ಅಂತ ಅನ್ನಿಸಿಕೊಳ್ತಾನೆ ಅಂತ. ಜೈನತ್ವದ ಮೂಲ ಇರುವುದೇ ಅಲ್ಲಿಯೇ. 8 ವರ್ಷ ತುಂಬಿದ ಪ್ರತಿಯೊಂದು ಮಗುವಿಗೂ ಕೂಡ ಅಷ್ಟಮೂಲ ಗುಣಗಳನ್ನು, ಪಂಚಾಣವೃತ್ತಗಳನ್ನು ಬೋಧಿಸುವುದರ ಮೂಲಕ ನಿಯಮಕ್ಕೆ ಬದ್ಧನಾಗಿ ನೀನು ಮುಂದೆ ಬದುಕಬೇಕು ಎನ್ನತಕ್ಕಂಥ ಮಾರ್ಗದರ್ಶನವನ್ನು ಕೊಡಲಾಗ್ತದೆ. ಈ ನೇಮಿ ಅಪ್ಪ ಯಾಕೆ ಈ ಹೆಸರನ್ನಿಟ್ಟರೋ ಅದನ್ನು ಅರ್ಥ ಮಾಡಿಕೊಂಡು ಸತ್ಯ, ಅಹಿಂಸೆ, ಅಪರಿಗ್ರಹ, ಅಚೌರ್ಯ, ಬ್ರಹ್ಮಚರ್ಯ ಇತ್ಯಾದಿಗಳನ್ನ, ಪಂಚಾಣವೃತ್ತಗಳನ್ನ, ಮಧ್ಯ ಮಧು ಮಾಂಸತ್ಯಾಗವನ್ನ, ಪಂಚೋದುಂಬರ ಫಲತ್ಯಾಗವನ್ನ, ಜೀವದಯೆಯನ್ನ, ಜಲಗಾಲನವನ್ನ, ರಾತ್ರಿ ಭೋಜನ ತ್ಯಾಗವನ್ನ ಮತ್ತು ಪಂಚಪರಮೇಷ್ಠಿಗಳೇ ಆಪ್ತರು ಎನ್ನತಕ್ಕಂಥ ಸಂಕಲ್ಪವನ್ನ, ಇದೆಲ್ಲ ನಿಯಮಗಳಿಗೆ ಬದ್ಧರಾಗಿ ನನ್ನ ಜೀವನವನ್ನು ನಡೆಸಿಕೊಂಡು ಬಂದವನು. ಹಾಗಾಗಿ ಇವತ್ತು ಎಲ್ಲರೂ ಕೂಡ ನಿಯಮಕ್ಕೆ ಬದ್ಧನಾದವನು ನೇಮಿ ಎಂಬುದಾಗಿ ಕೊಂಡಾಡುವುದಕ್ಕೆ ಕಾರಣವಾಗಿದೆ ಅಂತ ಭಾವಿಸಿಕೊಳ್ಳುತ್ತೇನೆ. ಅದಕ್ಕಾಗಿ ಸಂತೋಷ ಪಡುತ್ತೇನೆ. ಈ ಸಂತೋಷದ ನಡುವೆ ಏನು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಯಾವುದೇ ಸಂಬಂಧಗಳು ಕೂಡ ಅದು ಪೂರ್ವಾರ್ಜಿತ ಕರ್ಮಕ್ಕನುಸಾರವಾಗಿ ಋಣಾನುಬಂಧದಿಂದ ಬರುತ್ತವೆ. ಹಾಗಾಗಿ ಅಪ್ಪ ಯಾರಾಗಬೇಕು ಅಂತ ನಾವು ನಿರ್ಧರಿಸುವುದಲ್ಲ, ಮಗ ಯಾರಾಗಬೇಕು ಅಂತ ಯಾರು ನಿರ್ಧರಿಸ್ತಕ್ಕಂಥದ್ದಲ್ಲ, ಅದು ಋಣಾನುಬಂಧದಿಂದಲೇ ಬರುವುದು ಅಥವಾ ಪೂರ್ವಾರ್ಜಿತ ಕರ್ಮದಿಂದಲೇ ಬರ್ತಕ್ಕಂಥದ್ದು. ಹಾಗಾಗಿ ಸಮುದ್ರ ವಿಜಯರಂತಹ ಶ್ರೇಷ್ಠನಾದ ಒಬ್ಬ ವ್ಯಕ್ತಿಯನ್ನ ನಾನು ನನ್ನ ಅಪ್ಪನನ್ನಾಗಿ ಪಡೆದಿದ್ದೇನೆ, ಶಿವದೇವಿ ಅಮ್ಮನಾಗಿ ಪಡೆದಿದ್ದೇನೆ ಅನ್ನುವಂತಹ ಭಾಗ್ಯ, ಅಥವಾ ಈ ದ್ವಾರಾವತಿ ನನ್ನ ನೆಲವಾಗಿದೆ, ನನ್ನ ಭೂಮಿಯಾಗಿದೆ ಎನ್ನುವಂತಹ ಭಾಗ್ಯವನ್ನು ಪಡೆದಿರತಕ್ಕಂತಹ ಈ ನೇಮಿನಾಥನ ಜೀವನದ ಭಾಗ್ಯಕ್ಕಾಗಿ ಸಂತೋಷ ಪಡುತ್ತಿರುವ ಹೊತ್ತಿನಲ್ಲಿ ನೋವು ಒಂದೇ. ಏನು? ಇಷ್ಟು ವರ್ಷ ಆಯ್ತು, ಇಷ್ಟು ಬೆಳೆದು ನಿಂತಿದ್ದೇನೆ, ಆದ್ರೂ ಒಂದು ದಿವಸ ಅಪ್ಪ ಕರೆದು ಒಂದು ಕೆಲಸ ಹೇಳಿದ್ದಿಲ್ಲ. ಈ ಬಹಳ ಪ್ರೀತಿ ಇರ್ತಕ್ಕಂಥ ಅಪ್ಪಂದಿರ ಸಂಕಷ್ಟವೇ ಇದು. ಮಕ್ಕಳಿಗೆ ಕೆಲಸ ಹೇಳೋದಿಲ್ಲ, ಕೆಲಸ ಮಾಡುವುದಾಗ್ತದೆ. ಹೇಳದಿದ್ರೆ ಮಕ್ಕಳು ಕೆಲಸ ಮಾಡುವುದಿಲ್ಲ. ಎಷ್ಟೋ ಸಲ ನಾನು ಕಿರಿಯರ ಜೊತೆಯಲ್ಲಿ, ಗೆಳೆಯರ ಜೊತೆಯಲ್ಲಿ ಮಾತನಾಡುವಾಗ ಹೇಳಲಿಕ್ಕುಂಟು, ಏನಾದರೂ ಹೇಳಿದ ಕೆಲಸ ಮಾಡುವವ ಕೆಲಸದವನೇ ಹೊರತು ಮನೆಯವ ಅಲ್ಲ ಅಂತ. ಹೇಳದೇ ಮನೆಯಲ್ಲಿ ಏನು ಕೆಲಸ ಉಂಟು ಅಂತ ತಿಳ್ಕೊಂಡು ಮಾಡುವವನು ಮನೆಯವನು ಅಂತ. ಹಾಗಾಗಿ ತಿಳ್ಕೊಂಡು ಏನಾದರೂ ಅರಮನೆಯಲ್ಲಿ ಕೆಲಸ ಮಾಡೋಣ, ಹೊರಗೆ ಕೆಲಸ ಮಾಡೋಣ ಅಂದ್ರೆ ಏನು ಕೆಲಸ ಕಾಣಿಸುವುದಿಲ್ಲ ನನಗೆ. ಹೀಗಾಗಿ ನನ್ನಷ್ಟಕ್ಕೆ ನನ್ನ ಕಾಲಯಾಪನೆಯನ್ನ ಮಾಡುತ್ತಿರುವ ಹೊತ್ತಿನಲ್ಲಿ ಇವತ್ತು ದೂತರು ಬಂದು ಹೇಳಿದ್ದಾರೆ, ಏನು? ಅಪ್ಪ ಬರುವುದಕ್ಕೆ ಹೇಳಿದ್ದಾರೆ ಅಂತ. ಇದು ನನ್ನ ಭಾಗ್ಯ. ಇವತ್ತು ಏನಾದರೂ ಒಂದು ಕೆಲಸ ಕೊಡ್ತಾರೆ ಅವರು.
ನನಗೇನೋ ಕೆಲಸವನ್ನು ಸೂಚಿಸ್ತಾರೆ ಅಂತಕ್ಕಂಥ ಸಂತೋಷ ಇದೆ. ಮತ್ತು ಅಂತಿಂತ ಕೆಲಸವನ್ನು ಹೇಳುವವರಲ್ಲ, ಗಹನವಾದ ಯಾವುದೋ ಕೆಲಸವನ್ನು ಹೇಳುವವರು ಇದ್ದಾರೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಹೆಚ್ಚು ವಿಳಂಬ ಮಾಡುವುದಲ್ಲ, ನೇರವಾಗಿ ಹೋಗಿ ಅಪ್ಪನನ್ನ ಕಾಣುತ್ತೇನೆ. ಅಪ್ಪಾಜಿ ಎರಗಿ ನೇಮಿ ಚಂದ್ರ ಜನಕಗೆ ಕರವ ಜೋಡಿಸಿ ಭಕ್ತಿ ಭಾವದಿ ಪರಮ ಭಾಗ್ಯದ ವೀರರತ್ನನು ಒರೆದ ಕರೆದ ಕಾರ್ಯವದೇನು ಜನಕ ಕರೆದ ಕಾರ್ಯವೇದೇನು ಜನಕ ಜನಕ ಅರುಹು ಎನ್ನಲಿ ಮನದ ವಾಂಛಿತ ಅರುಹು ಎನ್ನಲಿ ಮನದ ವಾಂಛಿತ ಶಿರದಿ ಧರಿಸುತ್ತ ಸಲ್ಲಿಸಿಕೊಡುವೆನು ತ್ವರಿತದಿಂದ ಶಿರದಿ ವಹಿಸುತ್ತ ಸಲ್ಲಿಸಿ ಕೊಡುವೆನು ತ್ವರಿತದಿಲ್ಲ ಕರೆದ ಕಾರ್ಯವು ಏನು ಜನಕ ಅಪ್ಪಾಜಿ, ಮಗು ನೇಮಿ, ಬೇರೆ ಎಲ್ಲರ ಮನೆಯಲ್ಲಿ ಅಪ್ಪನನ್ನ ಅಪ್ಪ ಅಂತ ಕರೆದ್ರೆ ನಾವು ಜೈನರು ಮಾತ್ರ ಮನೆಯಲ್ಲಿ ಅಪ್ಪಾಜಿ ಅಂತ ಕರೆಯೋದು. ಅದು ಜಿ ಒಂದು ಹೆಚ್ಚು, ಅದು ಪ್ರೀತಿ, ಅದು ವಾತ್ಸಲ್ಯ, ಅದು ಸಂಬಂಧ, ಅದು ಆತ್ಮದ ಸಂಬಂಧ. ಅಪ್ಪಾಜಿ ಇದೋ ಕೈಗಳನ್ನ ಜೋಡಿಸಿಕೊಂಡಿದ್ದಾನೆ, ಒಳ್ಳೆಯದಾಗಿ. ಅಷ್ಟು ಮಾತ್ರವಲ್ಲ, ತಲೆಬಾಗಿಸಿ ನಿಮ್ಮ ಪಾದ ಪದ್ಮಗಳಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ನಮಿಸಿದ್ದೇನೆ. ಇದರಲ್ಲೇನು ಹೆಚ್ಚುಗಾರಿಕೆ ಇಲ್ಲ, ನೀವು ಕಲಿಸಿಕೊಟ್ಟ ಸಂಸ್ಕಾರ ಅದು, ತಿಳಿಸಿಕೊಟ್ಟ ಸಂಸ್ಕಾರ ಅದು, ಅದನ್ನು ಶಿರಸ ಪಾಲಿಸಿದ್ದೇನೆ. ಬಹಳ ನೋವಿನ ಸಂಗತಿ ಹೇಳಿಕೊಳ್ತಾ ಇದ್ದೆ ಅವರಿವರಲ್ಲಿ, ಈಗ ನಿಮ್ಮಲ್ಲಿ ಹೇಳಿಕೊಳ್ಳುವ ಸಂದರ್ಭ. ಏನು ಕೆಲಸ ಕೊಡುವುದಿಲ್ಲ ನನಗೆ ನೀವು, ಯಾವ ಕೆಲಸವನ್ನು ಸೂಚಿಸುವುದಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ನಿರುದ್ಯೋಗಿಯಾಗಿ ಕಾಲ ಕಳೆಯುವುದು ನನಗೆ ಒಂದು ರೀತಿಯ ಜಡತ್ವವನ್ನು ಉಂಟು ಮಾಡುತ್ತದೆ. ಆ ಕಾರಣಕ್ಕಾಗಿ ಇವತ್ತು ಸಂತೋಷ ಆದದ್ದು. ಬರ ಹೇಳಿದ್ದೀರಿ ಅಂದ್ರೆ ಯಾವುದೋ ಗಹನವಾದ ಕಾರ್ಯನಿಮಿತ್ತವಾಗಿ ಬರ ಹೇಳಿದ್ದೀರಿ ಅಂತ ಭಾವಿಸ್ತೇನೆ. ಅಪ್ಪ, ಕಾರ್ಯ ಯಾವುದೇ ಇರಲಿ, ನೀವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದೋ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ನೀವು ಕಾಲಿನಲ್ಲಿ ತೋರಿಸಿದ್ದನ್ನ ತಲೆಯ ಮೇಲೆ ಇಟ್ಟುಕೊಂಡು ಅದು ನೀವು ಕೊಟ್ಟಂತಹ ಆಶೀರ್ವಾದ ಅಂತ ಭಾವಿಸಿಕೊಂಡು ಯಾವುದೇ ಕೆಲಸ ಇದ್ದರೂ ಅದನ್ನ ಮಾಡಿಕೊಡುವುದಕ್ಕೆ ಸಿದ್ಧನಾಗಿ ಬಂದಿದ್ದೇನೆ. ಆದ್ರಿಂದ ಯಾಕೆ ಕರೆದಿರಿ ಅಪ್ಪಾಜಿ? ಮಗು ತರಳ ಬಾ ಯದು ವಂಶ ತಿಲಕನೇ, ತರಳ ಬಾ ತರಳ ಬಾ ಅಪ್ಪ. ಪರಮ ಸದ್ಗುಣಿ ಕಾಮತೆ ಜನೆ, ಪರಮ ಸದ್ಗುಣಿ ಕಾಮತೆ ಜನೆ ಬಾ. ಪುರದ ಭಾಗ್ಯವೇ ಪುತ್ರ ರೂಪದಿ ಬಂದ ಗುಣಯುತನೇ, ಈ ಪುರದ ಭಾಗ್ಯವೇ ಪುತ್ರ ರೂಪದಿ ಬಂದ ಗುಣಯುತನೇ ವಾ. ಅರಿಯ ಬಾಧೆಯು ಬರದು ಬಾಲನೆ ಅರಸ
ಧರ್ಮಕ್ಕೆ ವಿಹಿತವಾಗಿ ಮಗನೇ ಕಂದ ಬಾಲ ಈಗ ಅರಿಯ ಬಾಧೆಯು ಬರದು ಬಾಲನೆ ಅರಸ ಧರ್ಮಕ್ಕೆ ವಿಹಿತವಾಗಿ ಪರಿಣಯವ ನಿನಗೆ ಸೇವ ಮನವ ಅರಸ ಧರ್ಮಕ್ಕೆ ವಿಹಿತವಾಗಿಯೇ ಪರಿಣಯವ ನಿನಗೆಸಗೆ ಮನದಿರವರಿಗೆ ಕರೆದಿಗೆನು ಪರಿಣಯವ ನಿನಗೆಸಗೆ ಮನದಿರ ಅರಿಯೇ ಕರೆದಿಗೆನು ಬಾಲ ಯದುವಂಶ ತಿಲಕ ಕಂದ ಮಗು ಅಪ್ಪಾಜಿ. ನೇಮಿ ನೇಮಿನಾಥ ಹಾ ನೇಮಿ ಚಂದ್ರ ಹೇಗೆಲ್ಲ ಕರೆದರೂ ಆನಂದವೇ ಆಗೋದು ಮಗು. ಹೌದೇ? ಕರೆದಾಕ್ಷಣ ಬಂದೇ ನೋಡು. ಅಪಯ ಏನು ಕಾರ್ಯ ಆಗಬೇಕು, ಹೌದು. ಯಾವ ಕೆಲಸ ಉಳಿದಿದೆ, ನನ್ನಲ್ಲಿ ಕೆಲಸವೇ ಹೇಳುವುದಿಲ್ಲ ಅಂತ ಅಲ್ವಾ? ಹೌದು ಮಗು. ಕೆಲಸ ಹೇಳಬೇಕಾದ ಯಾರಿಗೆ ಹೇಳು? ಯಾರಿಗೆ? ಯಾರಿಗೆ ತಾವು ಮಾಡಬೇಕಾದ ಕೆಲಸ ಯಾವುದು ಅಂತ ಗೊತ್ತಿಲ್ಲೋ ಅವರಿಗೆ ಹೇಳಬೇಕು. ತಮ್ಮ ಕಾರ್ಯ ಏನು, ಕರ್ತವ್ಯ ಏನು ಹೇಳುವುದರ ಇತಿಮಿತಿಗಳನ್ನು ಚೆನ್ನಾಗಿ ಅರ್ಥವಿಸಿಕೊಂಡವನಿಗೆ, ತಾ ಬದುಕಬೇಕಾದ್ದೇ ಹೇಗೆ, ಬಾಳ್ವೆಯನ್ನು ಎಸಗಬೇಕಾದ್ದೇ ಹೇಗೆ ಹೇಳುವುದನ್ನು ತಿಳಿದುಕೊಂಡವನಿಗೆ ಮತ್ತೆ ನಾವು ಹೇಳುವುದಕ್ಕುಂಟು ಹೇಳು? ನಿನ್ನ ಬಗ್ಗೆ ಆಡುವಾಗೆಲ್ಲ ನಾನು ಅದನ್ನೇ ಹೇಳುವುದು. ಇವತ್ತು ನನ್ನ ಮಗನಿಗೆ ಇದನ್ನು ಹೇಳುವ, ಈ ಪಾಠವನ್ನು ಹೇಳುವ ಅಂತ ನಾವು ಆಲೋಚಿಸಿದ್ರೆ ಆ ಪಾಠದ ಸಾರಾಂಶ ಏನುಂಟು ಅದನ್ನು ಸೂತ್ರ ರೂಪದಲ್ಲಿ ನಮ್ಮ ಮುಂದೆ ತಂದು ನೀನಿಟ್ಟುತ್ತಾ ಇದ್ದೆ. ಅಂದ್ರೆ ನಾ ಏನನ್ನು ಹೇಳಬೇಕು ಅಂತ ಇದ್ದೆ ಅದು ನಿನ್ನಲ್ಲಿ ಮೊದಲೇ ಪ್ರಜ್ಞಾವಸ್ಥೆಯಲ್ಲಿ ಉಳಿದ ರೀತಿಯಲ್ಲಿ, ಅಥವಾ ಅದು ಗೊತ್ತಾಗಿ ನೀನು ಅದನ್ನೇ ನಮ್ಮ ಮುಂದೆ ತೋರಿಸಿದ ರೀತಿಯಲ್ಲಿ ಇರುವುದರಿಂದಲೇ ಅಲ್ವೇ ನಮಗೆ ನೀನು ಗುಣಯುತನಾಗಿ, ನಮ್ಮ ಆನಂದವರ್ಧಕನಾಗಿ, ನಮ್ಮ ಸಂಸಾರ ಸಾರ್ಥಕ್ಯ ಭಾವವನ್ನು ಹೊಂದುವಲ್ಲಿ ನಿನ್ನಂತಹ ಮಗನನ್ನು ಪಡೆದದ್ದು ನಮಗೆ ಧನ್ಯತೆಯ ಭಾವವನ್ನು ಕೊಡುವಲ್ಲಿ ನಿನ್ನ ಈ ಚರ್ಯೆಯೇ ಕಾರಣವಾದದ್ದಲ್ವೇ? ಆದ್ದರಿಂದಲೇ ನಿನಗೆ ಯದುವಂಶದ ತಿಲಕ ಪ್ರಾಯ ನೀನು ಅಂತ ನಾನು ಸಂಬೋಧಿಸುವುದು. ಅದು ನನ್ನ ಭಾಗ್ಯ ಮಗು. ನಿನ್ನ ಭಾಗ್ಯವೂ ಹೌದು, ನಿನ್ನನ್ನು ಮಗನಾಗಿ ಪಡೆದಂತಹ ನಮ್ಮ ಭಾಗ್ಯವೂ ಹೌದು. ಗುಣಯುತನಾದಂತಹ ನೀನು ಅಡಿಗಡಿಗೆ ಹೆಜ್ಜೆ ಇಡುತ್ತಾ ಕೇಳಿದೆ ಅಲ್ವಾ? ಭಯ ಏನಾಗಿದೆ? ನಮ್ಮ ಪುರಕ್ಕೆ ಅರಿಗಳ ಬಾಧೆ ಉಂಟೆ. ಯಾರಾದರೂ ಶತ್ರುಗಳು ಆಕ್ರಮಣ ಮಾಡಿದರೆ? ಮಗು, ಅರಿಹಂತರ ದಯೆ ಇರುವಾಗ ಅರಿಗಳ ಬಾಧೆ ಉಂಟೆ ಹೇಳಿ? ಅಲ್ಲವೇ? ಅಲ್ವೋ? ಆದ್ದರಿಂದ ಅರಸ ಧರ್ಮಕ್ಕೆ ಅನುಗುಣವಾಗಿ ನಾವು ನಡೀತಾ ಇದ್ದೇವೆ. ಯಾವ ಕಾಲಕ್ಕೂ ಅರಿಗಳ ಬಾಧೆ ಬರಲಿಲ್ಲ ಮಗ. ಅಥವಾ ನಿನ್ನಂತಹವನನ್ನು ನಾವು ಇಲ್ಲಿ ಪಡೆದದ್ರಿಂದ ಯಾರು ನಮ್ಮನ್ನು ವಿರೋಧಿಸಬಹುದೋ, ಅಥವಾ ವಿರೋಧಿಗಳಾಗಿ ನಮ್ಮ ಮುಂದೆ ಬಂದು ನಮ್ಮನ್ನು ಕಾಡಾಕಾಡಿಯಾಗಿ ಯುದ್ಧಕ್ಕೆ ಆಹ್ವಾನಿಸಬಹುದು, ಅಂತವರೇ ಇಲ್ಲ ಅಂತ ಆಗಿ ಹೋಗಿದ್ದಾರೆ. ಒಂದೋ ಅವರ ವಿರೋಧಿ ಮನಸ್ಥಿತಿಯೇ ಹೋಗಿದೆ, ಅಥವಾ ವಿರೋಧ ಮಾಡುವಂತಹ ಧೈರ್ಯವೇ ಉಳಿದಿಲ್ಲ. ಆ ಬಗೆಗೆ ನಿಮ್ಮಂತಹವರನ್ನೆಲ್ಲ ನಮ್ಮ ಪರಿವಾರದಲ್ಲಿ ಹೊಂದಿದ್ದೇನೆಲ್ಲ ಹೇಳುವಂತಹ ಸೌಭಾಗ್ಯ ನನ್ನದ್ದು. ಆದ್ರೆ ಮಗು, ಏನಪ್ಪ ಮಗು ಮಗು ಅಂತ ನಿನ್ನನ್ನು ಆಡಿಸ್ತಾ ಬೆಳೆದವರು ನಾವು. ಹೌದು. ಈ ಕಾಲಕ್ಕಾಗುವಾಗ ನಮ್ಮ ಹೆದೆ ಎತ್ತರಕ್ಕೆ ನೀ ಬೆಳೆದು ನಿಂತ ಈ ಕಾಲಕ್ಕೆ ನಿನ್ನನ್ನು ನೋಡುವಾಗ ಅರಸನಾಗಿ, ಅರಸು ಧರ್ಮಕ್ಕೆ ಅನುಗುಣವಾಗಿ
ಅಥವಾ ಸಾಮಾನ್ಯರಾದರೂ ತಮ್ಮ ಪ್ರಜಾವೃದ್ಧಿಯನ್ನು ತಮ್ಮ ಸಂತತಿಯನ್ನು ಮುಂದುವರಿಸುವಂತಹ ಉದ್ದೇಶದಿಂದ ಹಾ ತಮ್ಮ ಮಕ್ಕಳಿಗೆ ಪರಿಣಯವನ್ನು ಗೈಯಬೇಕಾದದ್ದು, ವಿವಾಹ ಸಂಸ್ಕಾರವನ್ನು ಮಾಡಬೇಕಾದದ್ದು ಕರ್ತವ್ಯ ತಾನೆ. ಹಾ ಹಾ ಯಾಕೆ? ನಾವು ಶಾಶ್ವತವಾಗಿ ಜಗತ್ತಿನಲ್ಲಿ ಉಳಿಯುವುದು ನಮ್ಮ ಸಂತತಿಯಿಂದ ಅಂತ ಅರ್ಥ. ಹಾ ಎಲ್ಲರಿಗೂ ಅವರವರದಾದಂತಹ ಒಂದು ಸೀಮಿತವಾದಂತಹ ಕಾಲಾವಧಿ ಇದೆ. ಆದರೆ ನಮ್ಮ ಸಂತತಿಯಿಂದ ನಾವು ಶಾಶ್ವತವಾಗುತ್ತೇವೆ ಹೇಳುವಂತಹ ಭಾವ, ಹಾ ನಾವೇ ಮಕ್ಕಳಾಗಿ ಬರ್ತೇವೆ ಹೇಳುವಂತಹ ಭಾವ ಅಲ್ಲೋ. ಆದ್ದರಿಂದಲೇ ಪ್ರಾಯ ಪ್ರಬುದ್ಧನಾದಂತಹ ನಿನಗೆ ಯೋಗ್ಯವಾದಂತಹ ಕನ್ಯೆಯನ್ನು ನೋಡಿ ವಿವಾಹ ಸಂಸ್ಕಾರವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ ಮಗು. ಓಹೋ, ಆದ್ದರಿಂದ ನಿನ್ನನ್ನು ಕರೆಸಿದಂತಹ ಉದ್ದೇಶ ಮಗು, ಹೇಗೆ ಸಮ್ಮತಿಯುಂಟೋ ವಿವಾಹಕ್ಕೆ ಪರಿಣಯಕ್ಕೆ? ಅಪ್ಪಾಜಿ, ತಾತಲಾಲಿಪುದು ಭಿನ್ನಪವಾ ತವ ಜಾತ ಎಲ್ಲಯ ಮನದಿರವಾ ತಾತ లాలిపుదు భిన్నపవా తవ జాత ఎన్నయ మనదిరవా తవ జాత ఎన్నయ మనదిరవాక తాతಗೆ ಸಂಸಾರ ಪರಿಣಯಕ್ಕೆ ಸರ್ವತ ಮಾತ ಮುಂದಕ್ಕೆ ಆಡಲಾಗದು. ತಾತಲಾಲಿಪುದು ಭಿನ್ನಪವ ತವ ಜಾತ ಎನ್ನಯ ಮನದಿರವ ತಾತ ಅಪ್ಪಾಜಿ, ಮಗು, ನನ್ನ ತಂದೆ ತನ್ನ ಕರ್ತವ್ಯದ ದೃಷ್ಟಿಯಿಂದ ಆಡುತ್ತಿರುವಂತಹ ಮಾತುಗಳನ್ನು ಕೇಳುವಾಗ ಸಂತೋಷವಾಗ್ತದೆ. ನಮ್ಮ ಬಗ್ಗೆ ಯೋಚಿಸುವ ನಮ್ಮ ಹಿರಿಯರು ನಮ್ಮ ಜೊತೆಯಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಈ ಸಂತೋಷ. ಆದರೆ ಈ ಜಗತ್ತಿನಲ್ಲಿ ಜನಿಸಿ ಬಂದ ಮೇಲೆ ನಾವು ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ವಿವಾಹ ಮುಖ್ಯ ಅಲ್ಲ, ಮೋಕ್ಷ ಮುಖ್ಯ ಎಂಬುದನ್ನ ತಿಳಿದುಕೊಂಡು ಬಂದವರು ನಾವು. ಜೈನ ಸಿದ್ಧಾಂತವೇ ವಿವಾಹಕ್ಕಿಂತಲೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವುದು ಆತ್ಮಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನು ಸದಾಕಾಲ ನೆನಪಿಟ್ಟುಕೊಂಡು ಬೆಳೆದವನು ಈ ನೇಮಿನಾಥ. ನನಗೆ ಕುತೂಹಲ ಆಗುವುದು, ಬಹುಶಃ ಮಗನಿಗೆ ಮದುವೆ ಮಾಡಬೇಕು ಅಂತ ಕೆಲವು ಸಲ ಅಪ್ಪಂದಿರು ಯೋಚನೆ ಮಾಡುವುದು ಯಾಕೆ ಕೇಳಿದ್ರೆ, ಊರಿನಿಂದ ಏನಾದ್ರೂ ಕೆಟ್ಟ ಸುದ್ದಿ ಬಂದಿದ್ರೆ ನಿಮ್ಮ ಮಗನಿಂದ ಬಹಳ ತೊಂದರೆ ಆಗ್ತಾ ಇದೆ ಎನ್ನುವ ಕಾರಣದಿಂದಲಾದ್ರೂ ಅಪ್ಪಂದಿರು ಯೋಚನೆ ಮಾಡ್ತಾರೆ ಏನು. ಅಂಥದ್ದೇನು ಸುದ್ದಿ ಬಂದಿಲ್ಲಲ್ಲ ನಿನ್ನ ಬಗ್ಗೆ? ಇಲ್ಲಲ್ಲ. ಹಾಗಾಗಿ ನೀವು ಪ್ರಶ್ನೆ ಕೇಳಿದ್ದು ಒಳ್ಳೇದಾಯ್ತು. ಎಲ್ಲಾದ್ರೂ ಹೆಣ್ಣು ನೋಡಿ ನಿರ್ಧಾರ, ಯಾಕಂದ್ರೆ ಈ ಕಾಲ ಹಾಗೆ ಮಕ್ಕಳನ್ನು ಕೇಳುವುದೇನಿದೆ, ನಾವು ನಿರ್ಧರಿಸಿದ್ದೇ ಅವರ ನಿರ್ಧಾರ ಆಗಬೇಕು ಅಂತ ಯೋಚನೆ ಮಾಡುವ ಅಪ್ಪಂದಿರಾಗಿದ್ದರೆ ಮೊದಲೇ ಹೆಣ್ಣು ನೋಡಿ ಅಪ್ಪ ಈ ಮಗು ಈ ಮದುವೆಗೆ ಒಪ್ಪಿಕೋ ಅಂತ ಕೇಳಬಹುದಾಗಿತ್ತು. ಆದ್ರೆ ನೀವೆಷ್ಟು ಒಳ್ಳೆಯವರು, ಮದುವೆ ಆಗ್ತೀಯಾ ಅಂತ ಕೇಳ್ತಾ ಇದ್ದೀರಿ, ಬಹಳ ಸಂತೋಷ ಆಯ್ತು. ಹಾಗಾಗಿ ಹೇಳ್ತಾ ಇದ್ದೇನಪ್ಪ, ಯಾವತ್ತೂ ಕೂಡ ಜೀವನದಲ್ಲಿ ವಿವಾಹದ ಬಗ್ಗೆ ಮನಸ್ಸಿಗೆ ಯೋಚನೆಯೇ ಬಂದದ್ದಿಲ್ಲ. ಯಾಕೆ? ಈ ಶರೀರಕ್ಕಿಂತ ಮಿಗಿಲಾಗಿ ಒಳಗಿರತಕ್ಕಂತಹ ಆತ್ಮನಿಗೊಂದು ಸನ್ಮಾರ್ಗದಲ್ಲಿ ಸದ್ಗತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳತಕ್ಕಂತಹ ಪ್ರಯತ್ನದಲ್ಲಿ ಇರಬೇಕು ಎನ್ನುವ ಆಕಾಂಕ್ಷೆಯಿಂದ ಕೂಡಿದವನು ಈ ನೇಮಿನಾಥ.
ಅದೇ ಸಂಸ್ಕಾರದಿಂದಲೇ ಬಂದವನು ನಾನು. ಮತ್ತು ಧರ್ಮದ ಮಾರ್ಗ ಅದನ್ನೇ ಹೇಳೋದು. ಹಾಗಂತ ಹೇಳಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಪುರುಷಾರ್ಥಗಳಲ್ಲಿ ಕೊನೆಯದಾದಂತ ಮೋಕ್ಷ ಸಂಪಾದಿಸುವ ಹೊತ್ತಿನಲ್ಲಿ ಮಧ್ಯದನ್ನು ಮರೆತಿದ್ದೇನೆ ಅಂತ ತಿಳ್ಕೊಬೇಡಿ. ನಿಮ್ಮ ಅರಸೊತ್ತಿಗೆ ಅಥವಾ ನಿಮ್ಮ ಪರಂಪರೆಯಲ್ಲಿ ಒದಗಿ ಬಂದಿರತಕ್ಕಂಥ ಸುಖ ಭೋಗಗಳು ಏನಿದ್ದಾವೆ ಅದೆಲ್ಲವನ್ನು ಅನುಭವಿಸ್ತಲೇ ಇದ್ದೇನೆ. ರಾಜ್ಯ ಸುಖ ಇದೆ, ಸಂತೋಷಗಳಿದ್ದಾವೆ, ಏನು ಕೊರತೆಗಳಿಲ್ಲ. ಹಾಗಾಗಿ ಈ ಎಲ್ಲ ಆಸೆ ಆಕಾಂಕ್ಷೆಗಳು ಕಾಮರೂಪದಲ್ಲಿಯೂ ಆರ್ಥಿಕವಾದಂತಹ ಸ್ಥಿತಿಯಲ್ಲಿ ಸಿರಿ ಸಂಪತ್ತನ್ನು ಎಲ್ಲವನ್ನು ಅನುಭವಿಸಿ ಬದುಕುತ್ತಿರುವಂತಹ ನನಗೆ ಧರ್ಮ ಮಾರ್ಗದ ಮೂಲಕ ಮೋಕ್ಷವನ್ನ ಪಡೆಯಬೇಕು ಎನ್ನುವುದೇ ನನ್ನ ನಿಶ್ಚಿತವಾದಂತಹ ಸಂಕಲ್ಪ ಮತ್ತು ನಿಶ್ಚಿತವಾದಂತಹ ನಿರ್ಧಾರ. ಆದ್ದರಿಂದ ಬಹಳ ಸಲ ಹೇಳುವುದನ್ನು ಕೇಳಿದ್ದೇನೆ, ನನ್ನ ಮದುವೆ ಆಯಿತು, ಅಲ್ಲಿಗೆ ನನ್ನ ಕಥೆ ಮುಗಿಯಿತು ಅಂತ ಬಹಳ ಜನ ಯೋಚನೆ ಮಾಡುವವರು. ಹಾಗಾಗಿ ನನ್ನ ಕಥೆ ಅಲ್ಲಿಗೆ ಮುಗಿಯಬಾರದು ಎನ್ನುವ ಕಾರಣಕ್ಕಾಗಿ ಕಥೆ ಮುಗಿಸುವ ಪ್ರಸ್ತಾಪವನ್ನು ನೀವು ಮಾಡಬೇಡಿ, ಬದಲಾಗಿ ವಿವಾಹದ ಪ್ರಸ್ತಾಪವನ್ನ ಬಿಡಿ. ನನ್ನ ಆತ್ಮ ಕಲ್ಯಾಣದ ದಾರಿಯನ್ನು ನಾನು ನೋಡಿಕೊಳ್ತೇನಪ್ಪ. ಒಂದು ಗೊತ್ತುಂಟ, ಏನು? ಮದುವೆ ಆದ್ಮೇಲೆ ಹೊಸ ಹೊಸ ಕಥೆಗಳು ಪ್ರಾರಂಭ ಆಗುದು. ಕೇಳಯ್ಯ. ತರಳಗೆ ಭರದ ಚಕ್ರೇಶನು ಮುದರೆ ಹರುಷವಿದ್ದನು ಮಾತ ಪಿತಗೆ ಬಾಳಿನೋಳು ಪುರುಷಾರ್ಥ ಸಿದ್ಧಿಗೆ ಯುಗಳ ಧರ್ಮದೊಳು ತರಳ ಕೇಳ್ ಭರತ ಚಕ್ರೇಶನು ಮುದರಿ ಅಪ್ಪಾಜಿ, ನೀನು ಹೇಳಿದೆ ಅಭಿಪ್ರಾಯವನ್ನು ಕೇಳುವುದರ ಮೂಲಕ ನೀವು ಒಳ್ಳೆಯವರಪ್ಪ ಅಂತ. ಯಾಕೆ ವಿವಾಹ ಆಗತ್ತೆಯೋ ಸಮ್ಮತಿ ಉಂಟೋ ಅಂತ ನಾ ಕೇಳಿದೆ ಅಂತ. ಆದರೆ ನೀನು ಕೊಟ್ಟಂತಹ ಉತ್ತರವನ್ನು ಕೇಳಿದ ಮೇಲೆ ನಾನು ಸ್ವಲ್ಪ ಕೆಟ್ಟವನಾಗಬೇಕಾಗ್ತದೋ ಅಂತ ಆಲೋಚನೆ ಮಾಡುವುದು. ಯಾಕಪ್ಪ? ಯಾಕೆ ನಿನ್ನ ಉತ್ತರವನ್ನು ಕೇಳಿ ನಿನಗೆ ಇಷ್ಟ ಇಲ್ಲ ಇದು ಅಂತ ಹೇಳಿದ ತಕ್ಷಣದಲ್ಲೇ ಸರಿ ನಿನ್ನ ವಿವಾಹದ ಪ್ರಸ್ತಾಪವನ್ನು ಇಲ್ಲೇ ಕೈ ಬಿಟ್ಟಿದ್ದೇನೆ ಅಂತ ಹೋಗುವವ ನಾನಲ್ಲಪ್ಪ. ಓಹೋ, ಯಾಕೆ? ನಿನ್ನ ಉತ್ತರದಿಂದ ಇನ್ನಷ್ಟು ಪ್ರಶ್ನೆಗಳು ಅಥವಾ ಇನ್ನಷ್ಟು ಸಮಾಧಾನಗಳು ಅದಕ್ಕೆ ಒದಗುತ್ತದೆ. ಏನದು? ಸಂಸಾರ ನಿಸ್ಸಾರ ಅಂತ ನೀನು ಹೇಳುವುದಕ್ಕೆ ಹೊರಟೆ. ಮೋಕ್ಷವೋ ಆತ್ಮಕಲ್ಯಾಣವೋ ಪರಮಧ್ಯೇಯವಾದದ್ದು. ಹೌದು, ಹೌದೇ ಹೌದು, ಎರಡು ಮಾತಿಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಪುರುಷಾರ್ಥ ಚತುಷ್ಟಯಗಳಲ್ಲಿ ಉತ್ತಮವಾದದ್ದು, ಪ್ರಧಾನವಾದದ್ದು. ಅದರ ಅರ್ಥ ಉಳಿದದ್ದೆಲ್ಲ ಗೌಣವಾದದ್ದು ಅಂತ ಅಲ್ವಲ್ಲ. ಅಲ್ಲ ಅಲ್ಲ. ಧರ್ಮದಿಂದ ಅರ್ಥಕಾಮಗಳ ನಿರ್ವಹಣೆಯನ್ನು ಮಾಡುವುದನ್ನು ಕಲಿತವ ಮೋಕ್ಷವನ್ನು ಹೊಂದುತ್ತಾನೆ ಹೇಳುವುದರ ಮೂಲಕವೇ ಪುರುಷಾರ್ಥ ಚತುಷ್ಟಯಗಳನ್ನು ನಮಗೆ ಕಟ್ಟಿಕೊಟ್ಟದ್ದು. ಯಾಕೆ? ನಮ್ಮ ಸೃಷ್ಟಿ ಆದ ಮೇಲೆ, ಈ ಪ್ರಪಂಚಕ್ಕೆ ನಾವು ಬಂದ ಮೇಲೆ ಬೇಕೋ ಬೇಡವೋ ಪ್ರಪಂಚದಲ್ಲಿ ಒಂದಷ್ಟನ್ನು ನಾನು ಅನುಭವಿಸಬೇಕಾಗ್ತದೆ. ನೀ ಹೇಳಿದೆ ನೋಡು, ಇಲ್ಲಿ ಒಂದಷ್ಟು ಸುಖೋಪಭೋಗಗಳನ್ನೆಲ್ಲ ಈ ಅರಸುಮನತನಕ್ಕೆ ಅನುಗುಣವಾಗಿ ನಾ ಅನುಭವಿಸಿದವನೇ ಇದ್ದೇನೆ, ಈಗ ಸಾಕು ಅಂತ ಕಂಡಿದೆ, ಅಥವಾ ಇನ್ನು ಏನೋ ಬೇಕು ಅಂತ ಕಾಣ್ತಾ ಇಲ್ಲ ಅಲ್ವೋ? ಹಾಗೆ ಕಾಣುವುದಕ್ಕೆ ನಿನ್ನ ಒಳಗಿನ ಆಲೋಚನೆಯಲ್ಲಿದ್ದಂತಹ ಒಂದು ಏಕಮುಖತ್ವ, ಅಂದ್ರೆ ಮೋಕ್ಷವೇ ಪರಮ ಲಕ್ಷ್ಯವಾದದ್ದು,
ಮದುವೆ ಆದರೆ ಅದು ಬಂಧನವಾಗ್ತದೆ, ಮತ್ತೆ ಅದಕ್ಕಿಂತ ಆಚಿನದ್ದಕ್ಕೆ ಸಮಯ ಉಳಿಯುವುದಿಲ್ಲ. ಅಲ್ಲಿಗೆ ನಮ್ಮ ಶ್ರೇಯಸ್ಸಿನ ದಾರಿಯ ಕಥೆ ಅಲ್ಲಿಗೆ ಉಳಿದು ಹೋಗ್ತದೆ. ಕೇವಲ ಪ್ರೇಯಸ್ಸು ಅಂದ್ರೆ ಲೋಕಹಿತವಾದಂತಹ ಏನೆಲ್ಲ ಸುಖೋಪಭೋಗಗಳುಂಟು ಅದರಲ್ಲೇ ನಮ್ಮನ್ನು ನಾವು ಕಳೆದುಕೊಳ್ತೇವೆ. ಮೇಲ್ನೋಟಕ್ಕೆ ಹೌದು ಅಂತ ಕಾಣುವಂತಹ ಒಂದು ತರ್ಕ ಸರಣಿ ಅದು. ಆದ್ರೆ ಅದೇ ಆಗಬೇಕಾದದ್ದಿಲ್ಲ ಅಂತ. ಈ ಪ್ರಪಂಚದಲ್ಲಿ ವೈರಾಗ್ಯ, ರಾಗರಾಹಿತ್ಯ ಇದು ಬೇರೆ ಬೇರೆ ರೀತಿಯಲ್ಲಿ ಬರುವುದಕ್ಕೆ ಸಾಧ್ಯ ಉಂಟು. ಒಂದಕ್ಕೆ ಅಭಾವ ವೈರಾಗ್ಯ ಅಂತ ಹೆಸರುಂಟು. ಪ್ರಸವ ವೈರಾಗ್ಯ ಅಂತ ಇದೆ. ಹೌದಪ್ಪ. ಸ್ಮಶಾನ ವೈರಾಗ್ಯ ಅಂತ ಇದೆ ಅಲ್ವೋ? ತನಗೆ ಸಿಗಲಿಲ್ಲ ಹೇಳುವುದರಿಂದ ಅದರ ಬಗ್ಗೆ ವೈರಾಗ್ಯ ಒಬ್ಬನಿಗೆ ಅಲ್ವಾ. ಕೆಲವರು ಹೇಳುವುದುಂಟು, ದುಡ್ಡು 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 ಎಂತದ್ದು ದುಡ್ಡು ಎಂತ ಮಾಡ್ತದೆ ಅಂತ. ಅವನಿಗೆ ಕೊಟ್ಟರೊಂದಷ್ಟು ಬೇಕು, ಇಟ್ಕೊಂಡೆ ಹೋಗುದ. ಹೇಳುವುದು ಮಾತ್ರ ಹಾಗೆ. ಯಾಕೆ? ಅವನ ಹತ್ರ ಹೆಚ್ಚಿಲ್ಲ ಹೇಳುವುದರಿಂದಲೇ ದುಡ್ಡು ಪ್ರಧಾನವಲ್ಲ, ಸಂಪತ್ತು ಪ್ರಧಾನವಲ್ಲ, ಅದು ಇದು ಅಂತ ಅವ ಹೇಳುದು. ಯಾಕೆ? ಅವನಲ್ಲಿಲ್ಲ, ಅವನ ಸ್ಥಿತಿಯನ್ನು ಸಮರ್ಥಿಸಿಕೊಳ್ಳುವುದು. ತಮ್ಮಲ್ಲಿಲ್ಲದಂತಹ ಅಭಾವವನ್ನು ವೈರಾಗ್ಯದ ಒಂದು ಶ್ರೇಷ್ಠ ಭಾವಕ್ಕೆ ಹೊಂದಿಸಿ ಸಮಾಧಾನ ಪಟ್ಟುಕೊಳ್ಳುವುದು. ಹೌದೌದು. ನರಿ ದ್ರಾಕ್ಷಿಯನ್ನು ಹುಳಿ ಅಂತ ಹೇಳಿದ ಹಾಗೆ, ಅದಕ್ಕಿಂತ ಹೆಚ್ಚಿನದ್ದಲ್ಲ ಅದು. ತಮಗಿಲ್ಲ ಅಂತ ಅದರ ಬಗ್ಗೆ ಅಲ್ಲ. ನಿನಗೆ ಹಾಗಲ್ಲ, ನಿನಗೆ ಮದುವೆ ಆಗುವುದಿಲ್ಲ ಅಂತ ನೀನು ನನಗೆ ಮದುವೆ ಬೇಡ ಅಂತ ಹೇಳಿದ್ದಲ್ಲ. ಮದುವೆ ಮಾಡುವುದಕ್ಕೆ ನಾವೆಲ್ಲ ಇದ್ದೇವೆ, ಆಸಕ್ತಿ ಇಲ್ಲ ಅಂತ. ಅದೇ ಹೇಳಿದೆ ಅಲ್ವಾ ನೀನು. ಸ್ಮಶಾನ ವೈರಾಗ್ಯ. ಇನ್ನು ಕೆಲವರು ಉಪನ್ಯಾಸ ಕೇಳಿ ಬಂದ ಮೇಲೆ ಅಲ್ಲೊಂದು ವೈರಾಗ್ಯ, ಅಲ್ಲಿ ಕೇಳಿಂದ ಬರುವವರೆಗೆ ಮಾತ್ರ ಅದು. ಹೌದು. ಸ್ಮಶಾನ ವೈರಾಗ್ಯವೂ ಅಷ್ಟೇ. ಅಲ್ಲಿವರೆಗೆ ಹೋಗಿ ಹೇಳುವಾಗ ಎಲ್ಲರೂ ಹೇಳುದು, ಏನುಂಟು ಏನಿಲ್ಲ, ಹೋಯ್ತು ನೋಡಿ. ಬಂದಾಗ ಇಲ್ಲಿ ಪ್ರಾರಂಭ ಆಗ್ತದೆ ಆಸ್ತಿ ಪಾಸ್ತಿಗೆ ಜಗಳ. ಹೌದು, ಅದಕ್ಕೂ ಶುರು ಆಗ್ತದೆ. ನಾಳ್ದು ಅವನ ಅವ್ರದ್ದು ದೈಹಿಕ ಕ್ರಿಯಾಭಾಗಗಳನ್ನು ಮಾಡುವ ಕಾಲಕ್ಕೆ, ಸಾಮಾನ್ಯರ ಭಾಷೆಯಲ್ಲಿ ಹೇಳುವುದಾದ್ರೆ ಬೊಜ್ಜ ಮಾಡುವ ಕಾಲಕ್ಕೆ, ಸಿಹಿ ತಿಂಡಿ ಅಂತ ಅಂತಲೇ ಗಲಾಟೆ ಆಗ್ಲಿಕ್ಕೆ ಉಂಟು ಅಲ್ವಾ. ಸಾಲ ತೀರಿಸುವುದು ಯಾರು ಅಂತಲೂ ಚರ್ಚೆ. ಹೌದೌದು. ಹಾಗಾದ್ರೆ ಈ ವೈರಾಗ್ಯಗಳೆಲ್ಲ ಹೇಗೆ ಕೇಳಿದ್ರೆ, ಒಂದು ಏಕಮುಖವಾದಂತ ಪ್ರವಾಹ. ನಮ್ಮ ಆಲೋಚನೆ ಒಂದು ಕಡೆಗೆ ಸಾಗುತ್ತಾ ಹೋದ್ರೆ ಸಂಸಾರ ನಿಸ್ಸಾರವಾದದ್ದು, ಇದು ಬಂಧಕವಾಗ್ತದೆ, ಮೋಚಕವಾಗುವುದಿಲ್ಲ, ಇದರಿಂದಾಗಿ ನಾವು ಏನು ಪಡೆಯುವುದಕ್ಕಿಲ್ಲ, ಹೀಗೆಲ್ಲ ಆಲೋಚನೆಯ ಒಂದು ಸರಣಿ ಸಾಗುತ್ತದೆ. ಅಯ್ಯ, ಹಾಗೆಂದುಕೊಂಡು ಅದೇ ಸತ್ಯವಾಗಬೇಕು ಅಂತ ಇಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಇದನ್ನೆಲ್ಲ ಈ ಮೂರು ತ್ರಿವರ್ಗ, ಧರ್ಮ, ಅರ್ಥ, ಕಾಮ ಮತ್ತೆ ಅಪವರ್ಗ ಅಂತ ಹೇಳುದು ಮೋಕ್ಷವನ್ನು. ಈ ತ್ರಿವರ್ಗವನ್ನು ಸಾಧಿಸಿಯೇ ಅಪವರ್ಗವನ್ನು ಹೊಂದಿದವರಿಲ್ವೋ? ಭರತ ನಮಗೆ ಎದ್ದು ಕಾಣುವಂತಹ ಪ್ರತಿಭೆ. ಸಂಸಾರದಲ್ಲಿದ್ದುಕೊಂಡು ಸಕಲ ಸಂಸಾರದ ಸಾರವನ್ನು ಸುಖವನ್ನು ಅನುಭವಿಸಿ ಕೊನೆಗೆ ಮೋಕ್ಷವನ್ನು ಹೊಂದಿದ. ಹಾಗಾದ್ರೆ ಸಂಸಾರ ಸುಖವನ್ನು ಹೊಂದಿದವರಿಗೆ ಮೋಕ್ಷ ಇಲ್ಲ ಅಂತ ಇಲ್ಲಲ್ಲ, ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯ ಉಂಟು. ಸಂಸಾರದಲ್ಲಿ ಇರಬೇಕಾದಂತಹ ಕ್ರಮದಿಂದ, ಸಂಸಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಾದಂತಹ ಕ್ರಮದಿಂದ ಅದು ನಿರ್ಣಯವಾಗುವುದು. ಇವ ಸಂಸಾರದಲ್ಲೇ ಉಳಿದು ಪಾಪ ಪುಣ್ಯಗಳ ಚಕ್ರದಲ್ಲಿ ತಿರುಗಿ ಸಂಸಾರ ಚಕ್ರದಲ್ಲೇ ತಿರುಗುತ್ತಾ ಇರ್ತಾನೋ, ಇದರಿಂದ ಮೋಚಕವಾಗಿ ಇದರಿಂದ ಹೊರಗೆ ಹೊರಟು ಮೇಲೆ ಹೋಗ್ತಾನೋ. ಯಾರು ಕಾಮನೆಯಿಂದ ಇನ್ನಷ್ಟು ಕಾಮವನ್ನು ಹೊಂದಬೇಕು ಹೇಳುವ ಭಾವದಿಂದಲೇ ಇಲ್ಲಿ ಉಳಿತಾರೋ, ಆ ಆಸೆಯನ್ನು ಹೊಂದಿದವನಿಗೆ ಸಂಸಾರ ಚಕ್ರದಿಂದ ಬಿಡುಗಡೆ ಹೇಗೆ? ಇಲ್ಲ. ಹಾಗೆಂದುಕೊಂಡು ಹೊಂದುವಲ್ಲಿ ಎಲ್ಲವನ್ನು ಹೊಂದುತ್ತೇನೆ. ಆದ್ರೆ ಹೇಗೆ? ಪದ್ಮಪತ್ರದ ಮೇಲೆ ಇದ್ದಂತಹ ನೀರಿನ ಬಿಂದುವಿನಾಗಿ ಅದನ್ನು ಯಾವುದನ್ನು ನನಗೆ ಅಂಟಿಸಿಕೊಳ್ಳಿಕ್ಕಿಲ್ಲ. ಹೊಂದುವುದಕ್ಕೆ ಎಲ್ಲವೂ ಬರಲಿ, ಸಂಸಾರದಲ್ಲಿರುವಂತಹ ಸುಖಗಳು ಬರಲಿ, ಮದುವೆಯೂ ಆಗಲಿ, ಸಂತತಿಯೂ ಇರಲಿ. ಹಾಗೆಂದುಕೊಂಡು ಅದೇ ಪ್ರಧಾನವಲ್ಲ ಹೇಳುವಂತಹ ಲಕ್ಷ್ಯವನ್ನು ಒಳಗಿಂದ ಇರಿಸಿಕೊಂಡಂತಹ ನಿನ್ನಂತಹ ಒಬ್ಬ ಜ್ಞಾನಿಗೆ, ನಿನ್ನಂತಹ ಪ್ರಜ್ಞಾವಂತಿಕೆಯನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿಗೆ ಸಂಸಾರ ಖಂಡಿತವಾಗಿಯೂ ಬಂಧಕವಾಗಿ ಬಾಧಕವಾಗಿ ಒದಗಲಿಕ್ಕಿಲ್ಲ, ಅದು ಮೋಚಕವಾಗುತ್ತದೆ. ಪೂರ್ವ ಸೂರಿಗಳ ಉದಾಹರಣೆಯನ್ನು ಕೊಟ್ಟಿದ್ದೇನೆ, ಮಗು ಒಮ್ಮೆ ಸಮ್ಮತಿಸಿ ನೋಡು. ಅಪ್ಪಾಜಿ, 96,000 ಜನ ರಾಣಿಯರ ಗಂಡನಾದಂತಹ ಭರತ ಚಕ್ರವರ್ತಿಯ ಕುರಿತು ಹೇಳಿದಿರಿ. ಅಲ್ಲಿಯೇ ಹತ್ತಿರದಲ್ಲಿದ್ದ ಬಾಹುಬಲಿಯನ್ನ ಮರೆತಿರಲ್ಲ ಅಪ್ಪಾಜಿ. ಆದಿಜಿನೇಶನ ಸುಕುಮಾರ ಮಾರಾಗ ಹೋದನು ತಪಸ್ಸಿಗೆ ತೊರೆದು ಸಂಸಾರ ಜನಕ ಈ ಧರೆಯಲ್ಲಿ ಧರ್ಮ ಶಾಶ್ವತ ಬೆಳಗ್ಗೆ, ಈ ಧರೆ
ದೊರೆಯಲಿ ಧರ್ಮ ಶಾಶ್ವತ ಬೆಳಗ್ಗೆ ಹಾದಿಯ ಬನು ಸಂಸಾರ ಬೇಡ. ಈ ದೊರೆಯಲಿ ಧರ್ಮ ಶಾಶ್ವತ ಬೆಳಗ್ಗೆ ಹಾದಿಯ ಬನು ಸಂಸಾರ ಬೇಡನಗೆ. ಆದಿಜಿನೇಶನ ಸುಕುಮಾರ ಮಾರ ಪೋದನು ತಪಸ್ಸಿಗೆ ತೊರೆದು ಸಂಸಾರ. ಜನಕ ಅಪ್ಪಾಜಿ, ಮಗು 96,000 ಜನ ರಾಣಿಯರ ಗಂಡನಾದಂತಹ ಭರತ ಚಕ್ರವರ್ತಿಯ ಉದಾಹರಣೆಯನ್ನು ಕೊಟ್ಟು ಸಮರ್ಥಿಸುವುದಕ್ಕೆ ಪ್ರಯತ್ನ ಪಟ್ರಿ. ಆದರೆ ಅದೇ ಭರತ ಚಕ್ರವರ್ತಿ ಷಟ್ಕಂಡಗಳನ್ನು ಗೆದ್ದು ಬಂದಂತಹ ಸಂದರ್ಭದಲ್ಲಿ ದೃಷ್ಟಿ, ಜಲ ಮತ್ತು ಮಲ್ಲಯುದ್ಧಗಳಲ್ಲಿ ಅವನನ್ನ ಸೋಲಿಸಿ ಅಷ್ಟು ಕಷ್ಟಪಡದೆ ಒಂದು ಕ್ಷಣ ಮಾತ್ರದಲ್ಲಿ ಷಟ್ಕಂಡಗಳನ್ನ ತನ್ನದಾಗಿಸಿಕೊಂಡಂತಹ ಬಾಹುಬಲಿ ಆ ಹೊತ್ತಿಗೆ ಎಷ್ಟು ಸುಖವಾಗಿರಬಹುದಾಗಿತ್ತು. ಹೌದು. ಆದರೆ ತನ್ನ ಸಾವಿರಾರು ಮಂದಿ ಮಡದಿಯರನ್ನ ಬಿಟ್ಟು ಈ ಮಡದಿಯರಲ್ಲಿ ಆಗಲಿ ಪಡೆದಿರತಕ್ಕಂತಹ ಈ ಷಟ್ಕಂಡಗಳಲ್ಲಿ ಆಗಲಿ ನಿಜವಾದ ಸುಖ ಇಲ್ಲ ಅಂತ ಅರ್ಥ ಮಾಡಿಕೊಂಡಂತಹ ಬಾಹುಬಲಿ ಈ ಜಗತ್ತಿಗೆ ಸತ್ಯವನ್ನ ಸಾರಿ ಹೋಗಿದ್ದಾನೆ. ತ್ಯಾಗದಲ್ಲಿ ನಿಜವಾಗಿರ್ತಕ್ಕಂಥ ಸುಖ ಇದೆ ಅಂತ. ಹಾಗಾಗಿ ನನಗೆ ಬಾಹುಬಲಿ ಉದಾಹರಣೆಯಾಗ್ತಾನೆ ಹೊರತು ಆದರ್ಶವಾಗ್ತಾನೆ ಹೊರತು ಭರತನಲ್ಲ. ಜೊತೆಗೆ ನಮ್ಮಲ್ಲೊಂದು ಚಂದದ ಮಾತಿದೆ, ಏನು ಹೆಣ್ಣು ಹಿಡಿದ ಮೇಲೆ ಹೊನ್ನು ಹಿಡಿಯಬೇಕು, ಮಣ್ಣು ಹಿಡಿಯಬೇಕು ಸಹಜ. ಹೆಣ್ಣು ಹೊನ್ನು ಮಣ್ಣು ಹಿಡಿದ ಆತ್ಮರೆಲ್ಲರೂ ಮಣ್ಣು ಹಿಡಿದ ಲೋಹದಂತೆ ಅಂತ. ಒಂದು ಮದುವೆ ಆದ ಮೇಲೆ ನಮ್ಗೊಂದಿಷ್ಟು ಸಂಸಾರಕ್ಕೆ ಒಂದಿಷ್ಟು ನೆಲೆ ಬೇಕು ಅಂತ ನಾವೊಂದಿಷ್ಟು ಏನೋ ಮಾಡಿಕೊಳ್ತೇವೆ. ಆಮೇಲೆ ಒಂದಿಷ್ಟು ಬಂಗಾರ, ಒಡವೆ, ವಸ್ತ್ರ ಎಲ್ಲ ಪರಿಗ್ರಹಗಳು ಪ್ರಾರಂಭವಾಗುವುದೇ ಸಂಸಾರದಿಂದ. ಹೌದಪ್ಪ, ಲೌಕಿಕವಾದಂತಹ ಸಂಸಾರದಿಂದ. ಹಾಗಾಗಿ ನಾವಾಗಲೇ ಪ್ರಸ್ತಾಪ ಮಾಡಿದಂತಹ ಕಾಮ ಎನ್ನುವುದು ಏನಿದೆ ಅದು ಹೆಣ್ಣಿನ ದೈಹಿಕವಾದಂತಹ ಸುಖವೇ ಕಾಮ ಅನ್ನುವ ಅರ್ಥ ಅಲ್ಲ. ಆಸೆಗಳು ಇರತಕ್ಕಂತಹ ಅದನ್ನೆಲ್ಲ ಅನುಭವಿಸಿದ್ದೇವೆ. ಆದರೆ ಹೆಣ್ಣಿನ ಸುಖಕ್ಕೆ ಒಳಗಾಗಿ ಅಥವಾ ಹೆಣ್ಣಿನ ಮೋಹಕ್ಕೆ ಒಳಗಾಗಿ ಒಂದು ಸಲ ಸಂಸಾರದೊಳಗೆ ಪ್ರವೇಶ ಮಾಡಿದರೆ ಒಂದು ರೀತಿಯಲ್ಲಿ ಮೇಣಕ್ಕೆ ಅಂಟಿಕೊಂಡ ನೊಣದ ಹಾಗಿನ ಪರಿಸ್ಥಿತಿ ನಮ್ಮದಾಗ್ತದೆ. ಆದ್ದರಿಂದ ಬೇಗನೆ ಜಾಗೃತರಾಗಿ ಆ ಬಂಧನಕ್ಕೆ ಒಳಗಾಗದೆ ನಾವು ಬಂಧಮುಕ್ತರಾಗ್ತಕ್ಕಂಥದ್ದು ಶ್ರೇಷ್ಠ ಎನ್ನುವುದನ್ನು ಅರ್ಥ ಮಾಡಿಕೊಂಡ ನಾನು ಮತ್ತು ಆ ಕಾರಣಕ್ಕಾಗಿ ನಿಮಗೆ ಯಾವುದೇ ಸಂದರ್ಭದಲ್ಲಿ ಆ ಒಂದು ಸಂಸಾರದ ಮೋಹದ ಕಾರಣಕ್ಕಾಗಿ ನೋವುಂಟು ಮಾಡಿಲ್ಲ ಎನ್ನುವುದನ್ನು ನೀವು ನೆನಪು ಮಾಡಿಕೊಂಡರೆ ಬಾಲ್ಯದಿಂದಲೂ ಪ್ರಾಜ್ಞನಾಗಿ ಆ ಮೋಕ್ಷವೇ ನನ್ನ ನಿಜವಾದ ಸುಖ ಅಂತ ಭಾವಿಸಿಕೊಂಡು ಅದರಲ್ಲೇ ಆಸಕ್ತನಾದ ನನಗೆ ಸಂಸಾರದ ಆಸಕ್ತಿಯಲ್ಲಿ ತೊಡಗಿಸಬೇಡಿ. ಅದು ನನ್ನ ಆಸಕ್ತಿ ಅಲ್ಲ, ಹಾಗೆ ಯಾರು ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಆಸಕ್ತಿ ಸಂಸಾರ ಅಲ್ಲ, ಮಡದಿ ಮಕ್ಕಳ ಜೊತೆಯಲ್ಲಿ ಬದುಕುವುದು ನನ್ನ ಆಸಕ್ತಿಯ ವಿಷಯ ಅಲ್ಲ. ಆದ್ದರಿಂದ ನನ್ನನ್ನು ಬಿಟ್ಟು ಬಿಡಿಯಪ್ಪ ಮಗು. ತನಯ ಸಜ್ಜನರಿಂತು ಸಂಸಾರ ದೊರೆಯಲು ಜಿನ ಭಕ್ತ ಸಂತತಿ ನಶಿಸಿ. ಸಜ್ಜನರಿಂತು ಸಂಸಾರ ತೊರೆಯಲು ಜಿನ ಭಕ್ತ ಸಂತತಿ ನಶಿಸಿ. ಘನಹಾನಿ ಲೋಕಕ್ಕೆ ಬಹುದು ಯಾದವ ಕುಲ. ಘನಹಾನಿ ಲೋಕಕ್ಕೆ ಬಹುದು ಯಾದವ ಕುಲವನು ಬೆಳಗೆಲೋ ತನುಭವನೇ. ಸಜ್ಜನರಿಂತು ಸಂಸಾರ ತೊರೆಯಲು ಜಿನ ಭಕ್ತ ಸಂತತಿ ನಶಿಸಿ. ಕನುದ ತನಯ ಮಗು. ಅಪ್ಪಾಜಿ, ಬಹಳ ದೃಢವಾಗಿ ಬಿಟ್ಟಿದೆ ನಿನ್ನಲ್ಲಿ ಆ ಮನಸ್ಸು ಅಂತ ಅರ್ಥ ಆಗ್ತದೆ. ನನ್ನ ಸಂಕಲ್ಪವೇ ಅದು ಮಗು. ಈ ಪ್ರಪಂಚ ಅಥವಾ ನಮ್ಮ ದ್ವಾರಾವತಿಯೋ ನಾವೆಲ್ಲ ಇದನ್ನು ಪಾಲಿಸುವುದು ಯಾಕೆ ಹೇಳು? ಯಾಕೆ? ಧರ್ಮದ ಆಡಳಿತ ಬೇಕು ಅಂತ ತಾನೆ. ಹೌದು. ಪ್ರಜೆಗಳು ಧರ್ಮದಿಂದ ಬಾಳ್ವೆಯನ್ನು ನಡೆಸುವ ಹಾಗೆ ಆಗಬೇಕು.
ಧರ್ಮದ ಉಪದೇಶಗಳನ್ನು ತಿಳಿದು ಅವರಿಗೆ ನಾವು ಆ ನಿಯಮಗಳನ್ನು ಬೋಧಿಸಿ ಅದರಂತೆ ನಡೆಯುವಂತೆ ಅವರನ್ನು ಪ್ರೇರೇಪಿಸಬೇಕು. ತಪ್ಪಿದಲ್ಲಿ ಅವರಿಗೆ ಕೊಡಬಹುದಾದಂತಹ ಶಿಕ್ಷೆ, ಅದರಿಂದಲಾದರೂ ಅವರನ್ನು ಸರಿದಾರಿಗೆ ತರಬೇಕು. ವ್ಯವಹಾರ ಧರ್ಮ ಇರಬೇಕು ಅವರಲ್ಲಿ. ಪ್ರಪಂಚ ನಡೆಯಬೇಕಾದಂತಹ ಕ್ರಮ ಇದು. ಯಾರಿಂದ ಪ್ರಪಂಚ ಆದದ್ದು ಹೇಳು? ಸಜ್ಜನರಿಂದ ತಾನೆ. ಹೌದು. ಯಾಕೆ ಈ ಪ್ರಪಂಚಕ್ಕೆ ಒಳಿತಾದದ್ದನ್ನೇ ಧರ್ಮ ಅಂತ ಬೋಧಿಸಬಹುದಾದವರು ಸಜ್ಜನರು. ಕೇವಲ ನಮ್ಮ ಲಾಭಕ್ಕೆ, ನಮ್ಮ ಸ್ವಾರ್ಥಕ್ಕೆ, ನಮ್ಮ ಲಾಭಕ್ಕನುಗುಣವಾಗಿ ಒಂದು ಒದಗುತ್ತದೆ ಅಂತ ಆದ್ರೆ ಅದು ಧರ್ಮ, ನಮಗೆ ವಿರೋಧ ಆಗ್ತದೆ ಅಂತ ಆದ್ರೆ ಅದು ಅಧರ್ಮ ಅಂತ ಹೇಳಿ ತಳ್ಳಿಬಿಡುವಂತಹ ವ್ಯಕ್ತಿಗಳಲ್ಲ. ಅಲ್ಲ. ಅಂತವರ ಕೈಯಲ್ಲಿ ಆಡಳಿತ ಸಿಕ್ಕಿದ್ರೆ ಅಥವಾ ಅಂತವರ ಕೈಯಲ್ಲಿ ಪ್ರಭುತ್ವ ದೊರೆತರೆ ಏನಾಗುತ್ತದೆ? ಪ್ರಪಂಚದ ಗತಿ ನಾಶವಾಗುತ್ತದೆ. ಹಾಗಾದ್ರೆ ಲೋಕದಲ್ಲಿ ಶಾಶ್ವತವಾದಂತಹ ಧರ್ಮಗಳು ಯಾವುದು ತೀರ್ಥಂಕರರಿಂದಲೋ ದಿನೇಶರಿಂದಲೋ ಬೋಧಿಸಲ್ಪಟ್ಟು ಪ್ರಪಂಚದ ಎಲ್ಲರೂ ಪಾಲಿಸಬೇಕು, ಇದನ್ನು ಅವರು ತಮ್ಮದಾದಂತಹ ಜೀವನದಲ್ಲಿ ಅಳವಡಿಸಿಕೊಂಡ್ರು ಅಂತಾದರೆ ಸಾಮಾನ್ಯರಾದವರು ಕೇವಲಿಗಳಾಗುವುದಕ್ಕೆ ಸಾಧ್ಯವುಂಟು. ಖಂಡಿತ ಅಲ್ವೋ? ಈ ಬೋಧನೆಯನ್ನು ಅವರು ಕೊಟ್ಟದ್ದು ಕಾಲಕಾಲಕ್ಕೆ ನೆನಪಿಸಿ ಪ್ರಜೆಗಳಲ್ಲಿ ಅದನ್ನು ರೂಢಿಸಿಕೊಳ್ಳುವುದಕ್ಕೆ ಸಾಧ್ಯವಾಡುವಂತಹ ಹೊಣೆಗಾರಿಕೆ ಹೊಂದಿದವರು ಯಾರು? ಪ್ರಭುತ್ವದಲ್ಲಿ ಇರುವವರು. ಹೌದು ಅಲ್ವೋ? ಯಾದವ ಕುಲ ಈ ಜಿನ ಸಂತತಿಯನ್ನು ಬೆಳೆಸುವ, ಆ ಜಿನ ಧರ್ಮ ಬೋಧೆಯನ್ನು ಲೋಕದಲ್ಲಿ ಪ್ರಚುರಪಡಿಸಿ ಎಲ್ಲರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವ ಹೊಣೆಗಾರಿಕೆಯನ್ನು ಹೊತ್ತಂತಹ ವಂಶ ಅಂತ ನೀನು ಒಪ್ತೀಯೋ ಮಗು? ಖಂಡಿತವಾಗಿಯೂ ಅದು ಹೌದು ಅಂತಾದ್ರೆ ಸಜ್ಜನರೆಲ್ಲ ಕೇವಲ ಸಂಸಾರ ನಿಸ್ಸಾರವಾದದ್ದು, ಇದರ ಬಲೆಗೆ ನಾವು ಬೀಳಬಾರದು, ಇದರ ಒಳಗೆ ನಾವು ಹೋಗಿ ಸೇರಬಾರದು, ನಮಗೆ ಇದರಲ್ಲಿ ಇಚ್ಛೆ ಇಲ್ಲ ಅಂತ ಹೊರಗೆ ಉಳಿದು ಬಂದರೆ ಈ ಪ್ರಪಂಚ ಯಾರ ಕೈಗೆ ಸಿಗ್ತದೆ? ಈ ಪ್ರಭುತ್ವ ಯಾರ ಕೈಯಲ್ಲಿ ದೊರಕುತ್ತದೆ ಹೇಳು? ಯಾರು ಇದನ್ನು ತಮ್ಮ ಲಾಭಕ್ಕಾಗಿ ಹೊಂದಿಸಿಕೊಳ್ಳಬೇಕು ಅಂತ ಹೋಗ್ತಾರೋ, ಯಾರು ಇದನ್ನು ನಮ್ಮ ಅಂಕುಶಕ್ಕೆ ಸರಿಯಾಗಿ ಈ ಪ್ರಪಂಚನೆಲ್ಲ ಕುಣಿಸ್ತೇನೆ ಅಂತ ಹೋಗ್ತಾರೋ ಅಂತವರ ಕೈಗೆ ದೊರಕುತ್ತದೆ. ಹಾಗಾದ್ರೆ ಸಜ್ಜನರ ಕೈಯಲ್ಲಿ ಇದು ಉಳಿಬೇಕು, ಒಳ್ಳೆಯ ಧರ್ಮ ಬೋಧನೆ ಎಲ್ಲರಿಗೂ ದೊರಕಿ ಲೋಕ ಧರ್ಮದಿಂದ ಮುಂದೆ ಹೋಗಬೇಕು ಅಂತ ಆದ್ರೆ ಸಜ್ಜನರಾದಂತಹ ನಿನ್ನಂತವರು ಅಲ್ವೋ ಸಂತತಿಯನ್ನು ಮುಂದುವರಿಸಿದ್ರು ಅಂತ ಆದ್ರೆ ಆ ಶ್ರೇಷ್ಠವಾದಂತಹ ಚೇತನಗಳ ಆಶಯ ಸದಾಕಾಲ ಭೂಮಿಯಲ್ಲಿ ಉಳಿಯುವುದಕ್ಕೆ ಸಾಧ್ಯ ಆಗುತ್ತದೆ. ಅಲ್ಲದೆ ಹೋದ್ರೆ ನಮ್ಮ ವಂಶವನ್ನು ನಾವೇ ಕೈಯಾರೆ ಹಾಳು ಮಾಡಿಕೊಂಡು ಯಾರ್ಯಾರೋ ಕೈಗೋ ಈ ಪ್ರಭುತ್ವವನ್ನು ಒದಗಿಸಿ ಅವರು ಮಾಡುವಂತಹ ದುಷ್ಟ ಕೃತ್ಯಗಳಿಗೆಲ್ಲ ಪರೋಕ್ಷವಾಗಿ ನಾವೇ ಸಹಾಯಿಗಳಾದ ಹಾಗೆ ಆಗುವುದಿಲ್ವೋ ಹೇಳು? ಆದ್ದರಿಂದ ಮಗು ಅರ್ಥ ಮಾಡಿಕೊಳ್ಳು, ಲೋಕದಲ್ಲಿ ಮಗು ಹುಟ್ಟುವ ಕಾಲಕ್ಕೆ ಪಿತೃಋಣ ಅಂತಲೂ ಒಂದು ಉಂಟಲ್ವೋ? ಹೌದು ಹೌದು. ಅದನ್ನು ಕಳೆಯುವ ಬಗೆ ಹೇಗೆ ಕೇಳಿದ್ರೆ ಸಂತತಿಯನ್ನು ಮುಂದುವರಿಸುವುದರ ಮೂಲಕ. ಆದ್ರಿಂದ ವಿವಾಹ ಆಗಬೇಕು, ಜಿನ ಸಂತತಿಯನ್ನು ಉಳಿಸಬೇಕು, ಜಿನ ಬೋಧೆಯನ್ನು ಲೋಕದಲ್ಲಿ ಸಾರಬೇಕು, ಯಾದವ ವಂಶದ ಮಹಿಮೆಯನ್ನು ಮುಂದುವರಿಸಬೇಕು ಅಂತ ಆದ್ರೆ ಮಗು ನೀನು ಮದುವೆ ಆಗಬೇಕಾದ ಅನಿವಾರ್ಯ ಆಗ್ತದೆ ಮಗು. ಅಪ್ಪ ಜನಕಲಾಲಿಸು ಪೂರ್ವ ಜನ್ಮ ಪುಣ್ಯದಿಗಿಲ್ದೋ ತನಯನಾದೆನು ನಿನಗೆ ಜನು ಮರಣಗಳೇ ಮನವನೋಯಿಸಲಾರೆ ಮನದಿಚ್ಛೆ ಸಲಿಸುವೆ ಮನವನೋಯಿಸಲಾರೆ ಮನದಿಚ್ಛೆ ಸಲಿಸುವೆ ಜಿನವರನ ಲೀಲೆಯನು ಬಣ್ಣಿಸುವರ್ಯಾರು ಜನಕ ಅಪ್ಪ ಮಗು ಬಹಳ ಚಿಂತನಪೂರ್ಣವಾದಂತಹ ಮಾತುಗಳನ್ನು ಹೇಳಿದ್ದೀರಿ. ವಂಶೋದ್ಧಾರಕ್ಕಾಗಿ ಸಂತತಿಯನ್ನು ಬೆಳಗುವುದಕ್ಕಾಗಿ ವಿವಾಹ ಆಗಬೇಕು. ಒಂದು ದೃಷ್ಟಿಯಿಂದ ನೋಡಿದ್ರೆ ಅದಕ್ಕೂ ನಾನು ವಿವಾಹ ಆಗಬೇಕಾದದ್ದಿಲ್ಲ. ಯಾಕಂದ್ರೆ ನಾನೊಬ್ಬನೇ ಮಗನಲ್ಲ ನಿಮಗೆ. ಉಳಿದ ಮಕ್ಕಳಿಂದಲೂ ನಿಮ್ಮ ಸಂತತಿ ಬೆಳೆಯುವುದಕ್ಕೆ ಸಾಧ್ಯ ಇದೆ. ಆದರೆ ಒಂದು ಶಬ್ದ ಹೇಳಿದ್ರಿ, ಒಳ್ಳೆಯ ಸಂತತಿ. ಹಾಗಾದ್ರೆ ಬೇರೆಯವರಿಂದ ಕೆಟ್ಟ ಸಂತತಿ ಬೆಳೀತದ ಅನ್ನೋದು ಪ್ರಶ್ನೆ ಅಲ್ಲ, ನಾನು ಅದನ್ನು ವಿಮರ್ಶೆ ಮಾಡುವುದಿಲ್ಲ. ಆದರೆ
ನನ್ನಿಂದ ಈ ಯಾದವ ಕುಲದ ಸತ್ಸಂತತಿ ಮುಂದುವರಿಯಬೇಕು ಎನ್ನುವ ಸೂಚನೆ ಇದೆಯಲ್ಲ, ಅದು ಸ್ವೀಕರಿಸಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಹಾಗಾಗಿ ನೀವು ಹೇಳುವ ಮಾತಿಗೆ ಬದ್ಧರಾಗಿ ನಾನು ವಿವಾಹ ಆದೆ ಅಂತಾದರೆ ನಿಮ್ಮ ಋಣ ತೀರ್ತದೆ ಅಂತ ಹೇಳ್ತಕ್ಕಂಥ ಒಂದು ಭಾವ ಇದೆಯಲ್ಲ, ಅದಕ್ಕೆ ಬದ್ಧನಾಗಿ ನನಗೆ ಆಸಕ್ತಿ ಇದೆಯೋ ಇಲ್ಲವೋ ಪ್ರಶ್ನೆ ಇಲ್ಲ. ಆದರೆ ಮುಂದೆ ಬರತಕ್ಕಂಥ ಕರ್ಮಾನುಸಾರವಾಗಿ ಬರತಕ್ಕಂಥ ಸಂಸಾರದಲ್ಲಿ ಎಲ್ಲವನ್ನು ಹೊಂದಿಸಿಕೊಂಡು ಹೋಗಬಲ್ಲೆ ಅಂತಕ್ಕಂಥ ವಿಶ್ವಾಸ ನನಗೂ ಇದೆ, ನಿಮಗೂ ಇದೆ. ಆ ಕಾರಣಕ್ಕಾಗಿ ನಿಮ್ಮ ವಿಶ್ವಾಸವನ್ನು ಉಳಿಸುವುದಕ್ಕಾಗಿ, ನಿಮ್ಮ ಋಣವನ್ನ ತೀರಿಸುವುದಕ್ಕಾಗಿ, ಮತ್ತು ಯಾವುದು ಮುಂದೆ ಸತ್ಕಾರ್ಯ ಆಗಬೇಕು ಅದಕ್ಕೆ ಒಂದು ರೀತಿಯಲ್ಲಿ ನಾನೂ ಕೂಡ ನೆಪವಾಗಬೇಕು ಎನ್ನುವ ಕಾರಣಕ್ಕಾಗಿ ಅಪ್ಪ ಹೆಚ್ಚು ಮಾತಿಲ್ಲ, ಒಪ್ಪಿಕೊಂಡೆ. ಮಗು ಒಳ್ಳೆಯದಾಯ್ತು ನೋಡು. ಸಮ್ಮತಿಯೋ ಅಂತ ಕೇಳಿದ ಕಾಲಕ್ಕೆ ನಿನ್ನ ಮನಸ್ಸಿನ ಒಳಗಿದ್ದಂತಹ ಇಂಗಿತವನ್ನು ನೀನು ಆಡಿದೆ. ಈಗ ಅದನ್ನು ಒಳಗಿರಿಸಿಕೊಂಡೇ ನೀನು ಸಮ್ಮತಿ, ಅಪ್ಪಯ್ಯ ಹೇಳಿದ್ದಾರೆ ಅವರಿಗೆ ಬೇಸರ ಆಗಕೂಡದು ಅಂತ ಒಳಗಿನಿಂದಲೇ ನೀನು ಹೇಳಿದ್ದಿದ್ರೆ ಪ್ರಾಯಶಃ ಈ ಮದುವೆಗೆ ನನ್ನ ಸಂಭ್ರಮವು ಇಷ್ಟು ಇರ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ನಿನ್ನದ್ದಾದಂತಹ ಆಂತರ್ಯ ಏನು ಅದನ್ನು ಪೂರ್ಣವಾಗಿ ತಿಳಿಯುವಂತಹ ಪ್ರಮೇಯಕ್ಕೆ ನಾನು ಹೋಗ್ಲಿಲ್ಲ ಅಂತ ಆಗ್ತಾ ಇತ್ತು. ಹೌದು, ಒಳ್ಳೆಯದಯ್ಯ. ಋಣಾಪಕರ್ಷಣ, ಋಣದಿಂದ ನಾವು ಮೋಚನ ಹೊಂದುವುದು. ಹೌದು, ಒಂದರ್ಥದಲ್ಲಿ ಮುಕ್ತಿ ಹೇಳುವುದು ಮೋಚನೆ ಅಲ್ವಾ? ಹೌದು ಹೌದು. ಮೋಕ್ಷ ಹೇಳುವುದು ಬಿಡುಗಡೆ. ಋಣದಿಂದ ಬಿಡುಗಡೆಯಾಗಿ ಹೊಂದಿಕೊಂಡು ಹೋಗುವುದು ಯಾವುದನ್ನು? ಈ ಸಂಸಾರ ಬಂಧದಿಂದ ಬಿಡಿಸಿದ್ರೆ ಮತ್ತೆ ಸಿಗಬೇಕಾದಂತಹ ಜ್ಞಾನವೋ ಆತ್ಮಕಲ್ಯ ಅದೆಲ್ಲ ಹೊಂದಿಸಿಕೊಂಡು ಬರುವುದಕ್ಕೆ ಹೋಗುವುದು. ಹೌದು, ಬಿಡಿಸಿಕೊಳ್ಳುವುದಕ್ಕೆ ದಾರಿ ಹಿಡಿದುಕೊಳ್ಳುವುದೇ ಅಂತ ಹೇಳಿದ್ದು ನಾನು. ವಿವಾಹ ಅಂದ್ರೆ ಅದಲ್ವೋ, ಹಿಡಿದುಕೊಳ್ಳುವುದು. ಪಾಣಿಗ್ರಹಣ ಅಂತ ಹೇಳುವುದು ನಾನು. ಹಿಡಿದುಕೊಂಡದ್ರಿಂದ ಮತ್ತೆ ಬಿಡಿಸುವುದಕ್ಕೆ ಬೇಕಾದಷ್ಟು ಒದಗುತ್ತದೆ ಹೇಳುವಂತಹ ಭರವಸೆ ನಿನಗೆ ಉಂಟು ಅಂತ ಆದ್ರೆ ಮಗು ವಿವಾಹಕ್ಕೆ ಬೇಕಾದಂತಹ ಸಿದ್ಧತೆಯನ್ನೆಲ್ಲ ನಿನ್ನ ಅಣ್ಣನಾದಂತಹ ಪರಾಶಯ ಮಾಡ್ತೇನೆ ಅಂತ ಹೇಳಿದ್ದಾನೆ. ಹೌದಾ? ಹೌದೌದು. ಉಗ್ರಸೇನನ ಮಗಳಾದಂತಹ ರಾಜಮತಿಯ ಜೊತೆಗೆ ನಿನ್ನ ವಿವಾಹವನ್ನು ನಿಶ್ಚಯಿಸಲಾಗಿದೆ. ಆದ್ರಿಂದ ವಿವಾಹ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು ಹೇಳುವಂತಹ ರಾಜಾಜ್ಞೆಯನ್ನು ನಮ್ಮ ರಾಜ್ಯದಲ್ಲಿ ಪಸರಿಸುವುದರ ಮೂಲಕ ವಿವಾಹಕ್ಕೆ ಬರದ ಸಿದ್ಧತೆಯನ್ನು ಮಾಡೋಣ. ಅಂತೂ ನನಗೆ ಬೇರೇನು ಕೆಲಸ ಕೊಡ್ಲಿಲ್ಲ ನೀವು, ಮದುವೆ ಆಗುದೊಂದು ಬಿಟ್ರೆ. ಅಲ್ಲ ನೀನು ನಿನಗೆ ಒಂದು ಸಣ್ಣ ಕೆಲಸ ಕೊಟ್ರೆ ಆ ಒಪ್ಪಿಸುವ ದೊಡ್ಡ ಕೆಲಸ ನಮಗೆ ಹಿಂದೆ ಕೊಡ್ತೀನಿ. ಈಗ ನಿನ್ನನ್ನು ಒಪ್ಪಿಸುವುದಕ್ಕೆ ಎಷ್ಟು ದೊಡ್ಡ ಕೆಲಸ ಆಯ್ತು ಗೊತ್ತುಂಟ ನನಗೆ. ಆದ್ರಿಂದ ಕೆಲಸದೇ ಸಂಸಾರವೇ. ಓಕೆ, ಆಗಲಿ ಆಗಲಿ ಆಗಲಿ. ಯಾವುದು ಆಗಬೇಕೆಂದು ನಾನು ನಿರ್ಧಾರ ಮಾಡಿದ್ದೇನು ಅದು ಆಗಿಯೇ ತೀರಬೇಕು. ಇದು ಪರಾಶಯನ ನಿರ್ಧಾರ, ಇದು ಪರಾಶಯನ ಕಾರ್ಯವೈಖರಿ. ಏನು ಗುರಿಯನ್ನು ನಾನು ಇಟ್ಟಿದ್ದೇನೋ ಅದು ಸಾಧ್ಯವಾಗಲೇಬೇಕು. ಹೌದು, ನೇಮಿನಾಥನಿಗೆ ಮದುವೆ ಆಗಬೇಕು, ನೇಮಿನಾಥನಿಗೆ ಮದುವೆ ಆಗಬಾರದು, ಎರಡು ಉಂಟು. ಮದುವೆ ಆಗುವುದಕ್ಕೆ ಅವನು ಹೊರಡಬೇಕು, ಮದುವೆ ಆಗಬಾರದು. ಇದು ಎಲ್ಲರಲ್ಲಿ ಹೇಳುವಂತ ವಿಚಾರ ಅಲ್ಲ. ಅದನ್ನ ಹೇಗೆ ಕಾರ್ಯಗತಗೊಳಿಸಬೇಕು ಮಂತ್ರಾಲೋಚನೆ ಎಲ್ಲ ಮಾಡಿ ಆಗಿದೆ. ಅದಕ್ಕೆ ಬೇಕಾದಂತ ವ್ಯಕ್ತಿಯೊಬ್ಬನನ್ನ ಬರ್ಲಿಕ್ಕೆ ಹೇಳಿದ್ದೇನೆ. ಕಾಣ್ತಾನ? ಬಂದೆ, ನಮಸ್ಕರಿಸಿದೆ. ಎದ್ದೇಳು ಮಾರಾಯ. ಅಯ್ಯ, ಹಾ, ಪರಾಶರ ದೇವರು. ಹಾ, ನಮಸ್ಕರಿಸಿದ್ದೇನೆ. ವೇಷ ಬದಲಾಯಿಸಿಕೊಂಡು ಬಂದ ಹಾಗೆ ಉಂಟು. ವೇಷ ಸ್ವಲ್ಪ ಬದಲಾಯಿಸಬೇಕಾಗ್ತದೆ. ಹಾ, ಯಾವ ಕಾರ್ಯಕ್ಕೆ ಹೋಗುವಾಗ ಯಾವ ವೇಷ ಅದು ನಾವು ಧರಿಸಿಕೊಂಡು ಬರುವವರು. ಮತ್ತೆ ಜನ ಕಡಿಮೆ ಉಂಟು, ಹಾಗಾಗಿ ಬೇರೆ ಬೇರೆ ವೇಷದಲ್ಲಿ ಬರಬೇಕಾಗ್ತದೆ ಕೆಲವು ಸಲ, ಕೆಲವೊಮ್ಮೆ ಹಾಗೆ. ಈಗ ಗೊತ್ತಾಗ್ಲಿಲ್ಲ ವಿಷಯ ಎಂತದ್ದು ಅಂತೇಳಿ. ಈಗ ವಿಷಯ ಕರೆದಂತ ವಿಷಯ ನಿನಗೆ ಗೊತ್ತಾಗಬೇಕು. ಘನವಾದಂತ ವಿಷಯ, ಗುಟ್ಟಿನಲ್ಲಿ ಹೇಳುವಂತ ವಿಷಯ. ಗುಟ್ಟನ್ನು ದೊಡ್ಡದಾಗಿ ಹೇಳಿದ್ರೆ ಸಾಕು, ನನಗೆ ಕೇಳ್ತದೆ. ನೀನೊಬ್ಬ ಗೋಪಾಲಕ, ಹೌದು. ನೀನೊಬ್ಬ ಕಟುಕನೂ ಹೌದು. ಎರಡು ವೇಷ ಒಟ್ಟಿಗೆ ಮಾಡಬೇಕು.
ಎರಡು ವೇಷ ಒಟ್ಟಿಗೆ ಮಾಡುವ ಕಾರಣದಿಂದಾಗಿ ಹಾ ಅಂಥದ್ದೇ ಕೆಲಸ ನಿನಗೆ ಕೊಡಬೇಕು ಅಂತೇಳಿ ನಾನು ಬರ್ಲಿಕ್ಕೆ ಹೇಳಿದ್ದು. ಓಹೋ ಎರಡೂ ಕೆಲಸ ಒಟ್ಟಿಗೆ ಆಗಬೇಕು. ಎರಡೂ ಕೆಲಸ ಒಟ್ಟಿಗೆ ಆಗಬೇಕು. ಹಾ ಹಾಗಿದ್ರೆ ಮೀಸೆ ದೊಡ್ಡದು ಬೇಕು, ಹಾ ಕೈಯಲ್ಲಿ ಬೆತ್ತಬೇಕು, ಗೋಪಾಲಕ್ಕಾಗ್ಲಿಕ್ಕೆ. ಹೌದು. ಕಟುಕನಾಗ್ಲಿಕ್ಕೆ ಮೀಸೆ ದೊಡ್ಡದು, ಹಾ ಕಣ್ಣು ಕೆಂಪಗಾಗಬೇಕು. ಹಾ ಹಾ ವೇಷದೆಲ್ಲ ಸರಿ ಗೊತ್ತುಂಟು ನಿನಗೆ. ವೇಷ ನಾನು ಇವತ್ತು ಮಾಡುವುದಾ? ಹಾ ಮಾಡ್ಲಿಕ್ಕೆ ಆರಂಭ ಮಾಡಿ ಎಷ್ಟು ಸಮಯ ಆಯ್ತು? ಓಹೋ, ದೊಡ್ಡ ಬುದ್ಧಿಗಳು ಉದ್ಯೋಗ ಕೊಟ್ಟಲ್ಲಿಗೆ ನಾನು ವೇಷ ಮಾಡ್ಲಿಕ್ಕೆ ಆರಂಭಿಸಿದೆ. ವೇಷ ಮಾಡಿದ್ದು ದ್ವಂದ್ವ ವೇಷ ಮಾಡಿ ಗೊತ್ತುಂಟಾ? ಯಾವುದು ದ್ವಂದ್ವ? ವೇಷದಲ್ಲಿ ದ್ವಂದ್ವ ಆಗುದಿಲ್ಲ. ಅಲ್ಲ, ಈಗ ಹೇಳಿದಲ್ಲ ಗೋಪಾಲಕ ಮತ್ತೆ ಎರಡು ಕೂಡ ಒಟ್ಟಿಗೆ ಮಾಡ್ಬೋದಾ? ಮಾಡಬಹುದು, ಹಾ ಆದರೆ ಖರ್ಚು ಸ್ವಲ್ಪ ಹೆಚ್ಚಾಗ್ತದೆ. ಹಾ ವೇಷಕ್ಕೆ ಸರಿಯಾಗಿ ಸಂಭಾವನೆ, ಸಂಭಾವನೆಗೆ ಸರಿಯಾಗಿ ವೇಷ. ನಮ್ಮದು ಹಾ 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 ಹೆಚ್ಚು ಕೊಟ್ಟರೆ ದೊಡ್ಡ ವೇಷ, ಈಗ ಕಾರ್ಯಕ್ರಮ ಎರಡಾದ್ರೆ ಸಣ್ಣ ವೇಷ. ಕಾರ್ಯಕ್ರಮ ಎರಡಾದ್ರೆ ಹೆಚ್ಚು ಕೊಡ್ಬೇಕು. ಕಾರ್ಯಕ್ರಮ ಹೆಚ್ಚಾದಷ್ಟು ಸ್ವಲ್ಪ ಸ್ವಲ್ಪ ಕಡಿಮೆ ಕೊಟ್ಟರು ಸಾಕಾಗ್ತದೆ. ಒಟ್ಟಿಗೆ ಆಗುವಾಗ ಗಂಟು ದೊಡ್ಡದಾಗಬೇಕು. ಅಯ್ಯ, ಎಷ್ಟು ದೊಡ್ಡ ಗಂಟಾದರೂ ಕೊಡುವಂತಹ ನಿರ್ಧಾರವನ್ನ ಮಾಡಿದ್ದೇನೆ. ಕೆಲಸ ಆಗಬೇಕು. ಹಾಗಿದ್ರೆ ಇದು ಗಹನವಾದ ಕೆಲಸ ಅಂತೇಳಿ ಆಯ್ತು. ದಾರಿಯಲ್ಲಿ ಹೋಗುವಾಗ ಹೇಳ್ತಾ ಹೋಗ್ತೇನೆ, ನೋಡು ಮದುವೆ ದಿಬ್ಬಣ ಬರ್ತದಲ್ವಾ, ಶಬ್ದ ಕೇಳ್ತಾ ಉಂಟಾ? ವಾದ್ಯ ಕೇಳಿಸ್ತಾ ಉಂಟು. ನೋಡು, ಆಗ್ಲೇ ಬಂದಿದ್ದ ತಂಡದವರೆಲ್ಲ ಮದುಮಗ ಎಲ್ಲ ಆಗ್ಲೇ ಬಂದಿದ್ದಾರೆ, ಅಲ್ಲಿ ಬರ್ತಾ ಇದ್ದಾರೆ, ಅಲ್ಲಿ ಕೋಣೆಯಲ್ಲಿ ಕೂತಿದ್ದಾರೆ. ಈಗ ಮತ್ತೆ ಬರ್ಲಿಕ್ಕಿದ್ದಾರೆ ಅವರು. ಅವರು ಬರುವಾಗ ಈ ಕೆಲಸ ಆಗಬೇಕು. ಆಗ್ತದ ನಿನ್ನತ್ರ? ಆಗ್ಬಹುದಾ? ಆದೀತು. ಮಾಡ್ತೀಯಾ? ಆದ್ರೆ ಕೊಡುವುದು ಎಷ್ಟು ಬೇಕು ಅಷ್ಟು ಕೊಡ್ತೇವೆ ನಾವು. ಈಗ ಸ್ವಲ್ಪ ಬೇಕು, ವಿಷಯ ಮಾತ್ರ ಗುಟ್ಟಲ್ಲಿ ಇರಬೇಕು. ಈಗ ಸ್ವಲ್ಪ ಬೇಕು, ಈಗ ಸ್ವಲ್ಪ ಬೇಕು. ಬೇಕಾದನ್ನು ತರಬೇಕೋ ಬೇಡ? ಹಾಗೆ ನನ್ನದೆಲ್ಲ ಮುಗಿದು ಹೋಗಿದೆ ನಿನ್ನೆಯದ್ದು. ಪರಿಕರಗಳನ್ನೆಲ್ಲ ಜೋಡಿಸ್ಲಿಕ್ಕೆ ಹೌದು. ವಿಷಯ ಗುಟ್ಟು ಆಗ್ತದೆ, ಹೇಳುದಿಲ್ಲ. ಹಾಗಿದ್ರೆ ಹೇಳಿದಂತ ಕೆಲಸವನ್ನ ಪೂರ್ತಿಗೊಳಿಸು, ನಡೆಯೋಣ ಆ ಕಡೆಗೆ. ಮರುದಿನ ದಿನ ಮಣಿಯುದಯದಿ ಮಂಗಲತರ ಮೇಘದಳು ಮುದದೆ ಬರಲನ್ನು ಜಾಗ್ರಜರಲ್ಲಿ ಕಂಡರು ಪಶು ತುರುಗಳ ಪೀಡನೆಯ ಆಹಾ, ಏನಿದು ಆಶ್ಚರ್ಯ! ಪರಾಶಯನ ಜೊತೆ ಸೇರಿಕೊಂಡು ಈ ವಿವಾಹದ ಮೆರವಣಿಗೆಯಲ್ಲಿ ಸಾಗಿ ಬಂದ ಹೊತ್ತಿನಲ್ಲಿ ಗೋವುಗಳು ವಿಚಿತ್ರವಾಗಿದೆ. ಅನೇಕ ಗೋವುಗಳು ರೋಧಿಸುತ್ತಿರುವುದನ್ನು ಕಾಣ್ತಾ ಇದ್ದೇನೆ. ಮೈ ಮೇಲೆ ಹೊಡೆದಿರತಕ್ಕಂತಹ ಆ ಕೋಲಿನ ಬೆತ್ತದ ಗುರುತುಗಳು ಕಾಣಿಸ್ತಾ ಇವೆ. ಹೊಟ್ಟೆಯಲ್ಲಿ ಏನೂ ಇಲ್ಲದೆ ಇರತಕ್ಕಂತಹ ಸ್ಥಿತಿಯನ್ನು ಗಮನಿಸ್ತಾ ಇದ್ದೇನೆ. ನೂರಾರು ಸಾವಿರಾರು ಗೋವುಗಳು ಅದು ಇಲ್ಲಿಯೇ ನಮ್ಮ ಅರಮನೆಯ ಪಕ್ಕದಲ್ಲಿ ಇವೆ ಅಂತ ಹೇಳಿದಾಗ ಇದರ ಉದ್ದೇಶವೇನು? ಇವುಗಳನ್ನು ಹೀಗೆ ಯಾಕೆ ಬಳಲಿಸ್ತಾ ಇದ್ದಾರೆ? ಅವುಗಳ ಬಳಲಿಕೆ, ಅವುಗಳ ನೋವು ನೋಡಿದ್ರೆ ಸಂಕಟವಾಗ್ತಾ ಇದೆ. ಅದನ್ನ ನಡೆಸುವವನೊಬ್ಬನಿದ್ದಾನಲ್ಲ, ಎಲವ ಮನುಜನ ಯಾಕೆ ಪಶುಗಳ ಬಳಲಿಸುವೆ, ಯಾಕೆ ಪಶುಗಳ ಬಳಲಿಸುವೆ, ಬಿಗಿದು ಪಡೆಯುತ್ತ ಯಾಕೆ ಪಶುಗಳ ಬಳಲಿಸುವೆ, ಮಲಿನತೆಯ ತೋರುವೆಯ ನಿಲ್ಲಿಸಂದುಲಿದ ನೇಮಿ ಒರೆದ ನೇಮಿ ಎಲ್ಲವೋ ಮೂರ್ಖ ಅಂತ ನಾನು ನಿನ್ನನ್ನು ಕರೆಯಬಹುದಾಗಿತ್ತು. ಯಾರಿಗೆ ಅಂತೇಳಿ ನಾನು ನೋಡುದು ಆ ಕಡೆ ಈ ಕಡೆ. ಆದರೆ ಆ ರೀತಿಯಲ್ಲಿ ಒಬ್ಬ ಮನುಷ್ಯನನ್ನು ಕರೆಯುವಂತಹ ಸಂಸ್ಕಾರ ನಮ್ಮದಲ್ಲ. ಹಾಗೆ ಕರೀಬೇಕಾದ್ರೆ ಅದರ ಮಟ್ಟವು ಕೆಳಮಟ್ಟದಲ್ಲಿ ಇರಬೇಕಾಗ್ತದೆ. ನಾನು ಹಾಗೆ ತಿಳ್ಕೊಳ್ಳುವುದೇ ಇಲ್ಲ. ಹಾಗಾಗಿ ಅಯ್ಯ, ನೀನೊಬ್ಬನೇ ಈ ಗೋವುಗಳನ್ನೆಲ್ಲ ಇಲ್ಲಿ ಬಂಧಿಸಿಟ್ಟಿದ್ದೀಯ. ಅವುಗಳಿಗೆ ಸರಿಯಾಗಿರತಕ್ಕಂಥ ಆಹಾರವನ್ನು ಕೊಟ್ಟಿಲ್ಲ ಎಂಬುದನ್ನು ಅವುಗಳ ಹೊಟ್ಟೆಯ ಭಾಗವನ್ನು ನೋಡಿದರೆ ಅರ್ಥವಾಗ್ತದೆ.
ಜೊತೆಗೆ ಸಾಕಷ್ಟು ದಂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಿ ಎನ್ನುವುದು ಅವುಗಳ ದೇಹದಲ್ಲಿ ಇರತಕ್ಕಂಥ ಗುರುತಿನಿಂದ ಗಮನಿಸಿದ್ದೇನೆ. ಹೇಳಿದಾಗೆ ಕೇಳುವುದಿಲ್ಲ, ನಾನು ಕರೆದಾಗ ಬರ್ಲಿಕ್ಕೆ ಆಗುದಿಲ್ಲ ಅವುಗಳಿಗೆ. ನಿನಗೆ ಕೇಳಿಸಿಕೊಳ್ಳುವುದಕ್ಕೆ ಅಥವಾ ಅವುಗಳಿಗೆ ಬುದ್ಧಿ ಕಲಿಸುವುದಕ್ಕೆ ಆಗುವಷ್ಟು ಮಾತ್ರ ಪ್ರಾಣಿಗಳನ್ನು ಇಟ್ಟುಕೊಳ್ಬೇಕಾಗಿತ್ತು. ಅಸಾಮಾನ್ಯವಾಗಿರ್ತಕ್ಕಂಥ ಅಸಂಖ್ಯಾತ ಪ್ರಾಣಿಗಳು ಆಗ್ತದೆ. ಬೇಗ ಬೇಗ ಹೆಜ್ಜೆ ಹಾಕಿ ಅಂತ ಹೇಳಿದ್ರೆ ಮೆಲ್ಲಗೆ ಬರ್ತಾ ಉಂಟು. ಅಯ್ಯ, ದಾರಿದ್ರ ಸಂತಾನ. ನಾನಿಲ್ಲಿ ಪ್ರಶ್ನೆ ಮಾಡುವುದು, ಇವುಗಳನ್ನ ಇಲ್ಲಿ ಕರೆತಂದ ಉದ್ದೇಶ ಏನು? ಇಲ್ಲಿ ಅವುಗಳನ್ನ ಬಳಲಿಸುತ್ತಿರುವುದಾದರೂ ಯಾಕೆ? ಮತ್ತು ಈ ರೀತಿಯ ಒಂದು ಹಿಂಸೆಯನ್ನ ಕೊಟ್ಟು ಯಾಕೆ ಅಂದ್ರೆ ನಾ ಜೈನ ಧರ್ಮವನ್ನ ಎತ್ತಿಡಿದಿರ್ತಕ್ಕಂತಹ ಪ್ರದೇಶ ಈ ದ್ವಾರಾವತಿ. ಜೈನ ತತ್ವಗಳನ್ನ ಅನುಸರಿಸುತ್ತಿರ್ತಕ್ಕಂತಹ ವ್ಯಕ್ತಿಗಳಿಂದಲೇ ನಡೆಸಲ್ಪಡುತ್ತಿರುವಂತಹ ಈ ಸಾಮ್ರಾಜ್ಯ, ಇಂತಹ ಸಾಮ್ರಾಜ್ಯದಲ್ಲಿ ಈ ಹಿಂಸೆ ನಡೆಯುತ್ತದೆ ಅಂತಾದ್ರೆ ಆ ಆಳುವವರ ಅಹಿಂಸೆಯ ಸಿದ್ಧಾಂತಕ್ಕೆ ಬೆಲೆ ಇಲ್ಲ ಅಂತ ಆಗೋದಿಲ್ವಾ? ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೇನೆ, ಯಾವ ಕಾರಣಕ್ಕಾಗಿ ಕೂಡಿ ಹಾಕಿದ್ದೀಯಾ? ಯಾವ ಕಾರಣಕ್ಕಾಗಿ ಬಡೀತಾ ಇದ್ದೀಯಾ? ಯಾವ ಕಾರಣಕ್ಕೆ ಅವುಗಳಿಗೆ ಹೊಟ್ಟೆಗೆ ಹಾಕದೆ ಈ ರೀತಿಯ ವೇದನೆಯನ್ನು ಉಂಟು ಮಾಡ್ತಾ ಇದ್ದೀಯಾ? ಹೇಳು. ಏನೋ ಸಣ್ಣ ಸಣ್ಣಕ್ಕೆ ಹೇಳುವುದು, ಏನು ಉದ್ದೋದ್ದಕ್ಕೆ ಹೇಳಲಿಕ್ಕಿಲ್ಲ. ಬೇಡ, ನೀನು ಕೇಳಿದ್ದಕ್ಕೆ ಹೇಳುವುದು. ಏನಂತ ನೋಡುವಾಗ ಹೇಳುವ ಅಂತೇಳಿ ಆಯ್ತು. ಚಂದ ಇದ್ದಿ, ಸ್ವಲ್ಪ ಮಾತಾಡುವ ಅಂತೇಳಿ. ಮದುಮಗನ ಹೇಗೆ ಕೇಳಿದ್ದು? ಹೌದು. ಹೌದಾ? ಮದುಮಕ್ಕಳ ಹತ್ರ ಯಾವುದನ್ನು ಮುಚ್ಚಿಡಬಾರದು ಅಂತೇಳಿ ಉಂಟು. ಹೌದಾ? ಯಾಕಂತ ಹೇಳಿದ್ರೆ ಸಂತೋಷದಲ್ಲಿ ಮದುವೆ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಮುಚ್ಚಿಡುವುದಿಲ್ಲ. ವಿಷಯ ಉಂಟಯ್ಯ, ವಿಷಯ ಉಂಟು. ಏನು ವಿಷಯ? ಜಿಯ ಕೇಳಿವು ಬಾಳುವ ಆಸೆಯಿಲ್ಲದ ಮೃಗವು ಈಗಲೇ ತಗೆ ಜಲವೋ ಬೀಯಗರ ತಿಥಿಗಳೆಲ್ಲರ ತುಷ್ಟಿಗೆ ಬೀಯಗರ ಅತಿಥಿಗಳೆಲ್ಲರ ತುಷ್ಟಿಗೆ ಕಾಯುವು ಕಾಲವನು. ಅಯ್ಯ, ಕೆಲವುದರ ಮೂಲ ಹುಡುಕಿಕೊಂಡು ಹೋಗಲೇಬಾರದು. ಕೆಲವು ಕಡೆ ಹರಿವೆ ಬೆಳೆಯುತ್ತಾರೆ. ಮರುದಿವಸ ಬ್ರಾಹ್ಮಣನ ಮನೆ ಅಡುಗೆ ಕೋಣೆಗೆ ಸೇರ್ತದೆ. ಬೆಳೆಸುವುದು ಎಲ್ಲಿ ಗೊತ್ತುಂಟ? ಕೊಳಚೆಯ ಬದಿಯಲ್ಲೇ ಬೆಳೆಸುವುದು. ಬ್ರಾಹ್ಮಣ ಬಂದು ಅದರ ಮೂಲವನ್ನು ಹುಡುಕಿಕೊಂಡು ಹೋದರೆ ಅವ ಖಂಡಿತವಾಗಿಯೂ ಹರಿವೆ ಪದಾರ್ಥವನ್ನೇ ಮನೆಯಲ್ಲಿ ಮಾಡ್ಲಿಕ್ಕೆ, ಅದಕ್ಕೆ ಮನೆಯಲ್ಲೇ ಬೆಳಿಬೇಕು ಅಂತ ಹೇಳುದು. ಮನೆಯಲ್ಲೇ ಬೆಳೆದ್ರೆ ಒಳ್ಳೇದು. ಬೆಳೆಯುವುದಿಲ್ಲಲ್ಲ ಸೋಮಾರಿಗಳೆಲ್ಲರೂ. ಹಾಗೆ ಇವುಗಳು ಕೂಡ. ಓ ಈ ಹಸು ನೋಡು, ಅದು ಮೊನ್ನೆ ಸಾಯ್ಲಿಕ್ಕೆ ಹಗ್ಗ ತಗೊಂಡು ಸಾಯ್ಲಿಕ್ಕೆ ಹೊರಟದ್ದು. ನಿನಗೆ ಹೇಳಿತಾ? ಮತ್ತೆ ಮೇಲಿಂದ ಕೆಳಗೆ ಹಗ್ಗ ಹಿಡಿದಿತ್ತು, ಅದರ ಕುತ್ತಿಗೆಗೆ ಸಿಕ್ಕಾಕೊಂಡಿತ್ತದು. ಹಾಗೆ ನಾನು ಹೇಳಿಸಿದೆ, ಹಗ್ಗ ತಗೊಂಡು ಸಾಯ್ಲಿಕ್ಕೆ ಹೊರಟಂತಹ ಹಸು ಇದು, ಆದ್ದರಿಂದ ಇದು ಬದುಕಲಿಕ್ಕೆ ಯೋಗ್ಯವಲ್ಲದ್ದು, ವಿಚಿತ್ರವಾಗಿದೆ, ಸಾಕುದೇ ವ್ಯರ್ಥ ಅಂತ ನಾನು ಹಿಡ್ಕೊಂಡು ಬಂದೆ. ದುಡ್ಡು ಕೊಟ್ಟು ಹೌದು, ಸ್ವಲ್ಪ ಕೊಟ್ಟಿದ್ದೇನೆ. ಕತೆ ಕಟ್ಟುವುದಕ್ಕೆ ಚೆನ್ನಾಗಿದೆಯಾ? ಚ ಅಂತ ಕೆಟ್ಟದ್ದು ಮಾಡ್ಲಿಕ್ಕಿಲ್ಲ. ಓ ಆ ಹಸು ನೋಡು, ಬಾವಿಯ ಬಳಿಯಲ್ಲಿ ನಿಂತಿತ್ತು ಹಾರ್ಲಿಕ್ಕೆ. ಜೀವನದಲ್ಲಿ ಜಿಗುಪ್ಸೆ ಇದ್ದಿರಬೇಕು. ಬಳಕೆ ಮಾಡಿ 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 ಅದರ ಯಜಮಾನ ಎಲ್ಲಿಯಾದ್ರೂ ಹೋಗಿ ಸಾಯ್ಲಿ ಅಂತೇಳಿ ಬಿಟ್ಟದ್ದು. ಸ್ವಲ್ಪ ರೊಕ್ಕ ಕೊಟ್ಟು ಹಿಡ್ಕೊಂಡು ಬಂದದ್ದು. ಹೀಗೆ ಒಂದೊಂದು ಸಾಯ್ಲಿಕ್ಕೆ ಬಿದ್ದಂತಹ ಹಸುಗಳು ಇವುಗಳು. ಅಲ್ಲ, ಈಗ ಸಮಯ ಇದ್ದಿದ್ರೆ ಇಷ್ಟು ಸಾವಿರಾರು ಹಸುಗಳ ಒಂದೊಂದು ಕಥೆಯನ್ನು ಕೇಳಬಹುದಾಗಿತ್ತು ನಿನ್ನ ಹತ್ರ. ಸಮಯ ನನಗೂ ಇಲ್ಲ, ಇಲ್ಲ, ಅವಸರ ಉಂಟು. ಬಡದದ್ದು ಯಾಕೆ? ಹೇಗೂ ಇದು ಸ್ವಲ್ಪ ನೋವು, ಇನ್ನು ಸ್ವಲ್ಪ ಹೆಚ್ಚು ನೋವಾಗ್ಲಿಕ್ಕುಂಟು. ಏನದು? ಕ್ಷಣ ಮಾತ್ರದಲ್ಲಿ ನನ್ನ ಖಡ್ಗಕ್ಕೆ ಇದು ದಿನೇಶ್ವರ ಆಗ್ಲಿಲ್ಲ. ಉಂಟು, ಬೀಗರು ಬರ್ತಾರಂತೆ, ದಿಬ್ಬಣ ಉಂಟಂತೆ, ಮದುವೆ ಉಂಟಂತೆ, ನಾನಾ ವರ್ಗದ ಭೋಜ್ಯ ದೇಶ ಎಲ್ಲ ತಿಂತಾರಂತೆ, ಮಿಶ್ರ ವರ್ಗದವರಿದ್ದಾರಂತೆ. ಒಂದು ಅಡುಗೆ ಮಾಡಬೇಕು ಅಂತೇಳಿ ನನ್ನ ಹತ್ರ ಹೇಳಿದ್ದು, ಮೂಲ ಗೊತ್ತಾಗಬಾರದು ಅಂತೇಳಿ ಬಡಕಲ್ ಅಂತಂದದ್ದು. ಸಾಯುವುದಕ್ಕೆ ನೀರು ಯಾಕೆಯ? ಅದಕ್ಕೆ ಹುಲ್ಲು ಯಾಕೆಯ? ಅದಕ್ಕೆ ಹುರುಳಿ ಯಾಕೆಯ? ಹೇಗೂ ಸಾಯ್ತದೆ. ನಷ್ಟ ಮಾಡಿಕೊಳ್ಬಾರ್ದು, ಜೀವನದಲ್ಲಿ ಲಾಭ ಆಗಬೇಕು. ನಾನೀಗ ತಂದೆ ಅಂತ ಇಟ್ಟುಕೊಂಡು, ಅದು ಅರ್ಧ ತಿಂದಾಯ್ತು ಅಂತ ಇಟ್ಟುಕೊಂಡು, ಅದನ್ನು ಆಚೆ ಬಿಸಾಡಲಿಕ್ಕೆ ಆಗೋದಿಲ್ಲ. ಹೊಟ್ಟೆಯಲ್ಲಿ ಅರ್ಧ ಜೀರ್ಣ ಆಯ್ತು, ಆಚೆ ಸೆಗಣಿಯೂ ಆಗುವುದಿಲ್ಲ, ವ್ಯರ್ಥವಾಗಿ ಹೋಗ್ತದೆ. ಅದಕ್ಕೆ ನೀರು ಕೊಡಲಿಲ್ಲ,
ಹುರುಳಿ ಹಾಕ್ಲಿಲ್ಲ, ಹುಲ್ಲು ಹಾಕ್ಲಿಲ್ಲ. ಸ್ವಲ್ಪ ಹೊತ್ತಿಗೆ ಒಗ್ಗರಣೆ ಹಾಕಿ ಜೈ. ಅಯ್ಯ ಮುಚ್ಚು ಬಾಯಿ. ಯಾಕೆ ಈ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟು ಹಾ ಅವುಗಳನ್ನ ಆಹಾರಕ್ಕಾಗಿ ಉಪಯೋಗಿಸತಕ್ಕಂತ ಉದ್ದೇಶದಿಂದಲೇ ಸೆರೆ ಹಾಕಿದ್ಯಾ ಅಂತ ಹೇಳ್ತಾ ಇದೆಯಲ್ಲ? ಹೇಳಿದ್ದಾರೆ ಇಲ್ಲಿ ಅವರು. ಯಾರ ವಿವಾಹಕ್ಕೆ? ಯಾರದ್ದೋ ಬರ್ತಾರಂತೆ ಮುಂಡಾಸು ಕಟ್ಟಿಕೊಂಡು. ನನ್ನ ವಿವಾಹದ ನೆಪದಲ್ಲಿ ಈ ಪ್ರಾಣಿಗಳ ಹಿಂಸೆ ಆಗ್ತಾ ಇದೆಯಾ? ಮದುಮಗ ನೀವೇ? ನೀನು ಪ್ರಾರಂಭದಲ್ಲಿ ಮದುಮಗನನ್ನೇ ನೋಡಿದ್ದಲ್ವಾ? ಅಲ್ಲ, ಮದುಮಗನ ಹಾಗೆ ಖಂಡಿತು ಅಂತಲೇ ಹೇಳಿದ್ದು. ಆ ಶಲ್ಯ ಹಳದಿ 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 ಹಳದಿ, ಬಿಳಿ 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 ಬಟ್ಟೆ, ಆ ಬಿಳಿ ಬಿಳಿ ತಲೆ. ಅಯ್ಯ ಹೆಚ್ಚು ಮಾತನಾಡಬೇಡ. ಏನೆಂದೆ ಮನುಜ ನೀನು ಇಂತಹ ಕಾರ್ಯ ಮಾನವರ್ಗೈವರೇನು? ಎನ್ನೊಳು ಸಟೆ ಸುದ್ದಿ ಈ ನನೆ ಬೇಳ್ವೆಯ, ಎನ್ನೊಳು ಸಟೆ ಸುದ್ದಿ ಈ ನನೆ ಬೇಳ್ವೆಯ. ನಿನ್ನ ನೋಯಿಪೆ ಈಗೆನು ದಾಯ, ನಿನ್ನ ನೋಯಿಪೆ ಈಗೆನು ಅಯ್ಯ ವಿಷಯ ಸ್ಪಷ್ಟವಾಗಿದೆ. ನನ್ನ ವಿವಾಹದ ಕಾರಣಕ್ಕಾಗಿ ಬರುವಂತಹ ವ್ಯಕ್ತಿಗಳ ಆಹಾರಕ್ಕಾಗಿ ಇದನ್ನು ಉಪಯೋಗಿಸಬೇಕು ಅಂತ ಸಂಕಲ್ಪ ಆಗಿದೆ ಅಂತ ಹೇಳ್ತಾ ಇದ್ದೀಯ. ಸೂಚಿಸುವವರು ಯಾರೋ ಇರಬಹುದು, ಸೂಚಿಸಿದವರು ಯಾರೋ ಇರಬಹುದು, ಆದರೆ ಇವುಗಳನ್ನ ನನ್ನ ವಿವಾಹಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ ಎನ್ನುವ ಯಾವ ಮಾತು ಹೇಳಿದೆಯೋ ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಾನು ಅಪೇಕ್ಷೆ ಪಟ್ಟರೆ ಮಾತ್ರ ಆ ಕಾರ್ಯ ನಡೆಯಬೇಕು, ಇಲ್ಲ ಇದರ ನಡೆಯುವ ಹಾಗಿಲ್ಲ. ಆದ್ರಿಂದ ಈಗಲೇ ಆದೇಶಿಸ್ತಾ ಇದ್ದೇನೆ, ಇವುಗಳನ್ನೆಲ್ಲ ಸೆರೆ ಬಿಟ್ಟು ಅವುಗಳನ್ನು ಸ್ವತಂತ್ರವಾಗಿ ಬಿಡು. ಸಾಧ್ಯ ಇದ್ದರೆ ಅವುಗಳಿಗೆ ಆಹಾರ, ನೀರು ಇತ್ಯಾದಿಗಳನ್ನ ಕೊಟ್ಟು ಅವುಗಳ ದುಃಖವನ್ನ ನಿವಾರಿಸತಕ್ಕಂಥ ಕಾರ್ಯವನ್ನ ಮಾಡು. ಇನ್ನೇನಾದ್ರೂ ಮತ್ತೆ ಈ ರೀತಿಯ ಕ್ರಿಯೆಗಾಗಿ ಅವುಗಳಲ್ಲಿ ಇಲ್ಲಿಂದ ನಡೆಸಿಕೊಂಡು ಹೋದೆ ಅಂತ ಆದ್ರೆ ನಿನ್ನ ಗತಿ ಚೆನ್ನಾಗಿರೋದಿಲ್ಲ. ನನ್ನ ತಲೆದಂಡ ಆದ್ರೆ ಮಾಡಬೇಕಾದನ್ನು ಮಾಡದೇ ಇದ್ರೆ ಹೇಳಿದವರು ಬಿಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನನಗೆ ನಷ್ಟ ಆಗ್ತದಲ್ಲ. ಬಿಟ್ಟು ಬಿಡುದೇ ಬಿಟ್ಟು ಬಿಡುದೇ ನಾನಿತ್ತು ನೀನು ಹೇಳಿದೆ. ಪರಾಶಯ ಹೀನ ಪಾಪದ ದೃಶ್ಯ ಕಂಡೆನು ಅಣ್ಣ. ಏತರ ಹೀನ ಪಾಪದ ದೃಶ್ಯ ಕಂಡೆನು ಅಣ್ಣ. ಇಂಥ ಕೃತ್ಯವು ಸಲ್ಲುವುದೇ ಶ್ರೀಜಿನ ಶರಣರ್ಗೆ. ಇಂಥ ಕೃತ್ಯವು ಸಲ್ಲುವುದೇ ಶ್ರೀ ಜಿನ ಶರಣರಿಗೆ ಅಣ್ಣ. ಓರ್ವನ ಸುಖಕ್ಕಾಗಿ ಸಾಸಿರ ವಧಯಾಕೆ ಅಣ್ಣ. ಓರ್ವನ ಸುಖಕ್ಕಾಗಿ ಸಾಸಿರ ವಧಯಾಕೆ ಇದ ಉರ್ವಿರಕ್ಷಕ ಶ್ರೀ ಜಿನವರ ಮೆಚ್ಚನು ಅಣ್ಣ. ಇದನು ಪೂರ್ವಿ ರಕ್ಷಕ ಶ್ರೀ ಜಿನವರ ಮೆಚ್ಚನು ಅಣ್ಣ. ಏತರ ಹೀನ ಪಾಪದ ದೃಶ್ಯ ಕಂಡನು ಅಣ್ಣ. ಅಣ್ಣ ಪರಾಶಯ, ವಿವಾಹದ ದಿಬ್ಬಣದೊಂದಿಗೆ ಹೊರಟಿರತಕ್ಕಂತಹವರು ನಾವು ಈ ದಾರಿ ಮಧ್ಯದಲ್ಲಿ ಈ ದೃಶ್ಯವನ್ನು ನೋಡಿದೆವು. ನಮ್ಮ ಮನಸ್ಥಿತಿಯೆಲ್ಲ ಹಾಳಾಗಿ ಹೋಯಿತು. ಅಯ್ಯ, ಜಿನಧರ್ಮವೇ ಶ್ರೇಷ್ಠವಾದ ಧರ್ಮ ಎನ್ನುವ ಭಾವನೆಯೊಂದಿಗೆ ಅದನ್ನು ನಮ್ಮ ರಾಜ್ಯ ಧರ್ಮವಾಗಿ ಪರಿಪಾಲಿಸುತ್ತಾ ನಡೆಸಿಕೊಂಡು ಬಂದವರು ನಾವು. ಅಷ್ಟೇ ಯಾಕೆ, ರಾಜ್ಯ ಧರ್ಮವಾಗಬೇಕಾಗಿಲ್ಲ, ವ್ಯಕ್ತಿ ಧರ್ಮ ಅದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜಿನಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಎನ್ನುವಂಥ ಸಂಕಲ್ಪ ಮಾಡಿದಾಗ ಬೆಳಗಿನಿಂದ ಸಂಜೆಯವರೆಗೆ ಕುಡಿಯುವಂತಹ ನೀರಿನಲ್ಲಿಯೂ ಕೂಡ ಹಿಂಸೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಜಲಗಾಲನವನ್ನ
ನಾವು ರೂಢಿಸಿಕೊಂಡವರು. ಯಾಕೆ? ಚಿಕ್ಕ ಚಿಕ್ಕ ಜೀವಿಗಳಿಗೂ ಕೂಡ ಹಿಂಸೆ ಆಗಬಾರದು ಎಂತಕ್ಕಂಥ ಕಾರಣಕ್ಕಾಗಿ. ಮದ್ಯ ಮಧು ಮಾಂಸಗಳ ತ್ಯಾಗ ಯಾಕೆ? ಅಲ್ಲಿ ಹಿಂಸೆ ಆಗ್ತದೆ ಎನ್ನುವ ಕಾರಣಕ್ಕಾಗಿ. ಪಂಚೋದುಂಬರ ಫಲಗಳನ್ನು ತಿನ್ನಬಾರದು ಎಂತಕ್ಕಂಥ ವ್ರತವನ್ನು ಯಾಕೆ ತೆಗೆದುಕೊಂಡದ್ದು? ಅಲ್ಲಿ ಹಿಂಸೆ ಆಗ್ತದೆ ಎನ್ನುವ ಕಾರಣಕ್ಕಾಗಿ. ಹಾಗಾಗಿ ಚಿಕ್ಕ ಹಿಂಸೆಯು ಆಗಬಾರದು ಅಂತ ಆಲೋಚನೆ ಮಾಡುವಂತಹ ಧರ್ಮಕ್ಕೆ ಸೇರಿದಂತಹ ನಾವು, ನಮ್ಮ ರಕ್ತದ ಕಣಕಣಗಳಲ್ಲಿಯೂ ಕೂಡ ಅಹಿಂಸಾ ಪರಮೋಧರ್ಮ ಎಂಬುದಾಗಿ ಉದ್ಘೋಷಿಸಲ್ಪಡತಕ್ಕಂಥ ಈ ಹೊತ್ತಿನಲ್ಲಿ ನನ್ನ ವಿವಾಹದ ನೆಪದಲ್ಲಿ ಬರುವಂತಹ ವ್ಯಕ್ತಿಗಳಿಗೆ ಆಹಾರಕ್ಕಾಗಿ ಈ ಪ್ರಾಣಿಗಳನ್ನು ಬಲಿ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಅಂತಾದರೆ, ಯಾರು ಮಾಡಿದ್ದಾರೋ ಗೊತ್ತಿಲ್ಲ, ವ್ಯವಸ್ಥೆ ಎಲ್ಲ ನಿನ್ನದು ಅಂತ ಅಪ್ಪ ಒಪ್ಪಿಕೊಂಡಿದ್ರು, ನನಗೆ ಗೊತ್ತಿಲ್ಲ. ಆದರೂ ಹೇಳ್ತಾ ಇದ್ದೇನೆ, ಈ ರೀತಿಯ ಒಂದು ವ್ಯವಸ್ಥೆ ಆಗಿದೆ ಅಂತಾದರೆ ಇದು ಇಡೀ ರಾಜ್ಯ ಧರ್ಮಕ್ಕೆ ಮತ್ತು ಮನುಷ್ಯ ಧರ್ಮಕ್ಕೆ, ಅಹಿಂಸಾ ಧರ್ಮಕ್ಕೆ ಮಾಡಿರ್ತಕ್ಕಂಥ ಬಹುದೊಡ್ಡ ದ್ರೋಹ ಅಂತ ಭಾವಿಸಿಕೊಳ್ತೇನೆ. ಇಂತಹ ಒಂದು ದ್ರೋಹವನ್ನು ಮಾಡಿದ ಮೇಲೆ ನಮ್ಮ ವೈಯಕ್ತಿಕವಾದಂಥ ಸುಖದ ವಿವಾಹವನ್ನು ಒಪ್ಪಿಕೊಳ್ಳಬೇಕಾದ ಮನಸ್ಥಿತಿ ನನ್ನಲ್ಲಿದೆ ಅಂತ ಭಾವಿಸಿಕೊಳ್ತೀಯೇನೋ? ಆದ್ರಿಂದ ಕೇಳ್ತಾ ಇದ್ದೇನೆ, ಇಂಥ ವ್ಯವಸ್ಥೆ ಯಾಕಾಯಿತು? ಇದರ ಮಧ್ಯೆ ನನ್ನ ವಿವಾಹ ಯಾಕೆ? ಅಥವಾ ನನ್ನ ವಿವಾಹಕ್ಕಾಗಿ ಈ ಹಿಂಸೆ ಯಾಕೆ? ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ ನಾನು. ನೇಮಿಕೆಳೆ ಪೂರ್ವ ಪದ್ಧತಿ ನೇಮವೆಂದಿರಲು, ಪೂರ್ವ ಪದ್ಧತಿ ಇದು, ಪೂರ್ವ ಪದ್ಧತಿ ನೇಮವೆಂದಿರಲು ಮನದಲ್ಲಿ ತಾಮಗೊಳ್ಳದೆ, ಮನದಲ್ಲಿ ತಾಮಗೊಳ್ಳದೆ ನಡೆವ ಪರಿಣಯ ಸಮಯವಾಯ್ತನುತ ನೇಮಿ ಕೇಳು. ನಮ್ಮ ನೇಮಿನಾಥ, ಎಷ್ಟೋ ಬಾರಿ ಯಜಮಾನನ ಕೆಳಗೆ ಕೆಲಸ ಮಾಡುವಂತಹ ಕಾರ್ಮಿಕರು ಮಾಡುವ ತಪ್ಪಿನಿಂದಾಗಿ ಯಜಮಾನನ ಗೌರವಕ್ಕೆ ಕುಂದುಂಟಾಗ್ತದೆ. ಅವನು ಮಾಡದ ತಪ್ಪಿಗೆ, ಕಾರ್ಮಿಕರು ಮಾಡಿದ ತಪ್ಪಿಗೆ ಹೆಸರು ಬರುವುದು ಯಾರಿಗೆ ಹೇಳು? ಯಜಮಾನನಿಗೆ. ಇವತ್ತು ನಿನ್ನ ಮದುವೆ ಈ ಸಂಭ್ರಮದ ಕ್ಷಣದಲ್ಲಿ ಮೆರವಣಿಗೆ ಸಾಗುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯಾರೋ ಒಬ್ಬ ಕಟುಕ ಅವನು ಪಶುಗಳನ್ನು ಪೀಡಿಸ್ತಾ ಇದ್ದಾನೆ. ಪ್ರಶ್ನೆ ಕೇಳಿದರೆ ಮದುವೆಯ ಭೋಜನಕ್ಕೋಸ್ಕರ ತಯಾರು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅಯ್ಯ, ಅಹಿಂಸೋ ಪರಮೋಧರ್ಮ ಅಂತ ಹೇಳುವಂತಹ ಜಿನಧರ್ಮದ ತವರೂರಾಗಿರುವಂತಹ ಯಾವ ಈ ದ್ವಾರಾವತಿ ಪುರದಲ್ಲಿ ಇಂಥದ್ದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ಖಂಡಿತ ಹೌದು. ಪೂರ್ವ ನಿಯಮ ಅಂತ ಹೇಳುವಂಥದ್ದು ಒಂದು ಇದೆ. ಮದುವೆ ಹೇಳುವಂಥದ್ದು ಆಗುವಂತಹ ಯಾವ ಮದುಮಗ ಇದ್ದಾನೆ, ಮದುಮಗಳಿದ್ದಾಳೆ, ಅವರ ಸಂಬಂಧಿಕರಿದ್ದಾರೆ, ಅವರಿಗೆ ಮಾಡುವಂಥ ಶುದ್ಧ ಭೋಜನ ಬೇರೆ. ಆದರೆ ಮದುವೆಯನ್ನು ಸಂಭ್ರಮಿಸಲಿಕ್ಕೆ ಬರುವಂತಹ ಊರಿನವರು, ಯಾಕೆಂದ್ರೆ ನೀನು ಸಾಮಾನ್ಯನಲ್ಲ, ರಾಜಕುಮಾರ. ನೀನು ರಾಜಕುಮಾರನ ವಿವಾಹದಲ್ಲಿ ಪಾಲ್ಗೊಳ್ಳಿಕ್ಕೆ ಸಂಭ್ರಮದಿಂದ ಆಗಮಿಸುವಂತಹ ಜನಸಾಮಾನ್ಯರಿಗೆ ನೀನು ನೀರುಳ್ಳಿ ತಿನ್ಬೇಡ, ನೀನು ಬೆಳ್ಳುಳ್ಳಿ ತಿನ್ಬೇಡ, ನೀನು ಗೆಡ್ಡ ಗೆಣಸುಗಳನ್ನು ತಿನ್ಬೇಡ ಅಂತ ಹೇಳಿದ್ರೆ ಆಗ್ತದೆ ಹೇಳು? ಹಾಗಾಗಿ ಕೆಲವು ನಿಯಮಗಳನ್ನು ಸಡಿಲಿಸುವುದು ಪೂರ್ವ ನಿಯಮ ಅಂಥವರಿಗೋಸ್ಕರ. ಆದರೆ ಈ ರೀತಿ ಇವ ಮಾಡ್ತಾನೆ ಅಂತ ಹೇಳಿ ನಾನು ಕೂಡ ಎಣಿಸಲಿಲ್ಲ. ಏನು ಮಾಡಬೇಕಿತ್ತು ಅದನ್ನು ಮಾಡದೆ, ಯಾವುದು ಆಗಬಾರದು ಅದು ಇವತ್ತು ಆಗಿದೆ ಅಂತ ಹೇಳಿದರೆ ಖಂಡಿತ ಎಲ್ಲೋ ತಪ್ಪಾಗಿದೆ. ಆದರೆ ಇದನ್ನು ನೀನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಪ್ರಾಣಿಗಳ ವಧೆಯನ್ನು ಮಾಡಲಿಕ್ಕೋಸ್ಕರ ಇಟ್ಟಂಥ ಪ್ರಾಣಿಗಳನ್ನು ಅವನು ಬಿಟ್ಟಿದ್ದಾನೆ. ಪ್ರಾಣಿಗಳು ಹೋಗಿ ಆಯಿತು, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವ. ಆ ಕುರಿತು ನೀನು ಚಿಂತಿಸಬೇಡ, ನೀನು ಮದುವೆ ಬಗ್ಗೆ ಆಲೋಚನೆ ಮಾಡು ಅಂತ ಹೇಳ್ತೇನೆ. ಶುಭ ಚರಿತ ಅಗ್ರಜನ ಮಾತಿಗೆ, ಅಗ್ರಜನ ಮಾತಿಗೆ ನಭವ ನೋಡುತ್ತ ಜಿನ ಜಿನ ಎನ್ನುತ್ತ, ನಭವ ನೋಡುತ್ತ ಜಿನ ಜಿನ ಎನ್ನುತ್ತ ಅಭಯವಿಯುತ ಪಶುಗಳನ್ನು ತ್ಯಾಜ್ಯವದಿ ಬಿಡಿಸುತ್ತಲೇ ಭವದ ಸಂಸಾರಾದಿ ಬಂಧನ ತವ ಕದಲಿ ಕಿತ್ತೊಗೆದು, ಭವದ ಸಂಸಾರ
ಅವಧಿ ವೈರಾಗ್ಯದಲ್ಲಿ ಪೊರಟನು ಕೇವಲವ ನೆನೆದು ವೈರಾಗ್ಯದಲ್ಲಿ ಪೊರಟ ಕೇವಲವ ನೆನೆದು ಜಿನ 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 ಎನ್ನುತ್ತ ವೈರಾಗ್ಯದಲ್ಲಿ ಪೊರಟ ಅಣ್ಣ ಪರಾಶಯ, ಪದ್ಧತಿಯ ಕುರಿತು ಹೇಳ್ತಾ ಇದ್ದಿ. ಹಿಂದೆ ಯಾರೋ ಅಜ್ಞಾನಿಗಳು ಮಾಡಿಟ್ಟಂತಹ ಪದ್ಧತಿಗಳಿದ್ದರೆ ಅದನ್ನು ತಿದ್ದಿಕೊಂಡು ಸುಜ್ಞಾನದ ಮಾರ್ಗದಲ್ಲಿ ನಡೆಯಬೇಕಾದದ್ದು ನಮ್ಮ ಪದ್ಧತಿ ಆಗಬೇಕು. ತಪ್ಪು ಪದ್ಧತಿಗಳನ್ನು ಕೂಡ ಅದು ಹಳೆಯ ಪದ್ಧತಿ, ಹಿರಿಯರು ಮಾಡಿದ ಪದ್ಧತಿ ಎನ್ನುವುದನ್ನು ಹಾಗೆಯೇ ಮೂರ್ಖತನದಿಂದ ಒಪ್ಪಿಕೊಂಡು ಬರುವುದರಲ್ಲಿ ಅರ್ಥ ಇಲ್ಲ. ಈ ಹೊತ್ತು ಈ ಪ್ರಾಣಿಗಳನ್ನು ಕಡೆದು ವಿವಾಹಕ್ಕೆ ಬೇಕಾದಂತಹ ಆಹಾರವನ್ನು ಸಿದ್ಧಪಡಿಸುವುದಕ್ಕೆ ಸೂಚಿಸಿದವರು ಯಾರೋ, ಅದರ ಹಿಂದೆ ಇರತಕ್ಕಂಥ ಉದ್ದೇಶ ಏನೋ ನನಗೆ ಅರ್ಥ ಆಗುವುದಿಲ್ಲ. ಅದರ ಬಗ್ಗೆ ವಿಮರ್ಶೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನೀನೇ ಹೇಳಿದ ಹಾಗೆ ಬಂಧಿಸಲ್ಪಟ್ಟಿದ್ದಂತಹ ಪ್ರಾಣಿಗಳಿಗೆ ಬಂಧ ಮುಕ್ತಗೊಳಿಸತಕ್ಕಂಥ ಕಾರ್ಯ ನಡೆದಿದೆ. ಅವುಗಳು ಹೊರಟು ಹೋಗಿದ್ದಾವೆ. ಇನ್ನು ನೀರನ್ನೋ ಹುಲ್ಲನ್ನೋ ಎಲ್ಲಾದರೂ ಸಂಗ್ರಹಿಸಿಕೊಳ್ಳಬಹುದು, ಯಾರಾದರೂ ಕೊಡಬಹುದು. ಅವುಗಳ ಕರ್ಮಾನುಸಾರವಾಗಿ ನಡೀತದೆ ಪ್ರಕೃತಿಯಲ್ಲಿ. ಆದರೆ ನಾನು ಯೋಚಿಸುವುದಿಷ್ಟೇ, ಬಂಧಿಸಲ್ಪಟ್ಟಿದ್ದಂತಹ ಆ ಪ್ರಾಣಿಗಳ ಮುಕ್ತಿ ಆಯಿತು. ಆದರೆ ನನ್ನ ಈ ಶರೀರದಲ್ಲಿ ಬಂಧಿಸಲ್ಪಟ್ಟಿರತಕ್ಕಂತಹ ಈ ಆತ್ಮನಿಗೆ ಮುಕ್ತಿಯನ್ನು ಯಾವಾಗ ದೊರಕಿಸಿಕೊಡುವುದು? ಈ ರೀತಿಯ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿಯೂ ಕೂಡ ನಾನು ಮತ್ತೆ ವಿವಾಹವಾಗಿ ಇದೇ ರೀತಿಯ 10 ಜಂಜಾಟಗಳಿಗೆ ಒಳಗಾಗ್ತಕ್ಕಂಥ ಸಂಸಾರ ಬಂಧನಕ್ಕೆ ಗುರಿ ಆಗಬೇಕೇ? ಇದು ನನ್ನ ಪ್ರಶ್ನೆ. ಹಾಗಾಗಿ ಬಂಧಿಸಲ್ಪಟ್ಟಿದ್ದಂಥ ಪ್ರಾಣಿಗಳು ಅಲ್ಲಿ ಹೋಗಿ ಇನ್ನೊಂದು ಬಂಧನದಲ್ಲಿ ಸಿಕ್ಕಾಕ್ಕೊಳ್ತವೆ ಅಂತಾದರೆ ಅದಕ್ಕಿಂತ ದೊಡ್ಡ ದುರಂತ ಯಾವುದಿದೆ? ಹಾಗಾಗಿ ನಾನೂ ಕೂಡ ಇನ್ನು ಯಾವುದೇ ಬಂಧನಗಳಿಗೆ ಒಳಗಾಗದೇ ಇರತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇನಣ್ಣ, ತಡೆಯಬೇಡಿ. ಹಾಗಾಗಿ ಶರೀರದಿಂದ ಆತ್ಮನನ್ನು ಮುಕ್ತಗೊಳಿಸಿ ಎಲ್ಲ ಕರ್ಮಗಳಿಂದ ಬಿಡುಗಡೆಯನ್ನು ಪಡೆದು ಜಿನತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎನ್ನುವಂತಹ ದೃಢ ಸಂಕಲ್ಪದಿಂದ ಈಗ ಸಿದ್ಧನಾಗಿದ್ದೇನೆ. ಹಾಗಾಗಿ ವಿವಾಹ ಮಂಟಪದ ಕಡೆಗೆ ಹೋಗುವುದಿಲ್ಲ, ತಪೋವನದ ಕಡೆಗೆ ಹೋಗುವುದಕ್ಕೆ ನಿಶ್ಚಯವನ್ನು ಮಾಡಿದ್ದೇನೆ, ನಿರ್ಧಾರವನ್ನು ಮಾಡಿದ್ದೇನೆ, ದೀಕ್ಷೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇನೆ. ಹಾ, ನಿನ್ನ ನಿರ್ಧಾರ ಅದುವೇ ಅಂತ ಹೇಳಿ ಆದರೆ ಅದನ್ನು ತಡೆಯುವುದಕ್ಕೆ ನಾನು ಯಾರು ಹೇಳು? ಹಾಗಾಗಿ ನಿನ್ನ ನಿರ್ಧಾರ ಏನೇ ಇರಲಿ, ತಂದೆಯವರಿಗೆ ಅದನ್ನು ಅರುಹಿ ಮತ್ತೆ ನೀನು ಮುಂದೆ ಹೋಗಬೇಕು. ಆಗಿರುವಂಥ ಯಾವ ಶ್ರೇಷ್ಠವಾದ ದಾರಿ ಇದೆ ಅದರಲ್ಲಿ ಮುನ್ನಡೆಯುವುದಕ್ಕೆ ನೀನು ಸದಾ ಸಿದ್ಧನಾಗಿ ಅದನ್ನು ಸಾಧಿಸುವುದಕ್ಕೆ ನೀನು ಸ್ವತಂತ್ರನಿದ್ದಿ. ಹಾಗಾಗಿ ನಿನ್ನ ನಿರ್ಧಾರವನ್ನು ತಂದೆಗೆ ತಿಳಿಸಿ ಮುಂದೆ ಹೋಗು ಎಂಬುದಾಗಿ ತಿಳಿಸ್ತಾ ಇದ್ದೇನೆ ಅಷ್ಟೇ. ತೊರೆಯುವುದು ಮನವನ್ನು ಬಾಳಿಬ ಚಿಂತೆಯ ಮುಖ್ಯವಾಗ್ತದೆ, ಉದ್ದೇಶ ಯಾವುದು ಹೇಳುವುದು ಮುಖ್ಯವಾಗ್ತದೆ, ದಾರಿ ಮುಖ್ಯವಾಗುವುದಿಲ್ಲ. ಯಾವ ದಾರಿಯಾದರೇನಂತೆ, ಉದ್ದೇಶವನ್ನು ಪೂರ್ತಿಗೊಳಿಸುವುದೇ ಮುಖ್ಯ. ಇದು ನಂಬಿದವನು ಪರಾಶಯ. ಇವತ್ತಿನ ದಿನ ನಾನು ಯಾವುದನ್ನು ಆಲೋಚನೆ ಮಾಡಿದ್ದೇನೋ ಆ ಗುರಿಯನ್ನು ಮುಟ್ಟುವಂತಹ ದಾರಿಯಲ್ಲಿ ನಾನು ಸಾಗ್ತಾ ಇದ್ದೇನೆ ಹೇಳುವಂಥ ಸಂತೃಪ್ತಿ. ಯಾವ ನೇಮಿನಾಥ ನನಗೆ ಸರಿ ಸಮಾನನಾಗಿ ಬೆಳೆದು ನನ್ನದಾಗಿರುವಂಥ ಯುವರಾಜ ಪದವಿಯನ್ನು ಕಸಿದುಕೊಳ್ಳುತ್ತಾನೆ ಹೇಳುವಂಥ ಭಯದಲ್ಲಿದ್ದಂತಹ ಸಂದರ್ಭದಲ್ಲಿ ನೇಮಿನಾಥ ಮದುವೆಯ ದಾರಿಯನ್ನು ಹೋಗಿ ಮದುವೆಯಿಂದ ನೇರವಾಗಿ ಅವನಿಗೆ ತಪಸ್ಸಿನ ದಾರಿಗೆ ತೆರಳುತ್ತಾ ಇದ್ದಾನೆ ಅಂತೇಳಿ ಆದರೆ ಇನ್ನು ಮುಂದೆ ನನಗೆ ಸರಿ ಸಮಾನರು ಯಾರು, ನನಗೆ ಪ್ರತಿಸ್ಪರ್ಧಿಗಳು ಯಾರು? ಹಾಗಂತ ಹೇಳಿ ನಾನು ಅನ್ಯಾಯ ಮಾಡಲಿಲ್ಲ, ನಾನು ಅನ್ಯಾಯ ಮಾಡಲಿಲ್ಲ. ಅವ ಹೋಗುವಂತ ದಾರಿ ಯಾವುದು? ತಪಸ್ಸಿನ ದಾರಿ ಅಲ್ವಾ, ಒಳ್ಳೆಯ ದಾರಿ ಅಲ್ವಾ? ಹಾಗಾಗಿ ಆ ಒಳ್ಳೆಯ ದಾರಿಯನ್ನ ಅವನು ತುಳಿಲಿಕ್ಕೆ ಕಾರಣಕರ್ತನಾದಂತ ನನಗೆ ಆ ಪುಣ್ಯ ಬರ್ತದೆ. ಹಾಗಾಗಿ ಈ ಸಂತೋಷದಲ್ಲೇ ಮುಂದಿನ ಯುವರಾಜ, ಇಂದಿನ ಯುವರಾಜ, ಮುಂದಿನ ಮಹಾರಾಜ
ಮುಂದುವರಿದ್ದೇನೆ. ಕೇಳಿ ಸಾಗರ ವಿಜಯ ಮನದಲ್ಲಿ ತಾಳಿ ಎಚ್ಚರಿ ತನ್ನ ಕುವರಗೆ ಬಾಳಿಗೆ ಬಗೆ ಬಂದ ಭಂಗ ಬಂದುದೇ ಎನ್ನುತ್ತ ನಡೆ ತರುತ್ತ ಏನನ್ನು ಕೇಳ್ತಾ ಇದ್ದೇನೆ? ಏನು ಸಂಭ್ರಮದ ವಾತಾವರಣ, ವಿವಾಹ ಇನ್ನೇನು ಕೈಗೂಡುತ್ತದೆ, ನಮ್ಮ ಮನೋಭಿಲಾಷ ಏನುಂಟು ಅದು ನೆರವೇರ್ತದೆ ಅಂತ ಆಗುವ ಹೊತ್ತಿಗೆ ದಿಬ್ಬಣದಿಂದಲೇ ನಮ್ಮ ನೇಮಿನಾಥ ಮರಳಿದ ಅಂತ ಕೇಳಿದೆ. ಕೇಳಿದ್ರೆ ವೈರಾಗ್ಯವನ್ನು ತಾಳಿ ತಪಸ್ಸಿಗಾಗಿ ತಾನು ಹೋಗ್ತಾ ಇದ್ದಾನೆ. ಎಲ 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 ಇಲ್ಲಿ ನಾವೆಷ್ಟು ಚರ್ಚೆ ಮಾಡಿದ್ದೇವೆ ಅದರ ಬಗ್ಗೆ. ಈ ವೈರಾಗ್ಯ ಈಗೇನಕ್ಕಲ್ಲ. ಹಾಗಾದ್ರೆ ಏನೋ ಒಂದು ನಡೆದಿದೆ ಅಂತ ಆಗಿದೆ ಅಲ್ವಾ? ಅವನನ್ನೇ ಮತ್ತೆ ಹೋಗಿ ಎದುರಿಸಿ ವಿಚಾರಿಸಬೇಕು. ನಡೆಯುತ್ತೇನೆ ಅಯ್ಯ ನೇಮಿನಾಥ. ತನಯನೇ ಬರಿ ಭ್ರಮೆಯ ತಾಳುತ್ತ ಅನುಚಿತವೆಸಗಿದೆಯ. ಓ ತನಯನೆ ಬರಿ ಭ್ರಮೆಯ ತಾಳುತ್ತ ಅನುಚಿತ ಎಸಗಿದೆಯ. ಘನ ವೈರಾಗ್ಯಕ್ಕೆ ಮನವಿಗ ಯಾತಗೆ, ಘನ ವೈರಾಗ್ಯಕ್ಕೆ ಮನವಿಗ ಯಾತಗೆ. ಜನರೇನೆಂಬರು ಎನಗಿ ಬಂದವೆ ಮಗನೇ. ತನಯನೆ ಬರಿ ಭ್ರಮೆಯ ತಾಳುತ್ತ ಅನುಚಿತ ಎಸಗಿದೆಯ. ಕಂದ ಮಗು. ಅಪ್ಪ. ನೇಮಿನಾಥ, ಏನಯ್ಯ ಇದು? ನಾ ಕೇಳ್ತಾ ಇರುವಂತಹ ಸುದ್ದಿ ಹೌದೇನು? ಮದುವೆಯ ಸಂಭ್ರಮದಲ್ಲಿ ದಿಬ್ಬಣಿಗರಾಗಿ ನಾವೆಲ್ಲ ಹೊರಟು ನಿಂತ ಕಾಲಕ್ಕೆ ಇನ್ನೇನು ವಿವಾಹ ಸಂಸ್ಕಾರವನ್ನು ಕೈಗೊಳ್ಳಬೇಕಾದಂತಹ ನೀನು ಅದನ್ನೆಲ್ಲ ಬದಿಗಿರಿಸಿ ತಪಸ್ವಿಯಾಗಿ ನಡೆಯುತ್ತೇನೆ ಅಂತ ಅದಕ್ಕೆ ಹಿಮ್ಮುಖವಾಗಿ ನಡೆಯುವುದಕ್ಕೆ ಪ್ರಾರಂಭ ಮಾಡಿದೆ ಅಂತ. ಇನ್ನಷ್ಟು ಅನಾಹುತಗಳಾಗಬಾರದು ಅಂತ. ಮಗು, ಲೋಕದಲ್ಲಿ ನಾವು ಅನಾಹುತ ಅಂತ ಕಾಣುತ್ತೇವೆ, ಆದರೆ ಅದನ್ನು ಎದುರಿಸಿ ಇದು ಆಹುತವಾದದ್ದೇ ಬೇಕಾದದ್ದೇ ಅಂತ ಮಾಡುವುದಕ್ಕೆ ಇರುವುದಲ್ವೋ ನಾವು? ಪ್ರಭುತ್ವ ಹೇಳಿದ್ರೆ ಅದಲ್ವೋ? ಹಾಗಾದ್ರೆ ಪ್ರಾಣಿಗಳ ಹಿಂಸೆಯನ್ನು ನೀವು ಸಮರ್ಥಿಸ್ತೀರಿ ಅಂತ ಅರ್ಥೈಸಿಕೊಳ್ಳುವುದ ನಾನು? ಅಲ್ವೇ ಅಲ್ಲ. ಮತ್ತೆ ಕೇವಲ ನಾವು ನಿಟ್ಟಂತಹ ಅಡಿಯಲ್ಲಿ ಒಂದು ಹಿಂಸೆ ಕಂಡ್ರೆ ಅದನ್ನು ವಿರೋಧಿಸಿ ಅದನ್ನು ಶಮನಗೊಳಿಸಬೇಕೇ ಬಿಟ್ರೆ ವಿರೋಧಿಸಿದ ನಾವು ಹೋದ ಮಾರ್ಗವೇ ಸರಿ ಇಲ್ಲ ಅಂತ ಹಿಡಿಯುವುದಲ್ಲ. ಈಗ ಮದುವೆಯ ಕಾಲದಲ್ಲಿ ಯಾವುದೋ ಹಿಂಸೆ ಕಂಡಿತು, ಹಿಂಸೆಯನ್ನು ನಿಲ್ಲಿಸಬೇಕಾದ್ದು ಧರ್ಮವೇ. ಹಾಗೆಂತ ಮದುವೆ ಕಾರಣದಿಂದಲೇ ಅದು ಆಗಿದೆ ಆದ್ರಿಂದ ಮದುವೆಯೇ ಅಲ್ಲ ಅಂತ ಹೇಳುವುದಕ್ಕೆ ಹೊರಟಿದ್ದೀನಿ ನೀನು. ಅಯ್ಯ, ಯಾಕೆ ಹೇಳ್ತೇನೆ ಬಲ್ಯ? ಯಾಕೆ? ಅರಸು ಧರ್ಮಕ್ಕನುಗುಣವಾಗಿ ನಡೆಯಬೇಕಾದವರು ನಾವು, ಪ್ರಭುತ್ವ ಹೊಂದಿದವರು ನಾವು. ನಾವಿಡುವಂತಹ ಹೆಜ್ಜೆ ಹೆಜ್ಜೆಗಳನ್ನು ಪ್ರಜಾಕೋಟಿ ಲಕ್ಷಿಸ್ತಾ ಉಂಟು. ನಮ್ಮ ನಡೆ ಏನು, ಅವ ಹೇಗೆ ಮಾಡಿದ, ಹೇಗೆ ತನ್ನ ಜೀವನವನ್ನು ನಿರ್ವಹಿಸಿದ ಹೇಳುವುದು ಉಳಿದವರಿಗೆ ಮಾರ್ಗದರ್ಶಕವಾಗಿ ಆದರ್ಶವಾಗಿ ಕಾಣುವುದಕ್ಕುಂಟು ಅಲ್ವೋ? ಸಂಸಾರದಲ್ಲಿ ಕಂಡಂತಹ ಅನಾಹುತಗಳನ್ನು ಕಂಡು ಹೆದರಿ ಹಿಮ್ಮುಖವಾಗಿ ನಡೆದ ಅಂತ ಲೋಕ ಆಡಕೂಡದು. ಮದುವೆಗೆ ಒಪ್ಪಿ ದಿಬ್ಬಣಿಗರಾಗಿ ಬರ್ತೇವೆ ಅಂತ ನಾವು ಹೇಳಿ ಆ ಹೆಣ್ಣಿನ ಕಡೆಯವರದೆಷ್ಟು ಸಂಭ್ರಮದಿಂದ ಇರಬಹುದು ಹೇಳು? ಇರ್ಲಿ. ಅಲ್ಲಿ ಅವರಷ್ಟು ಆ ಸಂಭ್ರಮದಲ್ಲಿರುವಾಗ ಇಲ್ಲಿ ನಾವಿಷ್ಟು ಸಂಭ್ರಮದಲ್ಲಿರುವ ಕಾಲಕ್ಕೆ ನೀನು ಹೀಗೆ ಹಿಮ್ಮುಖವಾದಂತಹ ಚಲನೆ, ನಮಗೆ ಸಂಸಾರವೇ ಬೇಡ, ನಾನು ಅಪವರ್ಗದ ಕಡೆಗೆ ಮೋಕ್ಷದ ಕಡೆಗೆ ತಪಸ್ವಿಯಾಗಿ ಹೋಗ್ತೇನೆ ಅಂತ ನೀನು ಹೊರಟಿದ್ಯಲ್ವೋ? ಇದು ಭ್ರಮೆ ಅಲ್ವೋ ಮಗು? ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಮತ್ತೊಮ್ಮೆ ಆಲೋಚಿಸು ನೀನು. ಅಪ್ಪ, ಆಲೋಚಿಸುವ ಪ್ರಶ್ನೆ ಇಲ್ಲ. ತಡೆಯದಿರುಗೋ ನೇ ಜನಕ, ತಡೆಯದಿರು ನೀ ಜನಕ, ಕರುಣದೇ ಪೊಡವಿ ಭೋಗವೋ ಸಾಕು, ಕರುಣದಿ ತಡೆಯದಿರು. ಪೊಡವಿ ಭೋಗವು ಸಾಕು, ತಪಸ್ಸಿಗೆ ಪಡೆದ ಮನವನು ಶಾಂತ ಭಾವದಿ
ದೃಢವ ಬಿಡೆ ನಿಲ್ಲೋ ಮನವನು ತಪಸ್ಸಿಗೆ ಪಡೆದ ಮನವನು ಶಾಂತವಾದಿ ದೃಢವ ಬಿಡೆ ಪೊಡವಿ ಪಾಲಕ ಪೂರ್ವ ಜನ್ಮದಿ ಪಡೆದ ಕರ್ಮದಿ ಪುತ್ರನಾದೆನು ಪೊಡವಿ ಪಾಲಕ ಪೂರ್ವ ಜನ್ಮದಿ ಪಡೆದ ಕರ್ಮದಿ ಪುತ್ರನಾದೆನು ಪೊಡವಿಗೆಲ್ಲಯ ಕಾರ್ಯ ಉಳಿದುದು ಕಾಲ ಲಬ್ಧಿಯದು ತಡೆಯದಿರೋ ಜನಕ ಜನಕ ಅಪ್ಪ, ಮಗು, ಘಟನೆಯೊಂದು ಯೋಚಿಸುವುದಕ್ಕೆ ಕಾರಣವಾಯಿತು. ಅದರ ಹಿಂದಿರುವ ಉದ್ದೇಶ ಏನು ಎತ್ತ ಅದನ್ನು ವಿಮರ್ಶಿಸುವ ಹೊತ್ತಲ್ಲ ಅಂತ ಭಾವಿಸಿದ್ದೇನೆ. ಯಾಕೆ ಅದನ್ನೆಲ್ಲ ವಿಮರ್ಶಿಸಿ ಮತ್ತೆ ಅದೇ ದಾರಿಯಲ್ಲಿ ಮುನ್ನಡೆಯಬೇಕು ಎನ್ನುವ ಸಂಕಲ್ಪ ಇದ್ರೆ, ಆಕಾಂಕ್ಷೆ ಇದ್ರೆ ಮಾತ್ರ ವಿಮರ್ಶಿಸಬೇಕು. ನನಗೆ ಅದರ ಅವಶ್ಯಕತೆ ಕಾಣುವುದಿಲ್ಲ. ಒಂದು ರೀತಿಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ನನ್ನನ್ನು ಎಚ್ಚರಿಸುವುದಕ್ಕಾಗಿಯೇ ನಡೆದಿದೆ, ನನಗೆ ಅನುಕೂಲಕರವಾಗಿಯೇ ನಡೆದಿದೆ ಅಂತ ಭಾವಿಸಿಕೊಳ್ಳುತ್ತೇನೆ. ಹಾಗಾಗಿ ಹೇಳ್ತಾ ಇದ್ದೇನಪ್ಪ, ಪ್ರಾಯಶಃ ಮದುವೆಗೆ ಒಪ್ಪಿಕೊಂಡದ್ದೇ ಒಂದು ಅಪರಾಧವಾಗಿ ನನಗೀಗ ಕಾಣಿಸ್ತಾ ಇದೆ. ಯಾಕೆ, ಅದಕ್ಕೆ ಒಪ್ಪಿಕೊಂಡದ್ದರಿಂದ ಈ ಘಟನೆ ನಡೆಯುವುದಕ್ಕೆ ಸಾಧ್ಯ ಆಯಿತು. ಇದನ್ನು ನಾನು ಒಪ್ಪಿಕೊಂಡ್ರೆ ಇನ್ನು 10 ಘಟನೆಗಳಿಗೆ ಮತ್ತೆ ಜೀವನ ಕಾರಣ ಆಗ್ತದೆ. ಹಾಗಾಗಿ ಅಪ್ಪ, ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪವನ್ನ ಮಾಡಿದ್ದೇನೆ. ಸಂಸಾರದಲ್ಲಿ ಇದ್ದುಕೊಂಡು ಇಂತಹ ಜಂಜಾಟಗಳಿಗೆ 100,000 ಸಮಸ್ಯೆಗಳಿಗೆ ಒಳಗಾಗುವುದಕ್ಕಿಂತ ಈ ಶರೀರದ ಮೋಹವನ್ನು ತ್ಯಜಿಸಿ ಆತ್ಮನನ್ನು ಉದ್ಧರಿಸಿಕೊಳ್ಳತಕ್ಕಂತಹ ತಪೋ ಮಾರ್ಗದಲ್ಲಿ ನಡೆದು ಕರ್ಮಕ್ಷಯ ಮಾಡತಕ್ಕಂಥದ್ದೇ ಸರ್ವಶ್ರೇಷ್ಠವಾದ ಕೆಲಸ ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೇನೆ. ಆ ಸಂಕಲ್ಪ ಮತ್ತು ನಿರ್ಧಾರದೊಂದಿಗೆ ಹೇಳ್ತಾ ಇದ್ದೇನಪ್ಪ, ಬೇರೆ ಯಾವ ಕಾರಣಗಳು ಬೇಕಾಗಿಲ್ಲ. ಈ ಕಾರಣವೇ ನನಗೆ ಪೂರ್ಣವಾಗಿ ಮೋಕ್ಷವನ್ನು ಪಡೆದುಕೊಳ್ಳತಕ್ಕಂತಹ ಮಾರ್ಗದಲ್ಲಿ ನಡೆಯುವುದಕ್ಕೆ ಬೇಕಾದ ವೈರಾಗ್ಯಕ್ಕೆ ಕಾಲಲಬ್ಧಿಯನ್ನ ಪ್ರಾಪ್ತಿ ಮಾಡಿದೆ. ಹಾಗಾಗಿ ಅಪ್ಪ, ನನ್ನನ್ನು ತಡೆಯಬೇಡಿ, ನನ್ನನ್ನು ಹರಸಿ, ನನ್ನನ್ನು ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಗು, ನಿನ್ನ ಮಾತುಗಳು ಅದು ಮಾತಲ್ಲ ಮಗು, ಅಮೃತ ತುಲ್ಯವಾಗಿ ಕೇಳುತ್ತಾ ಉಂಟು ನನಗೆ. ಹೇಳಿದೆ ನೋಡು, ಕಾಲಲಬ್ಧಿ ಆಯಿತು. ಹೌದು, ವೈರಾಗ್ಯಕ್ಕೆ ನಾನಾಗ ಆಡಿದೆ. ಯಾವುದೋ ಒಂದು ಘಟನೆ, ಒಂದು ಹೇಳಿಕೆ, ಒಂದು ಅಭಾವ ಹೀಗೆಲ್ಲ ಕಾರಣವಾಗಿ ಒದಗ್ತದೆ. ಅದು ಶಾಶ್ವತವಾದದ್ದಲ್ಲ. ಯಾವುದು ಜ್ಞಾನದಿಂದ ಸಿದ್ಧಿ ಆಗ್ತದೋ, ಅಂತರಂಗದಿಂದ ಬರ್ತದೋ, ಅದು ನಿಜವಾದಂತಹ ವೈರಾಗ್ಯ, ಘನ ವೈರಾಗ್ಯವಾಗುತ್ತದೆ. ಈ ಕಾಲಕ್ಕೆ ಕಾಲ ಲಬ್ಧಿ ಆಯಿತು ಅಂತ ನೀನು ಹೇಳಿದೆ ನೋಡು. ಹೌದು, ನನ್ನ ಮಗ, ನಾವು ಯಾರು ನಮ್ಮ ಸಂಸಾರದಲ್ಲಿ ನಮ್ಮನ್ನು ಮುಂದುವರಿಸಿಕೊಂಡು ಹೋಗುತ್ತಾನೆ ಅಂತ ಭಾವಿಸಿದಂತಹ ನೀನು ಆತ್ಮಕಲ್ಯಾಣದ ಮಾರ್ಗವನ್ನು ಅನುಲಕ್ಷಿಸಿ ಇಂತಹ ಘನ ವೈರಾಗ್ಯಕ್ಕೆ ಈ ಪ್ರಾಯದಲ್ಲಿ, ಇಂತಹ ಹದಿಹರೆಯದಲ್ಲಿ ನೀನು ಮುಂದಡಿ ಇಡ್ತಿ ಅಂತಾದರೆ ಲೋಕದಲ್ಲಿ ಸಂಸಾರ ವಿರಹಿತರಾಗಿ ಮೋಕ್ಷ ದಾರಿಯಲ್ಲಿ ಹೋಗುವವರಿಗೆ ಹೊಸ ಬಗೆಯ ಆದರ್ಶವನ್ನು ರೂಪಿಸಿದ ಹಾಗೆ ಅಲ್ವೇ? ಹೌದು. ಆದ್ದರಿಂದಲೇ ನಿನ್ನದ್ದಾದಂತಹ ಶ್ರೇಯಸ್ಸಿನ ಮಾರ್ಗದಲ್ಲಿ, ಅದರ ಸವಿಯಲ್ಲಿ ನಾವು ಭಾಗಿಗಳಾಗುತ್ತೇವೆ ಅಂತ ಹೇಳ್ತಾ ನಿನ್ನನ್ನು ತಡೆಯುವುದಿಲ್ಲ ಮಗು, ತಡೆಯುವುದಿಲ್ಲ. ನೀನು ಮುಂದುವರಿ ಮಗು. ಸಂತೋಷವಾಯಿತು. ಮತ್ತೆ ಪಿತನಡಿಗರಿಗೆ ನೆವೆಯೋ ಸುತ್ತು ಮಲದೆಗೆದು ಭಕ್ತಿಯುಳ್ ಉತ್ತಮದ ಜಿನ ತಪಗೆ ಮನವೆತ್ತು ಸದ್ಗುಣನೋ ಖ್ಯಾತ ವಸನಾಭರಣ ಕಳಚುತ ಕಿತ್ತ ಶಿಖಿ ಸಿದ್ಧೇಭ್ಯ ಎನ್ನುತ್ತ ಸತ್ಯನಿಧಿ ಪರಿನಿಷ್ಕ್ರಮಣ ಪಡೆದೈ
ಜೀವನದ ನಿಜವಾದ ಗೆಲುವಿನ ದಾರಿಯಲ್ಲಿ ಹೆಜ್ಜೆ ಇಟ್ಟದ್ದಾಗಿದೆ. ಹಾಗಾಗಿ ದೀಕ್ಷೆಯನ್ನು ಸ್ವೀಕರಿಸತಕ್ಕಂತಹ ಸಂಕಲ್ಪದೊಂದಿಗೆ ಮನೆ, ಸಂಸಾರ, ಬಂಧು ಬಳಗ ಎಲ್ಲ ಪರಿವಾರದ ಮೋಹನೀಯ ಕರ್ಮವನ್ನ ತ್ಯಜಿಸಿ ಆತ್ಮಕಲ್ಯಾಣದ ಮಾರ್ಗದಲ್ಲಿ ಮುನ್ನಡೆಯುವ ಹೊತ್ತಿನಲ್ಲಿ ದೇವತೆಗಳಿಂದಲೇ ಪಲ್ಲಕ್ಕಿ ಪ್ರತ್ಯಕ್ಷವಾಯಿತಲ್ಲ. ಪಲ್ಲಕ್ಕಿಯಲ್ಲಿ ಕುಳಿತದ್ದಾಗಿದೆ, ತಪೋವನಕ್ಕೆ ನಡೆದದ್ದಾಗಿದೆ, ಸ್ವಯಂ ದೀಕ್ಷೆಯನ್ನು ಸ್ವೀಕರಿಸಿದ್ದಾಗಿದೆ. ಪಂಚಮುಷ್ಟಿಯಿಂದ ತಲೆಯ ಮೇಲಿರ್ತಕ್ಕಂತಹ ಕೇಶವನ್ನ ಕೇಶಲೋಚನದ ಮೂಲಕ ವಿಸರ್ಜಿದ್ದಾಗಿದೆ. ಶರೀರದ ಮೇಲೆ ಮೋಹ ಇಲ್ಲ, ಶರೀರಕ್ಕಾಗ್ತಕ್ಕಂತಹ ನೋವಿನ ಬಗ್ಗೆ ಕಾಳಜಿ ಇಲ್ಲ ಎನ್ನತಕ್ಕಂತಹ ದೃಢತೆಯನ್ನು ಸಂಪಾದಿಸಿಕೊಂಡ ಈ ಹೊತ್ತಿನಲ್ಲಿ ಶರೀರವಾಗಲಿ ಶರೀರ ಸಂಬಂಧಿಯಾಗಲಿ ಆಗಿರತಕ್ಕಂತಹ ಯಾವ ಸುಖಭೋಗಗಳು ನನ್ನದಲ್ಲ, ಶರೀರ ಮತ್ತು ಇತರ ವಸ್ತುಗಳೆಲ್ಲ ಪರವಸ್ತುಗಳು ಅಂತ ಅರ್ಥ ಮಾಡಿಕೊಂಡ ನಾನು ಆತ್ಮನಲ್ಲಿ ಆತ್ಮನವಾಗಿ ತನ್ನೊಳಗೆ ತಾಹೊಕ್ಕು ತಾನಾಗಿ ಚಿಂತನೆಯನ್ನ ಮಾಡುತ್ತಾ ಈ ಆತ್ಮ ಪರಮಾತ್ಮನ ಮಾರ್ಗದಲ್ಲಿ ಮೋಕ್ಷ ಮಾರ್ಗದಲ್ಲಿ ನಡೆಯತಕ್ಕಂತ ಸಂಕಲ್ಪದೊಂದಿಗೆ ದೃಢ ಸಂಕಲ್ಪದೊಂದಿಗೆ ತಪೋಮಗ್ನಾಗ್ತೇನೆ. ಮುಂದೇನಾಗ್ತದೋ ನೋಡೋಣ. ಅರಹಂತನ ಸಾಧು ಚರಿತಗೆ ಸಗಿದೆಯ ಕಟ ಹಿರಿದು ಲೋಭವನಂದು ಧರಬೀಟ ಕಲ್ದು ಪರಮ ತೀರ್ಥಂಕರಗೆ ಅರಿಯಾದ ಪಾತಕಕ್ಕೆ ಪರಮ ತೀರ್ಥಂಕರಗೆ ಅರಿಯಾದ ಪಾತಕಗೆ ಧರೆಯ ಪೂಜನ ಪದದಿ ಸ್ಥಿರ ದೀಕ್ಷೆ ಗೊಂಬೆ ಅರಹಂತದ ಸಾಧು ಚರಿತಗೆ ಎಸಗಿದೆ ಅಕಟ ಸಾಧನೆಯ ದಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಸಾಧಕನಾಗಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆ ಒಂದೇ ಮುಖ್ಯವಾಗಿ ಬಿಡುತ್ತದೆ. ದಾರಿ ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು, ಇದು ಯಾವುದು ಮುಖ್ಯವಾಗುವುದಿಲ್ಲ. ದಾರಿ ಮುಖ್ಯವಾಗುವುದಿಲ್ಲ, ಉದ್ದೇಶ ಒಂದೇ ಮುಖ್ಯವಾಗ್ತದೆ. ಆದರೆ ಸರಿಯಾದ ದಾರಿಯಲ್ಲಿ ನಡೆಯದೇ ಇದ್ದಲ್ಲಿ ಸಾಧನೆ ಮಾಡಿ ಏನು ಪ್ರಯೋಜನ ಹೇಳುವಂಥದ್ದು ಗೊತ್ತಾಗುವಂಥದ್ದು ಈ ಕ್ಷಣದಲ್ಲಿ. ಅಲ್ಲದೆ ಹೋದ್ರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ವೀರನಾದಂತಹ ಈ ಪರಾಶಯ ಸಕಲ ಪ್ರಜಾ ಪರಿವಾರದಿಂದ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಕರೆಯಲ್ಪಟ್ಟಂತಹ ಅನಿಸಲ್ಪಟ್ಟಂತಹ ಈ ಪರಾಶಯ ನನ್ನ ಜಾಣ್ಮೆ, ನನ್ನ ಸಾಧನೆಯನ್ನು ನೋಡಿ ಯುವರಾಜ ಪದವಿಯನ್ನು ಪಡೆದಂತ ಈ ಪರಾಶಯ ಬಂಧುಗಳಿಂದ ಸಂಸಾರಿಗರಿಂದ ಸ್ತುತ್ಯರನಾದಂತಹ ಈ ಪರಾಶಯ ಇವತ್ತು ತೀರ್ಥಂಕರತ್ವದ ದಾರಿಯಲ್ಲಿ ಹೋಗ್ತಾ ಇರುವಂತಹ ಯಾವ ನೇಮಿನಾಥನೆದುರು ಇಷ್ಟು ಕುಬ್ಜನಾಗಬೇಕಾಯ್ತಲ್ಲ. ಹೌದು, ಎಲ್ಲವನ್ನ ಪಡಿಬೇಕು, ಪದವಿಯನ್ನ ಪಡಿಬೇಕು, ನಾನಾಗಬೇಕು, ನಾನು 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 ಎನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯಿಂದ ಮುಂದುವರಿದಂತಹ ನನಗೆ ಭ್ರಮ ನಿರಸನವಾಗಿ ಹೋಯ್ತಲ್ಲ. ಯಾವುದು ನಿಜವಾದ ಪದವಿ, ಯಾವುದು ನಿಜವಾದಂತಹ ಪರಾಕ್ರಮ? ಹೌದು, ಈ ಜಗತ್ತಿನಲ್ಲಿ ಎಲ್ಲರನ್ನ ಗೆದ್ದು ತಾನೊಬ್ಬ ಮಹಾರಾಜ ಅನಿಸಿಕೊಂಡಂತಹ ಸಾವಿರ ಮುಕುಟ ಮಣಿಗಳಿದ್ದಾರೆ. ಆದರೆ ತನ್ನನ್ನು ತಾನು ಗೆಲಿದು ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪದವಿಯನ್ನ ಪಡೆಯಬಲ್ಲಂತವರು ಎಷ್ಟು ಜನ ಇದ್ದಾರೆ? ಅದು ಎಷ್ಟು ಜನರಿಗೆ ಸಾಧ್ಯ ಇದೆ? ಹಾಗಿದ್ರೆ ನಾನು ಆಲೋಚನೆ ಮಾಡಿದ ರೀತಿ ತಪ್ಪು, ನಾನು ಹೋದಂತಹ ರೀತಿ ತಪ್ಪು ಎನ್ನುವಂತಹ ಆ ತಪ್ಪಿನ ಅರಿವು ನನಗೆ ಆಗ್ತಾ ಇದೆ. ಅಯ್ಯೋ, ಏನು ಮಾಡಿಬಿಟ್ಟೆ ನಾನು, ಯಾರಿಗೆ ಅರಿಯಾಗಿ ಬಿಟ್ಟೆ? ಅರಿಹಂತನಿಗೆ ಅರಿಯಾಗಿ ಬಿಟ್ಟೆ. ಅನ್ಯಾಯ ಮಾಡಬೇಕಾದ್ರೂ ಕೂಡ ಯಾರಿಗೆ ಅನ್ಯಾಯ ಮಾಡಿಬಿಟ್ಟೆ? ಅರಿಹಂತನಾಗುವಂತಹ ತೀರ್ಥಂಕರತ್ವವನ್ನು ಪಡೆಯುವಂತಹ ಪಂಚ ಕಲ್ಯಾಣಗಳಿಂದ ಕೂಡಿದಂತಹ ಮಹಾನ್ ವ್ಯಕ್ತಿತ್ವಕ್ಕೆ ಅಪಚಾರ ಮಾಡಿಬಿಟ್ಟಲ್ಲ. ಹಾಗಿದ್ರೆ ಈ ಪಶ್ಚಾತ್ತಾಪವನ್ನು ನೀಗಿಸಿಕೊಳ್ಳಬೇಕಾದ್ರೆ ಆ ಭಗವಂತನ ಬಳಿಗೆ ನಾನು ತೆರಳಬೇಕು, ಅವನಿಂದಲೇ ನನ್ನ ಮಾರ್ಗದರ್ಶನವನ್ನು ಪಡಿಬೇಕು, ನನ್ನ ಮುಂದಿನ ದಾರಿಯನ್ನ ಪಡಿಬೇಕು. ಹಾಗಾಗಿ ತಡ ಮಾಡುವುದಲ್ಲ,
ತಡ ಮಾಡುವುದಲ್ಲ, ಆ ಕಡೆಗೆ ತೆರಳುತ್ತೇನೆ, ಭಗವಂತನ ದರ್ಶನಕ್ಕೋಸ್ಕರ ಹೋಗ್ತೇನೆ. ಆ, ಏನಿದು? ಏನು ರಮ್ಯ, ಏನು ಸೌಮ್ಯ. ಅಮ್ಮಮ್ಮ, ಏನಿದು? ಅಮವ ಸಮವ ಶರಣವು, ಏನು ರಮ್ಯ, ಏನು ಸೌಮ್ಯ. ಆ ಆ ಗೋ ಗೋ. ಏನು ರಮ್ಯ, ಏನು ಸೌಮ್ಯ. ಅಮಮ ಸಮವ ಶರಣವು. ಆ ಏನು ರಮ್ಯ, ಏನು ಸೌಮ್ಯ. ಅಮಮ ಸಮವ ಶರಣವು. ಏನು ರಮ್ಯ, ಏನು ಸೌಮ್ಯ. ಅಮಮ ಸಮವ ಶರಣವು, ಜಿನನ ಸಮವ ಶರಣವು. ಜ್ಞಾನಧರನ ತೀರ್ಥಂಕರನ ದಿವ್ಯ ಸಭಾಭವನವು. ಜ್ಞಾನಧರನ ತೀರ್ಥಂಕರನ ದಿವ್ಯ ಸಭಾಭವನವು. ಏನು ರಮ್ಯ, ಗೋ. ಗಗನದಲ್ಲೇ ಮೆರೆದು ಎಸಗೆ ಸೊಗವ ಬೀರೆ ನಾಲ್ಕು ದೆಸೆಗೆ. ಗಗನದಲ್ಲೇ ಮೆರೆದು ಎಸಗೆ ಸೊಗವ ಬೀರೆ ನಾಲ್ಕು ದೆಸೆಗೆ. ಜಗಕ್ಕೆ ನೀಡಿ ಶಾಂತಿಯೊಸಗೆ. ಜಗಕ್ಕೆ ನೀಡಿ ಶಾಂತಿಯೊಸಗೆ. ಅಗಣಿತದ ವೈಭವ. ಏನು ರಮ್ಯ, ಏನು ಸೌಮ್ಯ. ಗಗನದಲ್ಲಿ ಮೆರೆದು ಎಸಗೆ ಸೊಗವ ಬೀರಿ ನಾಲ್ಕು ದೆಸೆಗೆ. ಜಗಕ್ಕೆ ನೀಡಿ ಶಾಂತಿಯೊಸಗೆ ಅಗಣಿತದ ವೈಭವ. ಘಾತಿ ಕರ್ಮ ಬಳಿದು, ಘಾತಿ ಕರ್ಮ ಬಳಿದು, ಘಾತಿ ಕರ್ಮ ಅಳಿದು ಜ್ಞಾನ ಜ್ಯೋತಿ ಜಿನನೊಳ್ ಉದಿಸಲು. ಘಾತಿ ಕರ್ಮ ಅಳಿದು ಜ್ಞಾನ ಜ್ಯೋತಿ ಜಿನನೊಳು ಉದಿಸಲು. ಭೂತಳದಿಂದೈದು ಸಹಸ್ರ ಚಾಪದಿನಿಸು ನೆಗೆಯಲು. ಭೂತಳದಿಂದೈದು ಸಹಸ್ರ ಚಾಪ ಇಳಿದು ನೆಗೆಯಲು.
ಸುರಪ ಆಜ್ಞೆಯೀಯಲಲ್ಲಿ ಸುರದುಂದುವೆ ಮೊಳಗಲು ಸುರಪ ಆಜ್ಞೆಯಲು ವರ ಕುಬೇರ ಭಕ್ತಿಯಲ್ಲಿ ವಿರಚಿಸಿದನು ತೋಚದಲ್ಲಿ ಏನು ರಮ್ಯ ಏನು ಸೌಮ್ಯ ವರ ಕುಬೇರ ಭಕ್ತಿಯಲ್ಲಿ ವಿರಚಿಸುವನು ತೋಚದಲ್ಲಿ ಏನು ರಮ್ಯ ಏನು ಸೌಮ್ಯ ಅಮಮ 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 ಸಮವಸರಣವೋ ಪರಾಶಯ ತನ್ನ ಜೀವನದಲ್ಲಿ ಮಾಡಿದಂತ ಎಲ್ಲ ತಪ್ಪುಗಳನ್ನ ಒಪ್ಪಿಕೊಂಡು ಅದನ್ನು ಭಗವಂತನ ಬಳಿಯಲ್ಲಿ ನಿವೇದಿಸಬೇಕು ಎಂಬುದಾಗಿ ನೇಮಿನಾಥನ ಬಳಿಗೆ ಬಂದ್ರೆ ನಾನು ಕಾಣ್ತಾ ಇರುವುದಾದ್ರೆ ಏನು ಅತ್ಯಂತ ಸುಂದರವಾದಂತಹ ಸಮವಸರಣ, ಏನು ರಮ್ಯ, ಏನು ಸೌಮ್ಯ, ಅಮಮ ಸಮವಸರಣವು, ಜ್ಞಾನಧರನ ತೀರ್ಥಂಕರನ ಭವ್ಯ ಸಭಾಭವನವು. ಆತ್ಮವೊಂದು ಪರಮಾತ್ಮನಾಗುವಂತಹ ಸಂದರ್ಭದಲ್ಲಿ ಆಗುವಂತಹ 5 ಕಲ್ಯಾಣಗಳು, ಪಂಚ ಕಲ್ಯಾಣಗಳು, ಗರ್ಭಾವತರಣ ಕಲ್ಯಾಣದಿಂದ ಜನ್ಮ ಕಲ್ಯಾಣದಿಂದ ಪ್ರಾರಂಭಿಸಿ ಪರಿನಿಷ್ಕ್ರಮಣ ಕಲ್ಯಾಣದ ನಂತರ ಕೇವಲ ಜ್ಞಾನವನ್ನು ಪಡೆದಂತಹ ಆತ್ಮ ಮೋಕ್ಷ ಕಲ್ಯಾಣದ ನಿರೀಕ್ಷೆಯಲ್ಲಿರುವಂತಹ ಸಂದರ್ಭದಲ್ಲಿ ಆ ಭಗವಂತನಿಗೆ ಸೌಧರ್ಮೇಂದ್ರನೇ ನಿರ್ದೇಶನವನ್ನು ನೀಡಿ ಕುಬೇರನ ಮೂಲಕವಾಗಿ ನಿರ್ಮಾಣ ಮಾಡುವಂತಹ ಸಮವಸರಣ. ಏನು ಸಮವಸರಣ? ಈ ಜಗತ್ತಿನ ಸಕಲ ಎಲ್ಲ ವಿಚಾರಗಳನ್ನು ಒಳಗೊಂಡಿರುವಂತಹ ಒಂದು ಸಭಾಮಂಟಪ. ಅಲ್ಲಿ ಏನು ಇದೆ ಏನು ಇಲ್ಲ ಎಂಬುವಂಥದ್ದಿಲ್ಲ. ಪ್ರಾರಂಭದಲ್ಲೇ ಕಾಣುವಂತಹ 4 ದಿಕ್ಕಿನಲ್ಲಿ ಕಾಣುವಂತಹ 4 ಮಹಾದ್ವಾರಗಳ ಎದುರುಗಡೆ ನಿಂತಿರುವಂತಹ ಮಾನಸ್ತಂಭಗಳು. ನನ್ನ ಮನಕಷಾಯಗಳು ಅರ್ಧದಷ್ಟು ಮೊದಲೇ ಜೀರ್ಣವಾಗಿದ್ದರೆ ಈ ಮಾನಸ್ತಂಭದ ಎದುರು ನಿಂತ ಕೂಡಲೇ ಈ ಉನ್ನತವಾದ ಸ್ತಂಭವನ್ನು ನೋಡಿ ನನ್ನಲ್ಲಿರುವಂಥ ಎಲ್ಲ ಮಾನಕಷಾಯಗಳು ನೀರಾಗಿ ಹೋಯ್ತಲ್ಲ. ಮುಂದುವರಿದು ನೋಡುವಾಗ ಚಿನ್ನದ ಧೂಳಿನಿಂದಲೇ ಆವೃತವಾದಂತಹ ಆ ಧೂಳಿ ಸಾಲ, ಆನಂತರ ಕಾಣುವಂತಹ ಬೇರೆ ಬೇರೆ ಹಂತಗಳು ವಿವರಿಸುವುದಕ್ಕೆ ಸಮಯ ಇಲ್ಲ. ನನಗೆ ನೇರವಾಗಿ ಭಗವಂತನ ಹತ್ರ ಹೋಗಬೇಕು. ಅಲ್ಲಿರುವಂತಹ ಸುವರ್ಣಕೋಟೆಯೋ ಬೆಳ್ಳಿಯ ಕೋಟೆಯೋ ಮಹಡಿ ಮನೆಗಳ ಸಾಲುಗಳು, ಕೊನೆಗೆ ನನಗೆ ಕಾಣುವಂಥದ್ದು ಆ ತ್ರಿಮೇಕಲ ಪೀಠ. ಆ 3 ಬಂಗಾರದ ಪೀಠಗಳ ಮೇಲೆ ಪೌಡಿಸಿರುವಂಥ ಭಗವಂತ ಯಾವ ರೀತಿ ಪೌಡಿಸಿದ್ದಾನೆ ಅವನು. ಸಾವಿರಾರು ದಳಗಳಿಂದ ಕೂಡಿರುವಂತಹ ಕಮಲದ ಆ ಪುಷ್ಪಗಳು, ಆ ಕಮಲದ ಪುಷ್ಪಕ್ಕೆ ಸೋಕಿಯೂ ಸೋಕದಂತೆ ಅಂಟಿಯೂ ಅಂಟದಂತೆ 5 ಅಂಗುಲ ಎತ್ತರದಲ್ಲಿ ಕುಳಿತಿರುವಂಥ ಭಗವಂತ. ಆಹಾ, ಏನು ಸೌಂದರ್ಯ, ಏನು ವಿಶೇಷವಾದಂಥ ಅನುಭೂತಿ. ಹಾಗಿದ್ರೆ ಇದನ್ನು ನೋಡಿ ಆನಂದಿಸುವುದಕ್ಕಿಂತ ನನ್ನ ಉದ್ದೇಶ ಬಹಳ ಮುಖ್ಯ ಆಗ್ತದೆ. ಪಾಪವನ್ನೇ ಮಾಡಿರುವಂತಹ ಯಾವ ಪರಾಶಯನಿದ್ದಾನೆ ಭಗವಂತನ ಸಾನ್ನಿಧ್ಯದಲ್ಲಿ ಬೇಡಿಕೊಳ್ಳುವುದಿಷ್ಟೇ. ಓ ವೀತರಾಗ ಭಗವಂತನೇ, ಇದೋ ನನಗೆ ದಾರಿಯನ್ನು ತೋರು, ದೀಕ್ಷೆಯನ್ನು ಕೊಡು, ನಾನು ಹೋಗುವಂತಹ ಮಾರ್ಗವನ್ನು ನನಗೆ ತೋರಿಸು, ನಾನು ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೊಡು ಭಗವಂತ. ಇದೋ ನಿನಗೆ ವಂದಿಸಿಕೊಂಡಿದ್ದೇನೆ. ಬಂದೆಯ ಪರಾಶಯನೇ ತವ ಮನದಂದವರಿದನು, ನೀನು ದೀಕ್ಷೆಯ ಇಂದು ಪಡೆಯುವುದು ಉಚಿತವಲ್ಲವು, ಧರ್ಮದೊಳು ಧರೆಯ ಅಂದದಲ್ಲಿ ಪಾಲಿಸುತ್ತ ಪ್ರಜೆಗಳ ವೃಂದ ಪಂಚಸಹಸ್ರ ಸಾಗರ ವರುಷ
ಬೇಡುವುದು ದೀಕ್ಷೆಯ ಎಂದು ಪಡೆಯುವುದು ಉಚಿತವಲ್ಲ. ಆ ಆ ಭವ್ಯಾತ್ಮನಾದಂತಹ ಪರಾಶಯ ಸ್ವಾಮಿ, ಸಾತ್ವಿಕವಾದಂತಹ ಮನೋಭಾವದಿಂದ ಸಮೋಶರಣವನ್ನು ಪ್ರವೇಶ ಮಾಡಿ ಹಾ ಪಶ್ಚಾತ್ತಾಪದಿಂದ ದೀಕ್ಷೆಯನ್ನು ಸ್ವೀಕರಿಸಬೇಕು ಅಂತ ಅಪೇಕ್ಷೆಯನ್ನು ಪ್ರಕಟಿಸಿದ್ಯಾ. ಹೌದು. ದೀಕ್ಷೆ ಯಾರಿಗೆ ಕೊಡಬೇಕು ಎನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಜಿನಧರ್ಮ ಮಾರ್ಗದಲ್ಲಿ ಸ್ಪಷ್ಟವಾದಂತಹ ಸೂಚನೆಗಳಿವೆ. ಹಾ ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ನೀನು ಈಗ ದೀಕ್ಷೆಯನ್ನು ಸ್ವೀಕರಿಸುವುದಕ್ಕೆ ಯೋಗ್ಯನಾದಂಥ ವ್ಯಕ್ತಿಯಾಗಿ ಕಾಣಿಸುತ್ತಿಲ್ಲ. ನನ್ನ ತಪ್ಪುಗಳಿಗೆ ಪರಿಮಾರ್ಜನೆ ಆಗಬೇಕಲ್ಲ ಸ್ವಾಮಿ. ಹೌದು. ಆದ್ದರಿಂದ ಹಾ ಈಗ ಪಶ್ಚಾತ್ತಾಪದಲ್ಲಿದ್ದೀಯ, ತಪ್ಪಾಗಿದೆ ಎನ್ನತಕ್ಕಂತಹ ಭಾವನೆ ನಿನ್ನಲ್ಲಿ ಬಂದಿದೆ, ಸರಿ ಇದೆ. ಹಾ ಆದರೆ ಆ ಪಶ್ಚಾತ್ತಾಪವೇ ದೀಕ್ಷೆಗೆ ಕಾರಣ ಆಗುವುದಿಲ್ಲ. ಯಾಕೆ? ದೀಕ್ಷೆ ಸ್ವೀಕರಿಸಿದ ನಂತರ ಪಶ್ಚಾತ್ತಾಪ ಕಡಿಮೆಯಾದಾಗ ಮತ್ತೊಮ್ಮೆ ಸಂಸಾರದ ಆಕರ್ಷಣೆ ನಿನ್ನನ್ನು ಸೆಳೆಯಬಹುದು. ಆ ಕಾರಣಕ್ಕಾಗಿ ಸಂಸಾರದ ಸುಖಭೋಗದಲ್ಲಿ ವೈರಾಗ್ಯ ಬಂದರೆ ಮಾತ್ರ ದೀಕ್ಷೆಯನ್ನು ಸ್ವೀಕರಿಸುವುದಕ್ಕೆ ಸಾಧ್ಯ ಎನ್ನುವುದು ಜಿನಧರ್ಮದ ಸ್ಪಷ್ಟವಾದಂತಹ ಸೂಚನೆ. ಹಾಗಾಗಿ ಪಶ್ಚಾತ್ತಾಪ ಎನ್ನುವುದು ದೀಕ್ಷೆಗೆ ಕಾರಣ ಆಗುವುದಿಲ್ಲ. ಅದಷ್ಟೇ ಅಲ್ಲ, ಕಾಲಲಬ್ಧಿಯೂ ಪ್ರಾಪ್ತವಾಗಿಲ್ಲ. ಜೊತೆಗೆ ಯಾವ ಯಾದವ ವಂಶ, ಯಾವ ದ್ವಾರಾವತಿಯ ರಾಜ್ಯ, ಅದು ಒಂದು ರೀತಿಯಲ್ಲಿ ನೀನು ದೀಕ್ಷೆಯನ್ನು ಸ್ವೀಕರಿಸಿದರೆ ಅರಾಜಕವಾಗ್ತದೆ. ನೋಡಿಕೊಳ್ಳುವವರಿಲ್ಲದೆ ಅದರ ಜವಾಬ್ದಾರಿಯನ್ನು ಹೊತ್ತಿರುವವರು ಬೇಜವಾಬ್ದಾರಿಯಿಂದ ನಡೆದುಕೊಂಡಾಗ ಅದು ದಿಕ್ಕಾಪಾಲಾಗಿ ಹೋಗಬಹುದು. ಆದ್ರಿಂದ ಅದರ ಸುವ್ಯವಸ್ಥೆಯನ್ನು ಒದಗಿಸಿಕೊಡುವಂತ, ಅದನ್ನು ಸಾಂಗಗೊಳಿಸತಕ್ಕಂತ ಜವಾಬ್ದಾರಿಯೂ ನಿನ್ನಲ್ಲಿದೆ. ಹಾಗಾಗಿ ಮರಳಿ ಹೋಗು. ನಿರಾಪೇಕ್ಷೆಯಿಂದ ಯಾವುದೇ ಸ್ವಾರ್ಥ ಇಲ್ಲದೆ ರಾಜ್ಯದ ಎಲ್ಲ ವ್ಯವಸ್ಥೆಗಳನ್ನು ಸುವ್ಯವಸ್ಥೆಗೊಳಿಸು. ಆಮೇಲೆ ಸಂಸಾರದಲ್ಲಿ ಸಹಜವಾದಂತಹ ವೈರಾಗ್ಯವನ್ನ ಪಡೆದು ಎಲ್ಲ ವ್ಯವಸ್ಥೆಗಳ ಬಳಿಕ ನಿನ್ನ ಆತ್ಮ ಕಲ್ಯಾಣಕ್ಕಾಗಿ ನೀನು ಸಜ್ಜನರ ಸಾತ್ವಿಕ ಗುರುಗಳ ಬಳಿಗೆ ಬಂದು ದೀಕ್ಷೆಯನ್ನು ಸ್ವೀಕರಿಸಿ ಮಾಡಿದಂತಹ ಕರ್ಮಗಳಿಗೆ ಪರಿಮಾರ್ಜನೆಗೊಳ್ಳುವುದಕ್ಕೋಸ್ಕರ, ಪರಿಹಾರಕ್ಕೋಸ್ಕರ ತಪಸ್ಸನ್ನಾಚರಿಸಿ ಕರ್ಮಗಳನ್ನು ಕೆಡಿಸಿಕೊಂಡು ಆತ್ಮ ಕಲ್ಯಾಣವನ್ನ ಅಥವಾ ಆತ್ಮನನ್ನ ಪರಮಾತ್ಮನನ್ನಾಗಿಸಿಕೊಳ್ಳುವ ಮೋಕ್ಷವನ್ನು ಸಂಪಾದಿಸಿಕೊಳ್ಳುವುದರಲ್ಲಿ ನೀನು ಜಯಶಾಲಿಯಾಗಬೇಕು. ಆದರೆ ಈಗಲ್ಲ ಎನ್ನುವುದನ್ನು ನಿನಗೆ ಎಚ್ಚರಿಸ್ತಾ ನಿನ್ನ ಕರ್ತವ್ಯದ ಕಡೆಗೆ ಗಮನ ಕೊಡು ಅಂತ ಸೂಚಿಸ್ತಾ ಇದ್ದೇನೆ. ಸ್ವಾಮಿ, ಆತ್ಮನನ್ನ ಪರಮಾತ್ಮನಾಗಿಸುವಂತ ದಾರಿಯಲ್ಲಿ ತಕ್ಷಣಕ್ಕೆ ದೀಕ್ಷೆಯೊಂದೇ ದಾರಿ ಎಂದು ತಿಳಿದು ಬಂದವನು ನಾನು. ಆದರೆ ಈ ಸುಂದರವಾದ ಸಮವಸರಣ ವಿರಾಜಮಾನನಾಗಿರುವಂತಹ ನೀನು ತೋರಿದಂತ ದಾರಿ, ಮತ್ತೆ ನೀನು ಜವಾಬ್ದಾರಿಯ ದಾರಿಯಲ್ಲಿ ನಡಿ. ಹೌದು, ಕರ್ತವ್ಯ ಮುಖನಾಗು. ಆನಂತರ ದೀಕ್ಷೆಗೆ ಕಾಲಲಬ್ಧಿ ಆಗುವಂತ ಸಂದರ್ಭದಲ್ಲಿ ಮುಂದೆ ಹೋಗಬಹುದು ಹೇಳುವಂತಹ ಸೂಚನೆಯನ್ನು ಕೊಟ್ಟಿದ್ದೀರಿ, ಮಾರ್ಗದರ್ಶನ ಕೊಟ್ಟಿದ್ದೀರಿ. ಹೌದು ಸ್ವಾಮಿ. ಹಾಗಾಗಿ ನಿಮ್ಮ ಮಾತುಗಳು ಯಾವ ರೀತಿಯಲ್ಲಿ ನನಗೆ ಪ್ರಸಾದ ರೂಪದಲ್ಲಿ ಬಂದಿದೆಯೋ ಅದನ್ನು ಶಿರಸಾ ವಹಿಸಿ ಕರ್ತವ್ಯವನ್ನು ನಿರ್ವಹಿಸುವ ಕಡೆಗೆ, ನಾನು ಜವಾಬ್ದಾರಿ ನಿರ್ವಹಿಸುವ ಕಡೆಗೆ ನಾನು ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ತಮ್ಮ ಅನುಗ್ರಹವಿರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಸದ್ಧರ್ಮ ವೃದ್ಧಿಯಾಗಲಿ. ಸಂಪೂಜಕಾನ ಪ್ರತಿಪಾಲಕಾನ ಯತೀಂದ್ರ ಸಾಮಾನ್ಯ ತಪೋದನಾ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಕ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರಕ ಭಗವಾನ್ ಜಿನೇಂದ್ರಕ ಭಗವಾನ್ ಜಿನೇಂದ್ರಕ. ಬಂಧುಗಳೇ, ಶ್ರೀಜಿನ ನೇಮಿನಾಥ ಹೇಳುವಂಥ ಈ ಜನಕಥಾ ಪ್ರಸಂಗ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಮುಂದೆ ಶ್ರೀ ಜಬ್ಬರ್ ಸಮೂಹ ಸಂಪಾಜೆ ಮತ್ತು ಅವರ ಬಳಗದವರು ಇನ್ನೊಂದು ಪ್ರಸಂಗವನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಗೊಳಿಸಲಿಕ್ಕಿದ್ದಾರೆ. ಶಲ್ಯ ಸಾರಥ್ಯ ಹೇಳುವಂಥ ಒಂದು ಸುಂದರ ಕಥಾನಕ ಈ ವೇದಿಕೆಯಿಂದ ಪ್ರಸ್ತುತಗೊಳ್ಳಿಕ್ಕಿದೆ. ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಮೊದಲ ಭಾಗದಲ್ಲಿ ನಮ್ಮ ಜೊತೆಯಲ್ಲಿ ಸಹಕರಿಸಿದ ಭಾಗವತರಾದಂಥ ಶ್ರೀ ಸೂರ್ಯನಾರಾಯಣ ಭಟ್ ಕಣಿಯೂರವರು,
ಚೆಂಡೆ ಮದ್ದಲೆಯಲ್ಲಿ ಸಹಕರಿಸಿದಂಥ ಶ್ರೀ ದೇವಾನಂದ ಭಟ್ ಹಾಗೂ ದೇವಾನಂದ ಭಟ್ರ ಮಗ ಹಾಗೂ ಶ್ರೀ ರವಿರಾಜ್ ಜೈನ್ ಕಾರ್ಕಳ, ಅದೇ ರೀತಿಯಲ್ಲಿ ಶ್ರೀತ ಮುನಿರಾಜ ರೆಂಜಾಳರು, ಪಶುಪತಿ ಶಾಸ್ತ್ರಿಗಳು, ಬಾಲಕೃಷ್ಣ ಭಟ್ ಇವರೆಲ್ಲರಿಗೂ ಕೂಡ ಕೃತಜ್ಞತೆ ಸಮರ್ಪಿಸುತ್ತಾ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಇದೀಗ ಮುಂದಿನ ತಾಳಮದ್ದಲೆ ಈ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಿಕ್ಕಿದೆ.